ಎಂಕ್ಲೆಗೆ ಶುಭ ಸಂದೇಶನ ಈ ಪೊರ್ಲೂರು ಕೊರ್ತಿನ ಸಂತೋಷ್ ಕುಮಾರ್ ಶೆಟ್ಟಿ ಮೇರೆಗೆ ಪ್ರೀತಿದ ಸುಲ್ಮೇಲನ ಸಂಪರ್ಕ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಉಪಸ್ಥಿತರು ಉತ್ಪಡಿಸಿದ ಸಂತೋಷ್ ಶೆಟ್ಟಿ ಅನಿವಾರ್ಯ ಬೆತೆ ಕಾರ್ಯಕ್ರಮ ಹತ್ರ ಬರೀ ಬೇಗ ಈ ಕಾರ್ಯಕ್ರಮ ಬೈದರೆ ಅವರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾದ ನಿಖಲ ಮಾತಿನ ಪರವಾದ ಯಾನ ಅಧ್ಯಕ್ಷನಿಟ್ಟು ಪ್ರೀತಿಪೂರ್ವಕವಾದ ಈ ಒಂದು ಎಂಕಲ ಊರುದೀಪ ಸಂಗಮ ದೀಪಾವಳಿ ಸಂಭ್ರಮ ಕಾರ್ಯಕ್ರಮಕ್ಕೆ ನೋಕೆಡೆ ಎದುಕೊಂದಿಲ್ಲ ಅಂಚನೆ ಯಾರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಪಾತ್ರ ಈ ಭಗತ್ ಸಿಂಗ್ ಪ್ರತಿಷ್ಠಾನ ಭಾರಿ ಒಂಜಿ ತೂವೊಂದುಲ್ಲೆ ಪ್ರತಿಷ್ಠಾನದ ಅನೇಕ ಕಾರ್ಯಕ್ರಮ ಮಂತೊಂದು ಈ ಸಮಾಜಕ್ಕೆ ಒಂಜಿ ಐತ ಮಲ್ಲ ಒಂಜಿ ಸೇವೆ ಮಂತೊಂದು ಪುನಃ ಒಂಜಿ ಪ್ರತಿಷ್ಠಾಪನ ಈ ಭಗತ್ ಸಿಂಗ್ ನಮ್ಮ ಒಂಜಿ ಭಾರಿ ಮಲ್ಲ ದೇಶದ ನಮ್ಮ ಸ್ವಾತಂತ್ರ್ಯ ಹೋರಾಟ ಮಂತನ ಒಂಜಿ ಕ್ರಾಂತಿ ವೀರೆ ಒಂಜಿ ಭಾರಿ ಎಲ್ಲಿಯ ಪ್ರಾಯಡ್ ಒಂಜಿ ಈ ದೇಶದ ಒಂಜಿ ಬಲಿದಾನ ಮಂತನ ಒಂಜಿ ವೀರೆತ್ತಿನ ಅವು ನಮ್ಮ ಭಗತ್ ಸಿಂಗ್ ಅಂಚನೆ ನಮ್ಮ ಮಾತ ಜವನಿಯರ್ಲ ಆ ಭಗತ್ ಸಿಂಗ್ನ ಒಂಜಿ ವ್ಯಕ್ತಿತ್ವವನ್ನು ನಮ್ಮ ಜೀವನದ ಅಳವಡಿಸಿಕೊಂಡು ಈ ಒಂಜಿ ಕಾರ್ಯಕ್ರಮ ಮಿತ್ತಿಗೆ ಭಾರಿ ಎಡ್ಡೆ ರೀತಿಯ ಆವರಣ ಬಂದು ಈ ಪ್ರತಿಷ್ಠಾನದ ಈ ಕಾರ್ಯಕ್ರಮ ಮಿತ್ತದ ಕಾರ್ಯಕ್ರಮಗಳು ನಮ್ಮ ಪೂರ್ತಿ ನಮ್ಮ ಸಹಕಾರ ಉಂಡು ಬಂದು ಮಾತೆರೆ ಎಡ್ಡೆ ಒಂದು ಬಂದು ಎನ್ನ ರಡ್ಡು ಪಾತ್ರ ಉಂಟಾವೆ ಅವಲಕನೆ ಎಂಕಲ್ನ ಕುಡರಿ ಆತ್ಮೀಯರ್ಲ ಅವಲಕನೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ನಾಮನಿರ್ದೇಶಿತ ಸದಸ್ಯರಾದ ಪುರಂಚರ ಬಿಜೆಪಿದ ಪ್ರಮುಖರೆಂಚಿನ ಪುರುಷೋತ್ತಮ ಅಂಚ ನಮ್ಮೊಟ್ಟಿಗೆ ಅರೆಗಳ ಎಂಕಲ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಶಾಲ್ಪಾಡ್ದು ಅರೆಗೆ ಸ್ವಾಗತ ಮಂತೋಡು ವಿನಂತಿ ಬಂತಂದು ಎಂಕಲ್ ಸಂತೋಷ ನಡ ಮಸ್ತ್ ಎಂಕಲ ರಿಕ್ವೆಸ್ಟ್ ಮಾಡ್ಕೊಂಡು ಈ ಓ ಕಾರ್ಯಕ್ರಮ ಹೋದು ಪೋಯಾರುಂಡ ಆ ಕಾರ್ಯಕ್ರಮ ಹೋದು ಐನಾತ್ ಬೇಗ ಪಿರ ಎಂಕಲ ಈ ಕಾರ್ಯಕ್ರಮ ಬರೋಡು ಬಂದು ಎಂಕಲ ಮಾತೇರ್ನ ಸದಸ್ಯನ ಪರವಾದ ಎಂಕಲ್ ಪ್ರೀತಿಪೂರ್ವಕವಾದ ಇರಡ ಭಿನ್ನ ಅಂತಂದ್ರು ಕಾರ್ಯಕ್ರಮ ಸಂದರ್ಶನೆ ನಮ್ಮೊಟ್ಟಿಗೆ ಬರ್ತದೆ ಶುಭ ಸಂದೇಶವನ್ನು ಕೊಡ್ತೀರಿ ಹಿರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾದ ಹೃತ್ಪೂರ್ವಕ ಸುಲ್ಮೇಲನ ಸಂದೈತ ಮಲ್ತದಲ್ಲೇ ಬಂದಿಲ್ಲ ಮುರುಗದ ಅಧ್ಯಕ್ಷರ ನೆಂಚಿನ ಧನಲಕ್ಷ್ಮಿ ಗಟ್ಟಿಲ ಮಿತ್ರಮದ ಚಾವಡಿಗೆ ಪೋಡು ಪಂಡದ ಭಿನ್ನ ಮಲ್ತದಲ್ಲ ನೆಂಚಿನ ಧನಲಕ್ಷ್ಮಿ ಗಟ್ಟಿ ಇತೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಪ್ರಥಮವಾದ ಪ್ರಾರ್ಥನದ ಮುಖಾಂತರ ಸಭಾ ಕಾರ್ಯಕ್ರಮ ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ವಿಘ್ನ ವಿನಾಶಕ ವಿಘ್ನೇಶ್ವರನ ಮನಸಾರ ಸ್ಥಿತಿ ಬಂದದ್ದು ಸ್ಥಳ ದೇವರ ನಂಚಿನ ಅಪ್ಪೆ ರಾಜರಾಜೇಶ್ವರನ ಪಾದಕಮಲಗು ಅಡ್ಡ ಬರುವುದು ಇನ್ನಿತ ಶ್ರೀ ವಿವೇಕಾನಂದ ಎನ್ ಸನಿಲ್ ರಾಜರಾಜೇಶ್ವರಿ ದೇವಸ್ಥಾನ ಕುತ್ತಾರದಂತ ಅಧ್ಯಕ್ಷರ ಚಲ್ತದೆ ಮಿತ್ತರ್ಮೆದ ಚಾವಡಿಗೆ ಬರಡು ಬಂಡದ ಪ್ರೀತಿಪೂರ್ವಕವಾದ ಭಿನ್ನ ಮಾಗಣದ ದೇವರ ನೆಂಚಿನ ಶ್ರೀ ಸೋಮನಾಥ ದೇವರನ ಪಾದಗಡ್ಡ ಬೂರೊಂದು ಅವೆಲೆಕ್ಕನೆ ಈ ಒಂಜಿ ಕ್ಷೇತ್ರದ ಅಪ್ಪೆ ಶ್ರೀ ರಾಜೇಶ್ವರಿ ದೇವಿನ ಪಾದಗ ಅಡ್ಡ ಬೂರೊಂದು ಅವೆಲೆಕ್ಕನೆ ನಮ್ಮ ಕಾರ್ಣಿಕದ ಶಕ್ತಿಯ ನೆಂಚಿನ ಸ್ವಾಮಿ ಕೊರಗಜ್ಜಲ್ನ ಮನಸಾರೆ ಪ್ರಾರ್ಥನೆ ಮಂತಂದು ಅಂಚನೆ ಪಂಜಂದಯ ದೇವರನ್ನ ಅಂಚನೆ ಮುಲ್ಪಪ್ಪು ನಂಚಿನ ಮಾತ ಶಕ್ತಿಲ್ನ ಮನಸಾರೆ ಪ್ರಾರ್ಥನೆ ಮಂತೊಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆ ಕರ್ಣ 2008 ನಮ್ಮ ಕೊಲ್ಯದ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಒಂಜಿ ಪವಿತ್ರ ಕ್ಷೇತ್ರದ ಉದಯವಾಯಿನಂಚಿನ ಸಂಸ್ಥೆ ರಾಷ್ಟ್ರ ಚಿಂತನೆ ಬೊಕ ಸಾಮಾಜಿಕ ಸೇವೆ ಮನ್ಪುಣಂಚಿನ ಪನ್ಪುಣ ಮಲ್ಲ ಉದ್ದೇಶದ ಈ ಒಂದು ಈ ಸಂಸ್ಥೆನ ಈಗ ಮಾತ ಒಂಜಾತ್ ಉತ್ಸಾಹಿ ತರುಣಿಯರ ನಕಲು ಒಟ್ಟು ಸೇರಿದ ಆ ಸಂದರ್ಭದ ಸ್ಥಾಪನೆ ಮಂದಿದ್ದ 2008 ಮಾಡಿದು ಇನಿ 2022 ಮುಟ್ಟ ಈ ಒಂಜಿ ಸುದೀರ್ಘವಾಯಿನಂಚಿನ ಕಾಲಘಟ್ಟಡು ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂಜಾತ್ ಹೆಜ್ಜೆಲಿನ
ಇನ್ನಿತ ಈ ಒಂದು ಕಾರ್ಯಕ್ರಮದ ದುಂಬು ಒಂದು ಎಲ್ಲ ಪ್ರಾಸ್ತಾವಿಕದ ಮೂಲಕ ನಿಖಲ ದುಂಬು ದಿಯರೆ ಯಾನು ಮೂಲು ನಮ್ಮ ಅಧ್ಯಕ್ಷತೆ ದೆತ್ತನಂಚಿನ ರವೀಂದ್ರ ಶೆಟ್ಟರ್ ಅಂಚಿನ ನಿಖಲ ಮಾತಾಡಲ ಅಂಜಿ ಕೇನೊಂದು ಒಂಜಿ ರಡ್ಡು ಪಾತೆರೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಬಗ್ಗೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ಒಂದು ಭಗತ್ ಸಿಂಗ್ನ ಪುದರಡು ಆ ಭಗತ್ ಸಿಂಗ್ನ ಪುದರ್ಗೆ ಒವೇ ರೀತಿಯ ಚ್ಯುತಿ ಬರಂದಿಲ್ಲಕನೆ ಕಾರಣ ಮನ್ಪಡ್ಕೊಂಡು ಪಂಚಿನ ಉದ್ದೇಶದಿ ಒಂದು ಎಂಕಲು ಭಗತ್ ಸಿಂಗ್ನ ಪುದರ್ ದಿನಗನೆ ಒಂಜಾತ ಆಲೋಚನೆ ಮಂತಿತ್ತ ಆ ಮೂಲಕವಾದ ಒವೇ ಸಂದರ್ಭ ಇಲ್ಲ ಭಗತ್ ಸಿಂಗಿಗೆ ಆ ಒಂಜಿ ಪುದರ್ಗೆ ವಾ ರೀತಿದ ಒಂಜಿ ಮರ್ಯಾದೆ ಉಂಡ ವಾ ರೀತಿದ ಒಂಜಿ ಗೌರವ ಉಂಡ ಘನತೆ ಉಂಡ ಅವನ ಶೌರ್ಯದ ಸಂಕೇತದ ಪುದರ್ ಐಕೆ ತಕ್ಕವಾದ ನಡಪೊಡು ಪಂಚಿನ ಒಂಜಿ ಮಲ್ಲ ಉದ್ದೇಶದಿ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಎಂಕಲು ಶುರು ಮಂತಿತ್ತ ಕರಿಣ ಈ ಒಂಜಿ 15 ವರ್ಷದ ಆ ಒಂಜಿ ಕಾಲಘಟ್ಟಡು ಬೇತೆ ಬೇತೆ ರೀತಿಯ ಒಂಜಿ ಸಾಮಾಜಿಕವೈನಂಚಿನ ಕಾರ್ಯಕ್ರಮಗಳ ಮುಖಾಂತರವಾದ ಈ ಬಾಗಡುಪ್ಪುನಂಚಿನ ಜನಕ್ಕಲ್ನ ಒಂಜಿ ಪ್ರೀತಿ ವಿಶ್ವಾಸ ಅಂಚನೆ ಅಕ್ಕಲ ಮಾತೇರ್ನಲ್ಲ ಒಂಜಿ ಮೆಚ್ಚುಗೆಗೆ ಮನ್ನಣೆಯನ್ನು ಪಡೆದ ಪಂಡ್ರೆ ಎಂಕ್ ಬಾರಿ ಈ ಸಂದರ್ಭ ಖುಷಿ ಅವನು ಸುರುತ ಆ ಒಂಜಿ ವರ್ಷದ ಸಂದರ್ಭಡೆ ಎಂಕಲ್ ಭಗತ್ ಸಿಂಗ್ನ ಸುರುಮಂತಿನಂಚಿನ ಒಂಜಿ ಉದ್ದೇಶನೇ ಒಂಜಿ ಆಂಬ್ಯುಲೆನ್ಸ್ದ ಸೇವೆನ ಈ ಬಾಗಡ್ ಸುರುಮನ್ ಪೊಡು ಪಂಪಂಚಿನ ಒಂಜಿ ಮಲ್ಲ ಮನಸ್ಸು ಆ ಒಂಜಿ ದೃಢ ಸಂಕಲ್ಪ ಅದಿ ಒಂದು ಕಾರ್ಯಕ್ರಮ ಮಂತಿತ್ತ 10 ವರ್ಷದ ಆ ಒಂಜಿ ಅವಧಿಡು ಮೃತ್ಯುಂಜಯ ಆಂಬ್ಯುಲೆನ್ಸ್ ಸೇವಾ ಯೋಜನೆದ ಮುಖಾಂತರವಾದ ಈ ಬಾಗಡುಪ್ಪುನಂಚಿನ ಸುಮಾರು ನಮ್ಮ ಈ ಮೆತ್ತ 15 ಗ್ರಾಮಗೆ ಆ ಒಂಜಿ ಆಂಬ್ಯುಲೆನ್ಸ್ ಮುಖಾಂತರವಾದ ಬಜಿ ಪಾಪದಕ್ಲೆಗೆ ಉಚಿತವಾದ ಅಂಚನೆ ಒಂಜಾತ್ ಒಂಜಿ ಸಾಧಾರಣವೈನಂಚಿನ ಒಂಜಿ ಕನಿಷ್ಠ ದರನದಿದ್ದು ಎಂಕಲು ಈ ಒಂಜಿ ಆಂಬ್ಯುಲೆನ್ಸ್ ಸೇವೆನ 10 ವರ್ಷದ ಮುಖಾಂತರವಾದ ಮಂತಿತ್ತ ಆ ಒಂಜಿ ಆಂಬ್ಯುಲೆನ್ಸ್ ಒಂಜಿ ಮನ್ಪೊಂಡ ಓ ರೀತಿದ ಒಂಜಿ ಕಷ್ಟ ಉಂಡು ಬಂದು ಅವು ಖಂಡಿತವಾದ ಎಂಕ್ಲೆಗೆ 10 ವರ್ಷದ ಎಂಕ್ಲ ಅನುಭವಿಸ್ತಾ ಐಕೆ ಚಾಲಕರ ಸಮಸ್ಯೆ ಅದುಪ್ಪು ಐದು ನಿರ್ವಹಣೆದ ಸಮಸ್ಯೆ ಅದುಪ್ಪು ಈ ರೀತಿ ಮಾತ ಸಮಸ್ಯೆಗಳನ್ನ ನಮ್ಮ ಮುಲ್ಪಪ್ಪುನಂಚಿನ ಮಾತ ಹಿರಿಯರ್ನಕ್ಲ ಸಹಕಾರಡು ಪ್ರೋತ್ಸಾಹಡು 10 ವರ್ಷದ ಕಾಲಾವಧಿ ಎಂಕ್ಲು ಮಂತದ ಪಂಡ್ರೆ ಎಂಕ್ಲು ಖುಷಿ ಆವೊಂದುಂಡು. ಈ ಸಮಯಡು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಒಂಜಿ ಆಂಬ್ಯುಲೆನ್ಸ್ದ ಒಟ್ಟಿಗೆ ಬೇತೆ ಬೇತೆ ರೀತಿಯ ಕಾರ್ಯಕ್ರಮನ ಈ ಒಂಜಿ 10ನೇ ವರ್ಷದ ಈ ಒಂಜಿ ಅವಧಿಡು 15ನೇ ವರ್ಷದ ಈ ಒಂಜಿ ಅವಧಿಡು ಮಂದೊಂದು ಬೈದ ವೃಕ್ಷಾಂಕುರ ರಕ್ಷ ಮನೆಗೊಂದು ಗಿಡ ವೃಕ್ಷ ತೋರಣ ಪಂಪಂಚಿನ ಬೇತೆ ಬೇತೆ ಪರಿಸರಕ್ಕೆ ಸಂಬಂಧಪಟ್ಟಂಚಿನ ಪರಿಸರ ಪ್ರಜ್ಞೆನ ಜಾಗೃತಿ ಮನ್ಪಂಚಿನ ಒಂಜಿ ಕಾರ್ಯಕ್ರಮದ ಮುಖಾಂತರವಾದ ಇಲ್ಲಿಲ್ಲಡು ದೈನಡ್ಪುನ ತೊಟ್ಟಿಗೆ ದೇವಸ್ಥಾನದ ಅದುಪ್ಪು ಮುಲ್ಪಪ್ಪುನಂಚಿನ ಪಬ್ಲಿಕ್ ಪ್ಲೇಸು ಅದುಪ್ಪು ಅಲ್ಪಲ ಪೋದು ದೈನಡ್ಪುನಂಚಿನ ಒಂಜಿ ಕಾರ್ಯಕ್ರಮನ ಎಂಕಲ ಆಯೋಜನೆ ಮಂತಿತ್ತ. ಈ ವರ್ಷ ನಮ್ಮ ತೊಕ್ಕೋಟದ ಹೈವೇದ ತಿರ್ತಡು ಉಪ್ಪುನಂಚಿನ ಆ ಒಂಜಿ ರಸ್ತೆದ ಇಕ್ಕೆಲಡು ಸುಮಾರು 100 ದೈಲ್ನ ಹೊಳೆದಾಸವಳ ಬೊಕೊಂಜಿ ಅಶೋಕ ಗಿಡ ಪಂಪಂಚಿನ ಆ 100 ದೈಲ್ನ ಎಂಕ್ಲು ನಮ್ಮ ಮಾದವುಳ್ಳಲ್ನ ಒಂಜಿ ಸಾಕಾರಡು ಆ ದೈಲ್ ನಡ್ತ ಆಂಡ ಒಂಜಿ ಕಾಟದಾದ ಬಂಡೆ ಏಡು ಬತ್ತದು ಐಕೆ ಅಶೋಕ ದೈಲ್ನ ಐದು ಏತ್ ಚಿಗುರು ಬರ್ಪುಂಡ ಅವು ನಾವೇನೇ ಅಪ್ಪಗಪ್ಪಗನೆ ತಿಂದದು ಆ ಹಾಳು ಮಂತಂದು ಆಂಡ್ಲ ಎಂಕಲು ಐಕೆ ಬೋಡಾಪುನಂಚಿನ ವ್ಯವಸ್ಥೆ ದುಂಬು ದಿನಟ್ಟು ನಮ್ಮ ಮಾದವನೆ ಮನ್ಪುರಲ್ಲಿರು ಆ ಒಂಜಿ ದೈನಟ್ಪುನ ಕಾರ್ಯಕ್ರಮದೊಟ್ಟಿಗೆ ಕರ್ಣ ವರ್ಷ ಉಳಿಯ ಉಳ್ಳಾಲ್ದಿ ದೇವಸ್ಥಾನದ ಆ ಒಂಜಿ ಪರಿಸರಡು 50 ಇಕ್ಲೇನು ಆ ಎಲ್ಲರೂ ಇಲ್ಲದ ಕೈತಲುಪುನಂಚಿನ ಈ ಒಂಜಿ ವೃಕ್ಷಾಂಕುರ ರಕ್ಷ ಪಂಪಂಚ ಕಾರ್ಯಕ್ರಮ 10ನೇ ವರ್ಷ ಎಂಕ್ಲು ಸುರುಮಂತಿನ ಕಾರ್ಯಕ್ರಮ ಈ 5 ವರ್ಷದ ಆ ಒಂಜಿ ಕಾರ್ಯಕ್ರಮನ ಬಾರಿ ಪೊರ್ಲುಡು ಸುಮಾರು ಈ ಬಾಗಡುಪುನಂಚಿನ ಸುಮಾರು 500 ದೈಕ್ಲೇನು ಎಂಕ್ಲು ಈ ಒಂಜಿ ಸಂದರ್ಭಡು ನಡ್ತ ಪಂಡ್ರೆ ಎಂಕ್ಲಿಗೆ ಬಾರಿ ಖುಷಿ ಆವೊಂದುಂಡು. ಆಯ್ತೊಟ್ಟಿಗೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಅದುಪ್ಪು ಕಾರ್ಗಿಲ್ ವಿಜಯ ದಿವಸ ಅದುಪ್ಪು ಸ್ವಾತಂತ್ರ್ಯೋತ್ಸವದ ಈ ವರ್ಷದ ಅಮೃತ ಮಹೋತ್ಸವದ ಈ ಒಂದು ಸಂದರ್ಭಡು ನಮ್ಮ ಸೇವಾಶ್ರಮ ಬೆಲ್ಮದ ಸೇವಾಶ್ರಮದ ಆ ಒಂಜಿ ಅಪ್ಪನಕಲೊಟ್ಟಿಗೆ ಆ ಒಂಜಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮಣ ಕಳೆಯನಂಚಿನ ಕಾರ್ಯಕ್ರಮ ಅದುಪ್ಪು ರಕ್ತದಾನ ಶಿಬಿರ ಅದುಪ್ಪು ಗುರುವಂದನ ಕಾರ್ಯಕ್ರಮ ಅವೆಲ್ಲಕನೆ ಈ ಒಂಜಿ ವರ್ಷಂಪ್ರತಿ ಮನ್ಪಂಚಿನ ಗೂಡುದೀಪ ಸಂಗಮ ಗೂಡುದೀಪ ಸಂಭ್ರಮ ಈ ಒಂಜಿ ಕಾರ್ಯಕ್ರಮ ಗೂಡುದೀಪದ ಈ ಒಂದು ಸ್ಪರ್ಧೆ ಈ ಕಾರ್ಯಕ್ರಮ ಒಂದು ವಿಶೇಷವಾದಂಚಿನ ಕಾರ್ಯಕ್ರಮ ಮುಲುಪ್ಪುನಂಚಿನ ಈ ಬಾಗಡುಪ್ಪುನಂಚಿನ ಬೇತೆ ಬೇತೆ ಅವನ ಕಲಾಕಾರರನ್ನು ಗುರುತಿಸಿದು ಅಕ್ಲೆಗೆ ಒಂಜಿ ಪ್ರೋತ್ಸಾಹ ಕೊರ್ಪುನಂಚಿನ ನೀನು ನಿಕ್ಕಲು ಮಾತೆಲ್ಲ ತುಯ್ಯರು ಬಾರಿ ಪೊರ್ಲುದ ಗೂಡುದೀಪದ ಸಂಗಮ ಮುಲ್ಪಾತಂದು ಒಂಜಾತ್ ಕಡೆಟ್ ಅವು ಓ ದಕ್ಕುನಂಚಿನ ಒಂಜಿ ವಸ್ತು ಉಂಡ ಓ ಬೊರ್ಚಿ ಬಂದು ನಮ್ಮ ಎನ್ನುವನ ಆ ಬೊರ್ಚಿ ಪಂಪಿನ ವಸ್ತುಡೆ ಒಂಜಿ ಪೊರ್ಲು ರೀತಿದ ಒಂಜಿ ಕಲಾಕೃತಿ ಮನ್ಪರ ಸಾಧ್ಯ ಉಂಡು ಪಂಪಿನ ಈ ಒಂಜಿ ಗೂಡುದೀಪದ ಈ ಒಂಜಿ ಕಣತಿನಕ್ಲು ಮಲ್ತು ತೋಜಿಪದಿರು ಐತ ಅರ್ಥದಾದ ಬಂಡ ಏರ್ಲ ಒಂಜಿ ಬೊರ್ಚಂದಿನ ವ್ಯಕ್ತಿಯಿಂದ ಬೊರ್ಚಂದಿನಕ್ಲ ಅಕ್ಲಕ್ಲೆ ಓ ಸಾಮರ್ಥ್ಯ ಉಂಡ ಅವೇನು ಬಳಸಿನಾಂಡ ಖಂಡಿತವಾದ ಅಕ್ಲ ಒಂಜಿ ಬಾರಿ ಪೊರ್ಲುದ ಒಂಜಿ ವ್ಯಕ್ತಿಯಾದ ರೂಪುಗೊಳ್ಳುವೇರು ಪಂಪನಕ್ಕೆ ಈ ಗೂಡುದೀಪದ ಒಂಜಿ ಮುಲ್ಪ ಕಂತಿನೇ ಒಂಜಿ ಸಾಕ್ಷಿಂದ ಪನೊಲಿ ಆ ತೆತ್ತಿದ ಹೊಟ್ಟೆ ತೆತ್ತಿಡು ಮಂತಿನಂಚಿನ ಗೂಡುದೀಪ ಆ ಬೇತೆ ಬೇತೆ ರೀತಿಯ ಬೀಜಗಳು ಮಂತಿನ ಗೂಡುದೀಪ
ಥ್ರೆಡ್ ನೂಲುಡು ಮಂತಿನಂಚಿನ ಗೂಡುದೀಪ ಅದುಪ್ಪು ಇಂಚಿನ ಮಸ್ತ್ ಗೂಡುದೀಪಲು ಮುಲ್ಪ ಪೊರ್ಲುದ ಗೂಡುದೀಪಲುಂಡು. ಈ ಗೂಡುದೀಪದ ಕಾರ್ಯಕ್ರಮ ಎಂಕ್ಲು 1 ವರ್ಷ ಮನ್ಪೆರ ಆತಿಜಿ. ಕೊರೋನಾದ ಆ ಸಂದರ್ಭಡ್ ಎಂಕ್ಲೆಗ್ ಮನ್ಪೆರ ಅನುಕೂಲ ಆದಿತ್ತು. ಆಂಡ ಇದು ಬೊಕ್ಕ ಈ ಒಂಜಿ 2 ವರ್ಷದಿಂಚ ಈ ಕುತ್ತಾರದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಈ ಒಂಜಿ ಒಟ್ಟಾರಡ್ ಮುಲ್ಪ ಬರೀ ಪೊರ್ಲುಡು ಈ ಕಾರ್ಯಕ್ರಮನ ಎಂಕ್ಲೆ ಮನ್ಪೆರೆ ನಮ್ಮ ಮುಲ್ಪದ ಅಧ್ಯಕ್ಷರ್ಲ ಅಂಚನೆ ಮುಲ್ಪನಂಚಿನ ಮಾತ ಮುಲ್ಪದ ನಮ್ಮ ಪದಾಧಿಕಾರಿನಕ್ಲು ಸದಸ್ಯನಕ್ಲು ಎಂಕ್ಲು ಪೊರ್ಲುಡು ಎಂಕ್ಲಿಗೆ ಸಹಕಾರ ಕೊರೋನಾದ ಹತ್ರ ಇನ್ನು ಪೊರ್ಲ ಮಟ್ಟದ ಬಾರಿ ಪೊರ್ಲುದ ಈ ಕಾರ್ಯಕ್ರಮ ಮುಲ್ಪ ಮನ್ಪೆರೆ ಎಂಕ್ಲೆ ಸಾಧ್ಯ ಆತನ ಪಂಡ್ರೆ ಎಂಕ್ಲೆ ಬಾರಿ ಖುಷಿ ಅವನುಂಡು. ಇನ್ನಿತ ಈ ಒಂಜಿ ಗೂಡುದೀಪ ಸಂಭ್ರಮ ದೀಪಾವಳಿ ಸಂಭ್ರಮದ ಕಾರ್ಯಕ್ರಮದ ಒಟ್ಟಿಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ನಮ್ಮ ಕುಡೇರಿ ಬಿನ್ನೇರನೆಂಚಿನ ಶುಚಿವ್ರತ ಶೆಟ್ಟಿ ಶಿವಸಾಗರ್ ಹೋಟೆಲ್ದ ಮಾಲಕರು ಆರ್ಲ ಬೈದರ ರೆಗ್ಯುಲರ್ ಆರ್ ದಯಮಂತದ ವೇದಿಕೆ ಆಸನ ಸ್ವೀಕಾರ ಅನ್ಪಡು. ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಈ ಕಾರ್ಯಕ್ರಮದ ಒಟ್ಟಿಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ 2022 ಈ ಒಂಜಿ ಪ್ರಶಸ್ತಿನ ಕಾರಣ 7 ವರ್ಷದಿಂಚ ಇಂಕ್ಲು ಈ ಗಡುಪುನಂಚಿನ ಸಾಧಕರ್ನಕ್ಲೇನು ಹಿರಿಯರಕ್ಲೇನು ಬೇತೆ ಬೇತೆ ಕ್ಷೇತ್ರ ಡುಪುನಂಚಿನ ಸಾಧಕರ್ನಕ್ಲೇನು ಗುರುತಿಸಿದು ವೇದಿಕೆ ಡಕ್ಲೆಗೆ ಒಂಜಿ ಗೌರವ ಕೊರ್ಪುನಂಚಿನ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಕೊರೊಂದಿಲ್ಲ ಆಯ್ತು. ಒಟ್ಟಿಗೆ ಇನ್ನಿತ ದಿನ ಒಂಜಿ ವಿಶೇಷವಾಯಿನಂಚಿನ ದಿನ ಕಾರಣ ವರ್ಷ ಈ ದಿನ ನಮ್ಮ ಕರ್ನಾಟಕಕ್ಕೆ ಒಂಜಿ ಬಾರಿ ಒಂಜಿ ಆಘಾತ ಕೊರಿನಂಚಿನ ದಿನ ಅಂದು ಪಂಡ್ರೆ ಬಾರಿ ಬೇಜಾರಪ್ಪನು. ಅಕ್ಟೋಬರ್ 29 ನಮ್ಮ ಕರುನಾಡ ರತ್ನ ಪುನೀತ್ ರಾಜ್ಕುಮಾರ್ ದೈವಾಧೀನರಂಚಿನ ದಿನ ಇನ್ನಿಕ್ 1 ವರ್ಷ ಆತನು. ಈ ಒಂಜಿ ಸಂದರ್ಭಡ್ ಪುನೀತ್ ರಾಜ್ಕುಮಾರ್ನ ಸ್ಮರಣೆ ಮನ್ಪುನಂಚಿನ ಅಗತ್ಯ ಉಂಡು. ದಯಪಂಡ ಮುಲ್ಪ ಒಂಜಿ ಕಡೆ ಭಗತ್ ಸಿಂಗ್ನ ಚಿತ್ರ ಉಂಡು, ಬೊಕೊಂಜಿ ಕಡೆ ಪುನೀತ್ ರಾಜ್ಕುಮಾರ್ನ ಚಿತ್ರ ಉಂಡು. ಒಂಜಿ ರಾಷ್ಟ್ರಗ್ ಸಮರ್ಪಿತವಾಯಿನಂಚಿನ ಒಂದು ಜೀವಾದಿತ್ತನಂಡ ಬೊಕೊಂಜಿ ಸಮಾಜ ಸೇವೆಗೆ ಸಮರ್ಪಿತವಾಯಿನಂಚಿನ ಒಂಜಿ ಜೀವಾದಿತ್ತನಂಚಿನ ಆ 2 ಮಹನೀಯರ್ನಕ್ಲು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಎಂಕ್ಲೆ ಮಾತೆರೆಗಳ ಒಂಜಿ ಸ್ಫೂರ್ತಿ ಪ್ರೇರಣೆ ಪಂಡ್ರೆ ಎಂಕ್ಲೆ ಖುಷಿ ಆಪುಂಡು. ಇನ್ನಿತ ಈ ಒಂಜಿ ಪುನೀತ್ ರಾಜ್ಕುಮಾರ್ನ ಪುಣ್ಯಸ್ಮರಣದ ಈ ಸಂದರ್ಭಡ್ ಅಪ್ಪು ಕರುನಾಡರತ್ತ ಅಪ್ಪು ಸೇವಾ ಪ್ರಶಸ್ತಿನ ಈ ಸಂದರ್ಭ ಎಂಕ್ಲು ಕೊರ್ರೆ ಉಲ್ಲ ಇಂಕ್ಲೆ ಗೊತ್ತುಪ್ಪು ಬಂದುಲೆ ಒವೇ ರೀತಿದ ಒಂಜಿ ಯುದ್ಧ ಮನ್ಪಂದನೆ ಇಡೀ ರಾಜ್ಯದ ಜನಕುಲ್ನ ಮನಸ್ಸನ್ನು ಗೆಂದಿನಂಚಿನ ಒಂಜಿ ಅರಸೆ ಇತ್ತಂದಾಂಡ ಅವು ಪುನೀತ್ ರಾಜ್ಕುಮಾರ್ ಅಂಚಿನ ಪುನೀತ್ ರಾಜ್ಕುಮಾರ್ನ ಆ ಒಂಜಿ ಇಂಚಿನ ಸಾಮಾಜಿಕವೈನಂಚಿನ ಬದ್ಧತೆ ಕಾಳಜಿತ್ತಿನ ಅವು ನಮಕ್ ಮಾತೆಗ್ಲ ಪ್ರೇರಣೆ ಯಾಪಗ್ಲ ಪುನೀತ್ ರಾಜ್ಕುಮಾರ್ ಖಂಡಿತವಾದಲ ನಮ್ಮೊಳಗೆ ಉಪ್ಪೇರು ಬಂಪಂಚಿನ ಪಾತ್ರನ ಪಣೊಂದು ಇನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾತಾ ಬಿನ್ನೀರ್ ನಕ್ಲ ಮೂಲ ಬೈದೇರು ಭಗತ್ ಸಿಂಗ್ದ ಬಗ್ಗೆ ಒಂಜಾತ್ ವಿಚಾರ ನಿಕ್ಲ ಮುಂದೆ ದುಂಬುದಿಯೇ ನೀ ಬೈದಿನಂಚಿನ ಆ ಬಿನ್ನೀರ್ ನಕ್ಲಿನ ಮೋಕೆಡು ಎದುಕುನಂಚಿನ ಕಾರ್ಯಕ್ರಮಕ್ಕೆ ದುಂಬೊಂದಿಲ್ಲ. ಇನ್ನಿತ ಈ ಒಂಜಿ ಕಾರ್ಯಕ್ರಮ ಎಂಕ್ಲನ ಈ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಈ ಒಂಜಿ ಗೂಡುದೀಪ ಸ್ಪರ್ಧಾ ಸಭಾ ಕಾರ್ಯಕ್ರಮನ ಉದಿಪಣೆ ಮನ್ಪರೆ ಬೈದಿನಂಚಿನ ನಮಕ್ ಮಾತೆರೆಗಳ ಈ ಭಾಗಡ್ ಚಿರಪರಿಚಿತರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಸುರೂತ ವರ್ಷದ ಕಾರ್ಯಕ್ರಮದ ಇನಿಮುಟ್ಟದ ಕಾರ್ಯಕ್ರಮದೊಟ್ಟಿಗೆಲ್ಲ ಎಂಕ್ಲ ಪ್ರತಿ ಕಾರ್ಯಕ್ರಮಗಳ ಒಟ್ಟೊಟ್ಟಿಗೆ ಎತ್ತಿದು ಎಂಕ್ಲಿಗೆ ಬೆರಿಸಾಯವಾದ ಪ್ರೋತ್ಸಾಹವಾದ ಮಾರ್ಗದರ್ಶನ ಕೊರೊಂದು ಬೈದಿನಂಚಿನ ಈ ಭಾಗಡುಪುನಂಚಿನ ಸಾಮಾಜಿಕವಾಯಿನಂಚಿನ ಧಾರ್ಮಿಕ ಮಾತಾ ಕ್ಷೇತ್ರಡ್ಲ ಮುಂಜಾತ್ ಪೂರೈನೊಟ್ಟಿಗಳ ಒಡನಾಟ ಅದುಪ್ಪುನಂಚಿನ ನಮ್ಮ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಲಾದುಪ್ಪುನಂಚಿನಾರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಉಳ್ಳಾಳದ ಅಧ್ಯಕ್ಷಲಾದುಪ್ಪುನಂಚಿನಾರು ಅವೆಲಕ್ಕನೆ ಮುಲ್ಪಪ್ಪುನಂಚಿನ ದೇವಸ್ಥಾನ ಮಾಗಣದ ಒಂಜಿ ಒಕ್ಕೂಟದ ಐತಲ ಒಂಜಿ ಪ್ರಮುಖರಾದುಲ್ಲೇರು ಈ ಭಾಗಡುಪ್ಪುನಂಚಿನ ಮಾತೆರಗ್ಲ ಒಂಜಾತ್ ಹಿರಿಯರಾದ ಸಲಹೆ ಸೂಚನೆಯನ್ನು ಕೊರೊಂದು ಬೈದಿನಂಚಿನ KT ಸುವರ್ಣ ನಿಕ್ಲ ಮಾತೆರ್ನ ಪರವಾದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಪೂರಕವಾದ ಎದುಕೊಂದಿಲ್ಲ ಬಂದಲೆ ಇನ್ನಿತ ಕಾರ್ಯಕ್ರಮದ ಉದಿಪನ ಮಲ್ಪರ್ಪಣಿಸಿನ ಶ್ರೀ KT ಸುವರ್ಣ ಮೇರೆಗೆ ಪ್ರಧಾನ ಕಾರ್ಯಂತೇರು ಗಣೇಶ್ ಕಾಪಿಗಾಡ ರೀತಿ ಕೋಶಾಧಿಕಾರಿ ಅಂಚಿನ ಹರೀಶ್ ಅಂಬ್ಲ ಮಗರು ಮೆಗಲು ಶಾಲು ಬೊಕ್ಕ ಸ್ಮರಣಿಕೆದ ಪ್ರೀತಿದ ಗೌರವವನ್ನು ಕೊಂಡು ಬಂದಕ್ಕೆ ಏನೋದಿಲ್ಲ ಈ ಒಂಜಿ ಮಿತ್ತರ್ಮದ ಚಾವಡಿಗೆ ಎಂಗಲ ಅತಿಥಿ ಲಾಯನಂಚಿನ ಸದಾಶಿವ ಕುಲಾಲ್ ಮೇರೆ ವೈದ್ಯರು ಮೇರೆಲ್ಲ ಪ್ರೀತಿ ಈ ಒಂಜಿ ವೇದಿಕೆಗೆ ಸ್ವಾಗತ ಮಲ್ತದಲ್ಲ ಇತ್ತೆ ವೇದಿಕೆ KT ಸುವರ್ಣ ಮೇರೆಗೆ ಗಣೇಶ್ ಕಾಪಿಕಾಡ ರೀತಿ ಹರೀಶ್ ಅಂಬ್ಲ ಮಗರು ಮೆರಕ್ಲಿಡ್ದು ಶಾಲು ಬೊಕ್ಕ ಸ್ಮರಣಿಕೆದ ಪ್ರೀತಿದ ಗೌರವವನ್ನು ಕೊಂಡು ಪಟ್ಟದ ವಿನಮ್ರಾದ ಭಿನ್ನಯನ್ನು ಮಲ್ತದಲ್ಲ ನವಲಕ್ಕನೆ ಇನ್ನಿತ ಈ ಒಂಜಿ ಸಭಾಲೇಸದ ಅಧ್ಯಕ್ಷ ಗಾದಿನ ಗುರುಕಾರ್ಮಿಣ ವಹಿಸಿದ ಐತಿನಾರು ನಮ್ಮ
ಇನೋಳಿ ಶ್ರೀ ಸೋಮನಾಥರ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಹೆಂಚಿನ ಹಿರಿಯ ಹೆಂಚಿನ ಶ್ರೀ ಚಂದ್ರಾಸ್ ಪೂಂಜ ಆರು ಒಂಜಾತ್ ಅನಾರೋಗ್ಯದ ನಿಮಿತ್ತವಾದ ಇನ್ನಿತ ಈ ಕಾರ್ಯಕ್ರಮಕ್ಕೆ ಬರ್ಪೂಜಿ ಬನ್ಪುನಂಚಿನ ಸೂಚನೆ ಕೊಡ್ದು ಅಲ್ಪ ನಮಗೆ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೊಡ್ದಿರು ಅರ್ನ ಒಂಜಿ ಅನುಪಸ್ಥಿತಿಡು ಎಂಕಲ್ನ ಮಸ್ತ್ ಆತ್ಮೀಯರ್ಲಾದ ಪುನಂಚಿನಾರು ಈ ಬಾಗಡ್ ಮುರಣಿ 50ನೇ ವರ್ಷದ ಒಂಜಿ ಬಾರಿ ಒಂಜಿ ಸಂಭ್ರಮದ ಜನ್ಮ ದಿನಾಚರಣೆಯನ್ನು ಆಚರಣೆ ಮಂತಿನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟಾರು ದೆತನೊಂದು ಮಂದಿ ವಿನಂತಿ ಬಂತಂದು ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಿಕ್ಲೆ ಮಾತೆರೆಗಳು ಚಿರಪರಿಚಿತರು ಶಿಕ್ಷಣ ರಂಗಡ ಅದುಪ್ಪು ಅತನಡ ಕ್ರೀಡಾ ಕಲಾಕ್ಷೇತ್ರದ ಅದುಪ್ಪು ಧಾರ್ಮಿಕ ಅಂಚಿನ ವ್ಯಾವಹಾರಿಕ ಕ್ಷೇತ್ರಗಳಾರು ಒಂಜಂತ ಆ ಕ್ಷೇತ್ರ ಹಿಡಿತನ ದೆತೊಂದಂಚಿನಾರು ವಿದ್ಯಾರತ್ನ ಆ ಒಂದು ಎಜುಕೇಷನ್ ಟ್ರಸ್ಟ್ದ ಐತ ಮ್ಯಾನೇಜಿಂಗ್ ಡೈರೆಕ್ಟರ್ಲಾದ ಈ ಬಾಗಡ್ ನಮ್ಮ ಮಾತೆರನ್ನ ಒಡನಾಡಿ ಆದ ಮಾತೆರೆಗಳ ಜನಕುಳಿಗಳ ಪ್ರೀತಿ ಪಾತ್ರ ವಯಸ್ಸಿನಂಚಿನ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇಂಥ ಈ ಒಂದು ಲೇಸ್ದ ಗುರಿಕಾರ ಮಾಡಿಸೋದು ಕೇಳಿದ ಅರಗೆ ಈ ಒಂದು ಲೇಸಿಗೆ ಮೋಕಡೆ ಅನ್ನೋದಕ್ಕೊಂದಿಲ್ಲ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೆರೆಗೆ ಸಮಿತಿದ ಗೌರವಾಧ್ಯಕ್ಷರೇನಂಚಿನ ರಾಕೇಶ್ ಅವೇ ರೀತಿ ಉಪಾಧ್ಯಕ್ಷರೇನಂಚಿನ ಗೋಪಿನಾಥ್ ಬಗಮಿಲ ದೆಮಲ್ತದೆ ಮಿತ್ತೂರ್ಮೆದ ಚಾಬಡಿಗೆ ಪೋದು ಶಾಲು ಬೊಕ್ಕ ಸ್ಮರಣೆಗೆದ ಪ್ರೀತಿದ ಗೌರವವನ್ನು ಕೊಂಡು ಪಂಡದಕ್ಕೆ ಏನಂದಿಲ್ಲ ಅವೇ ರೀತಿ ನಮ್ಮೊಟ್ಟಿಗೆ ಮುಖ್ಯ ಅತಿಥಿಲ ಏನಂಚಿನ ದಿನೇಶ್ ತವರ ಮೇರೆ ನಮ್ಮೊಟ್ಟಿಗೆ ಒಲ್ಲೆರು ಮೇರೆಗೆ ಪ್ರೀತಿದ ಸ್ವಾಗತವನ್ನು ಈ ಒಂದು ವೇದಿಕೆಗೆ ಮಲ್ತದಲ್ಲ ಸೊಲ್ಮೆಲು ರವೀಣ ಅವಲಕ್ಕನೆ ಇನ್ನಿತ ಈ ಒಂಜಿ ನಮ್ಮ ಲೇಸಡ್ ನಮ್ಮ ಮಲ್ಲ ಬಿನ್ನೆರಾದ ಬೈದಿನಂಚಿನಾರು ಈ ಬಾಗಡ್ ಮಾತೆರೆಗಳ ಚಿರಪರಿಚಿತರು ಭಾರತೀಯ ಜನತಾ ಪಾರ್ಟಿದ ಜಿಲ್ಲೆದ ಉಪಾಧ್ಯಕ್ಷರಾದ ಪುಣಂಚಿನಾರು ಅಂಚನೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ನೆತ್ತ ನಿಕಟಪೂರ್ವ ಅಧ್ಯಕ್ಷರಾದ ಆಯ್ತಾ ಆ ಒಂಜಿ ನಿಗಮದ ಅವಧಿಡ್ ಮಸ್ತ್ ಬೇಲೆ ಬಂತಿನಂಚಿನ ನಮ್ಮ ಈ ಬಾಗಡ ಸಾಮಾಜಿಕವೈನಂಚಿನ ಕಾರ್ಯಕ್ರಮನ ಅಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಭಗತ್ ಸಿಂಗ್ ಪ್ರತಿಷ್ಠಾನದ ಪ್ರತಿಯೊಂದು ಕಾರ್ಯಕ್ರಮಗಳ ಪೊರ್ಲುಡು ಇಂಗ್ಲಿಗೆ ಮಾಹಿತಿ ಮಾರ್ಗದರ್ಶನ ಕೊರೊಂದು ಬೈದಿನಂಚಿನ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ನಮ್ಮ ಈ ಕಾರ್ಯಕ್ರಮ ಮಲ್ಲ ಬಿನ್ನಿರಾದ ಭಾಗವಹಿಸಿದರೆ ಅರೆಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾದ ಇಂಕ್ಲ ಮಾತೆಲ್ಲ ಪರವಾದ ಈ ಒಂಜಿ ಲೇಸಿಗೆ ಮೋಕಡೆ ಅನ್ನೋದು ಕೊಡೊಂದಿಲ್ಲ ಮುಖ್ಯ ಬಿನ್ನಿರಾದ ಪುನಂಚಿನ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರೆಗೆ ದಾಮೋದರ್ ನಡರ್ ಅವೇ ರೀತಿ ರಮೇಶ್ ಸಾಮಾನಿ ಮೇರು ವೇದಿಕೆದ ಮಿತ್ತೋರ್ಮೆದ ಚಾವಡಿಗೆ ಬರ್ತದೆ ಶಾಲು ಸ್ಮರಣೆಗೆದ ಪ್ರೀತಿದ ಗೌರವವನ್ನು ಕೊಂಡು ಪಂಡದಕ್ಕೆ ಏನೊಂದಿಲ್ಲ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರೆಗೆ ದಾಮೋದರ್ ನಡರ್ ಅವೇ ರೀತಿ ರಮೇಶ್ ಸಾಮಾನಿ ಮೇಕ್ಲ ಹಿಡಿದು ಪ್ರೀತಿದ ಸಾಳು ಸ್ಮರಣೆಗೆದ ಪ್ರೀತಿದ ಗೌರವವನ್ನು ಕೊಂಡು ಪಂಡದು ಭಿನ್ನ ಏನು ಮಲ್ತದಿಲ್ಲ ಸಂತೋಷನ ಲೆಕ್ಕನೆ ನಮ್ಮ ರವಿಯನ್ನೆಲ್ಲ ಅಲೆಮಾರಿ ಅಭಿವೃದ್ಧಿ ನಿಗಮದ ಐತಲ ನಿಕಟಪೂರ್ವ ಅಧ್ಯಕ್ಷರಾದ ಆರ್ಲ ನಮ್ಮ 2 ಜನ ನಮ್ಮ ಈ ಒಂಜಿ ಕ್ಷೇತ್ರದ ಕೊರ್ನಂಚಿನ ಒಂಜಿ ಇಂಚಿನ ಆಕ್ಲ ಒಂಜಿ ಅಕ್ಲೆಗೆ ಅಧಿಕಾರದ ಒಂಜಿ ಕೊಡ್ತೇರ ಅವೇನು ಬಾರಿ ಪೊರ್ಲುಡು ನಿಷ್ಠೆಡು ಪ್ರಾಮಾಣಿಕಡು ಮಂತದ್ದು ನಮ್ಮ ಒಂಜಿ ಕ್ಷೇತ್ರಕ್ಕೆ ಪುದರ್ ಕಣ್ತಿರಂಚಿನ ಒಂಜಿ 2 ವ್ಯಕ್ತಿನಕ್ಲು ನಮ್ಮೊಟ್ಟಿಗೆ ಉಲ್ಲೇರು ಪಂಡ್ರೆ ಬಾರಿ ಖುಷಿ ಆಪುಂಡು ಐತೊಟ್ಟಿಗೆ ಇನ್ನಿತ ಈ ಒಂಜಿ ಲೇಸಡು ನನರೇ ಬಿನ್ನಿರಾದ ಬೈದಿನಂಚಿನಾರು ನಮಗೆ ಮಾತೆರೆಗಳ ಚಿರಪರಿಚಿತರು ಭಾರತೀಯ ಜನತಾ ಪಾರ್ಟಿದ ನಮ್ಮ ಮಾಜಿ ಗುರುಕಾರ್ಲಾದ ಪುಣಂಚಿನಾರು ಅವಲಕ್ಕನೆ ಗೆಜ್ಜಗಿರಿ ನಂದನ ಬಿತ್ತಲು ಕ್ಷೇತ್ರದ ಟ್ರಸ್ಟ್ಲಾದ ಪುಣಂಚಿನಾರು ಅವಲಕ್ಕನೆ ಕೋಟೆಕಾರದ ಆ ಗಣೇಶೋತ್ಸವದ ಆ ಒಂಜಿ ಸಮಿತಿಡ್ಲ ಪ್ರಮುಖರಾದ ಈ ಬಾಗಡ್ ಮಾತೆರಡಲ ಒಂಜಿ ರೀತಿ ಅಜಾತ ಶತ್ರುನ ರೀತಿಡ್ ಪೌರಡ್ಲ ಪ್ರೀತಿ ಪಾತ್ರರಾದ ಪೂರನೊಟ್ಟಿಗೆ ಒಟ್ಟೊಟ್ಟಿಗೆ ಜೊತೆಯಾದ ಪುಣಂಚಿನ ಭಗತ್ ಸಿಂಗ್ ಪ್ರತಿಷ್ಠಾನ ಮಿತ್ತ ಮಸ್ತ್ ಪ್ರೀತಿ ದಿದಂಚಿನ ಹಿರಿಯ ನೆಂಚಿನ ಚಂದ್ರಶೇಖರ್ ಉಚ್ಚಿಲ್ ನಮ್ಮೊಟ್ಟಿಗೆ ಒಳ್ಳೆ ಅರೆಗಲ ನಿಖಲ ಮಾತೆಲ್ಲ ಪರವಾದ ಈ ಒಂಜಿ ಲೇಸಿಗೆ ಮೋಕೆಡೆ ನೆನೆದುಕೊಂಡಿಲ್ಲ ಇನ್ನಿತ ಈ ಕಾರ್ಯಕ್ರಮ ಮುಖ್ಯ ಬೇನರಾದ ಪುನಚಿನ ಚಂದ್ರಶೇಖರ್ ಉಚ್ಚಿಲ್ ಮೇರೆಗೆ ಪ್ರಸಾದ್ ಕೊಂಡಾಣ ಅವೇ ರೀತಿ ಶರತ್ ಭಂಡಾರಿ ಮೇಕಲು ಶಾಲು ಸ್ಮರಣೆಗೆದ ಪ್ರೀತಿದ ಗೌರವವನ್ನು ಕೊಂಡು ಪಡೆದು ಭಿನ್ನಾಯನ ಮಲ್ತದಿಲ್ಲ ಶ್ರೀ ಚಂದ್ರಶೇಖರ್ ಉಚ್ಚಿಲ ಮೇರೆಗೆ ಪ್ರಸಾದ್ ಮೇರೆದ ಶಾಲು ಅವೇ ರೀತಿ ಶರತ್ ಭಂಡಾರಿ ಮೇರೆದು ಸ್ಮರಣೆಗೆದ ಗೌರವವನ್ನು ಕೊಂಡು ಪಡೆದು ಭಿನ್ನಾಯನ ಮಲ್ತದಿಲ್ಲ ಅವಲಕ್ಕನೆ ಇನ್ನಿತ ಈ ಲೇಸಡು ನನ್ನೊಂಜಿ ಮಲ್ಲ ಬಿನ್ನೆರಾದ ಬೈದಿನಂಚಿನಾರು ಆರು ಎಂಕ್ಲೆಗೆ ಮಸ್ತ್ ಒಂಜಿ ಈ ಒಂಜಿ ಮುಲ್ಪ ಕರೆನ 2 ವರ್ಷದಿಂಚ ಈ ಒಂಜಿ ರಾಜರಾಜೇಶ್ವರಿ ದೇವಸ್ಥಾನದ ಈ ಒಂಜಿ ವಠಾರಡು ಇದು ಪೊರ್ಲುದ ಒಂಜಿ ಕಾರ್ಯಕ್ರಮ ಗೂಡುದೀಪ ಕಾರ್ಯಕ್ರಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಒಂದು ಸಂಸ್ಥೆಗೆ ಎಂಕ್ಲೆಗೆ ಒಂಜಿ ಸಹಕಾರ ಮಂತ್ ಪ್ರೋತ್ಸಾಹ ಮಂತ್ ಕೊಡ್ತಿದ್ದಂಚಿನ ಒಂಜಿ ವ್ಯಕ್ತಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಪುಣಂಚನಾರು ಒಂಜಾತ್ ಬಾರಿ ಒಂಜಿ ಸರಳ ವ್ಯಕ್ತಿ
ಈ ಒಂಜಿ ವೇದಿಕೆಗೆ ಬರ್ರೇನೆ ಯಾರು ಪಿರ ಪಿರ ಒಪ್ಪುನಾರ ಇನಿ ಬರೋಡೆ ಅಂತ ಎಂಕ್ಲು ಬರೋಡೆ ಇರು ಬತ್ತದು ಈ ಒಂಜಿ ಸಭಾ ವೇದಿಕೆ ಖಂಡಿತವಾದ ಕುಲ್ದು ಎಂಕ್ಲೆಗೆ ಸಾಕಾರ ಕೊರೋಡ್ ಬಂದು ಏನೊಂಜಿ ಮಸ್ತ್ ಅರೆಗೆ ಮನವಿ ಮಂತ್ರಿನ ಹತ್ರ ಇನಿ ಯಾರು ಬತ್ತದು ಕುಲ್ದೇರು ಅರೆಗಿಲ ಎಂಕ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರ್ವದ ನಿಕ್ಲ ಮಾತೆಲ್ಲ ಪರ್ವದ ಅರೆಗೆ ಮೋಕೆಡ್ಯಾನ ಈ ಒಂಜಿ ಲೇಸಿಗೆ ಎದುಕೊಂಡೊಂದಿಲ್ಲ ಮೇರೆಗೆ ಇನ್ನಿತ ಕಾರ್ಯಕ್ರಮಗೂ ಮೇರೆಗೆ ನವೀನ್ ಏಕೆ ಅವೇ ರೀತಿ ಮಾಧವ ಉಳ್ಳಾಲ್ ಮೇರೆ ಶಾಲು ಸ್ಮರಣಿಕೆದ ಪ್ರೀತಿದ ಗೌರವವನ್ನು ಕೊಂಡು ಪಡೆದು ವಿನಮ್ರವಾದ ಭಿನ್ನಯನ್ನು ಮಲ್ತೊಂದಿಲ್ಲ ಇನ್ನಿತ ಮುಖ್ಯ ಭಿನ್ನರಾದ ಪುನರಿಗೆ ನವೀನ್ ಏಕೆ ಅವೇ ರೀತಿ ಮಾಧವ ಉಳ್ಳಾಲ್ ಶಾಲು ಸ್ಮರಣಿಕೆದ ಪ್ರೀತಿದ ಗೌರವವನ್ನು ಕೊಂಡು ಪಡೆದು ಭಿನ್ನಯನ್ನು ಮಲ್ತೊಂದಿಲ್ಲ ಈ ಒಂಜಿ ಲೇಸಡು ನನೋರಿ ಮಲ್ಲ ಬಿನ್ಯಾರ ಅದು ಪ್ಲಂಚಿನಾರು ಕಾಪಿಕಾಡು ಉಮಾಪುರಿ ದೇವಸ್ಥಾನ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಮುಕ್ತ ಸೇರಲ ಅವೆಲಕ್ಕನೆ ಕೊಡುಗೈ ದಾನಿಲ ಅವೆಲಕ್ಕನೆ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ದಿನೇಶ್ ಕೆ ಅತ್ತವರು ನಮ್ಮೊಟ್ಟಿಗೆ ಈ ಒಂಜಿ ಸಭಾ ಕಾರ್ಯಕ್ರಮ ಮಲ್ಲ ಬಿನ್ನೆರದ ಭಾಗವಹಿಸಿದರು ಅರೆಗಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಬರೋದು ನಿಕ್ಲ ಮಾತೆಲ್ಲ ಪರವಾದ ಈ ಒಂಜಿ ಲೇಸಿಗೆ ಮೋಕೆಡು ಎದುಕೊಂಡೊಂದಿಲ್ಲ ಶ್ರೀ ದಿನೇಶ್ ಕೆ ಅತ್ತವರ ಬೆರೆಗೆ ಶ್ರೀ ರಾಜೇಂದ್ರ ಅವೇ ರೀತಿ ಮೋಹನ್ ಸಾಲ್ಯಾನ್ ಬೆಕ್ಲೆಡ್ದು ಶಾಲು ಬಕ್ಕ ಸ್ಮರಣೆಗೆದ ಪ್ರೀತಿದ ಗೌರವವನ್ನು ಕೊಂಡು ಬಂಡದು ಭಿನ್ನಯನ್ನು ಮಲ್ತೊಂದಿಲ್ಲ ಶ್ರೀ ದಿನೇಶ್ ಕೆ ಅತ್ತವರ ಇನ್ನಿತ ವೇದಿಕೆದ ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆಲ್ಲೇರು ಬೆರೆಗೆ ರಾಜೇಂದ್ರ ಅವೇ ರೀತಿ ಮೋಹನ್ ಸಾಲ್ಯಾನ್ ಬೆಕ್ಲೆಡ್ದು ಪ್ರೀತಿದ ಗೌರವವನ್ನು ಕೊಂಡು ಬಂಡದು ಭಿನ್ನಯನ್ನು ಮಲ್ತೊಂದಿಲ್ಲ ಅವೆಲಕ್ಕೆ ಇನ್ನಿತ ಈ ಒಂಜಿ ಲೇಸಿಡ್ ನನ್ನೋರಿ ಮಲ್ಲ ಬಿನ್ನೇರದ ಬೈದಿನಂಚಿನಾರು ಶ್ರೀ ಸದಾಶಿವ ಕುಲಾಲ್ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನ ಕುಲಾಲರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿ ಆಯ್ದ ಸದಾಶಿವ ಕುಲಾಲ್ ಮೇರೆಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾದ ನಿಕ್ಲ ಮಾತೆಲ್ಲ ಪರವಾದ ಈ ಲೇಸಿಗೆ ಮೋಕಡೆ ಎದುಕೊಂಡೊಂದಿಲ್ಲ ಶ್ರೀ ಸದಾಶಿವ ಕುಲಾಲ್ ಮೇರೆಗೆ ಶ್ರೀ ದೀಕ್ಷಿತ್ ಅವೇ ರೀತಿ ಸಂಪತ್ ಕುಕ್ಯಾನ್ ಬೇಕ್ಲು ಶಾಲು ಸ್ಮರಣೆಗೆದ ಪ್ರೀತಿದ ಗೌರವವನ್ನು ಕೊಂಡು ಪಡೆದು ವಿನಮ್ರವಾದ ಭಿನ್ನಯನ್ನು ಮಲ್ತೊಂದಿಲ್ಲ ಶ್ರೀ ದೀಕ್ಷಿತ್ ಅವೇ ರೀತಿ ಸಂಪತ್ ಕುಕ್ಯಾನ್ ಶ್ರೀ ಸದಾಶಿವ ಕುಲಾಲ್ ಮೇರೆಗೆ ಪ್ರೀತಿದ ಶಾಲು ಬಕ್ಕ ಸ್ಮರಣೆಗೆದ ಪ್ರೀತಿದ ಗೌರವ ಈ ಒಂಜಿ ಸಭಾ ಲೇಸ್ಡ್ ನಮ್ಮ ಮಾತೆಲ್ಲ ಒಂಜಿ ಆಂಜಲಿತ್ತಿನ ಐತೊಟ್ಟಿಗೆ ಒಂಜಿ ಮಹಿಳಾ ಒಂಜಿ ವ್ಯಕ್ತಿ ಬೋರ್ಡು ಬಂಡು ಅಂಚಿನ ಒಂಜಿ ವ್ಯಕ್ತಿ ಈ ಭಾಗಡ್ ಕುತ್ತಾರದ ಈ ಒಂಜಿ ಪರಿಸರ ಮಾತೆರೆಗಳ ಚಿರಪರಿಚಿತರಾದ ಸಮಾಜ ಸೇವೆದ ಮುಖಾಂತರವಾದ ಜನಕ್ಕುಲ್ನ ಕಷ್ಟ ಕಾರ್ಪಣ್ಯಗೆ ಆಸರೆ ಅದುಪ್ಪುನಂಚಿನ ಶ್ರೀಮತಿ ದಲ್ನಶ್ಮಿ ಗಟ್ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆದ ಗುರಿಕಾರ್ಲ ಅಂಚನೆ ಅವತ್ತೊಟ್ಟಿಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಈ ಭಾಗದ ಅಭಿವೃದ್ಧಿದ ಒಟ್ಟಿಗೆ ಜನಕುಲ್ನ ಸೇವೆ ಮಂತೊಂದು ಬೈದಿನಂಚಿನ ಶ್ರೀಮತಿ ದಲ್ನಶ್ಮಿ ಗಟ್ಟಿ ಇನ್ನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಅರೆಗಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾದ ನಿಕ್ಲ ಮಾತೆಲ್ಲ ಪರವಾದ ಈ ಲೇಸಿಗೆ ಮೋಕಡೆಯನ್ನು ಎದುಕೊಂಡು ಅವೇ ರೀತಿ ಸಪ್ನಾ ಶೆಟ್ಟಿ ಬೆಕ್ಲು ಶಾಲು ಸ್ಮರಣೆಗೆದ ಪ್ರೀತಿದ ಗೌರವವನ್ನು ಕೊಂಡು ಪಡೆದು ವಿನವರದ್ದು ಭಿನ್ನಯನ್ನು ಮಲ್ತೊಂದಿಲ್ಲ ಅವೆಲ್ಲಕ್ಕೆ ಇನ್ನಿತ ಈ ಒಂಜಿ ಸಭಾ ವೇದಿಕೆಡು ನಮಕೊಂಜಿ ಬಾರಿ ಒಂಜಿ ಹೆಮ್ಮೆ ಎಂದು ಪನೊಲಿ ನಮ್ಮ ಭಾರತದ ಒಂಜಿ ಸೇನಾನಿ ಮಾಜಿ ಸೇನಾನಿ ಭಾರತದ ಸೇನಡಿತದ ಶತ್ರುನಕ್ಲ ವಿರುದ್ಧ ಹೋರಾಟ ಮಂತ ಬೈದಿನಂಚಿನ ಶ್ರೀಯುತ ಸಂದೀಪ್ ಶೆಟ್ಟಿ ಕೊಲ್ಯ ಜ್ವರಾದ ಅರೆಗೆ ಒಂಜಿ ನಿಖಲ ತಾಟಿದವರ ಬರಡು ನಮ್ಮ ದೇಶನ ಕಾಪುನಂಚಿನ ಒಂಜಿ ವೀರ ಯೋಧರ ನಕ್ಲಿಗೆ ನಮ್ಮ ಯಾಪಲ ಒಂಜಿ ಅಕ್ಲಿಗೆ ಅಭಿನಂದನೆ ಪಡು ಅಕ್ಲೇನ ಯಾಪಲ ನಮ್ಮ ಗೌರವವನ್ನು ಪಡು ಅಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಭಗತ್ ಸಿಂಗ್ನ ಪುದರುಪುನಂಚಿನ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಈ ಒಂಜಿ ಯೋಧೆಲ್ಲ ಉಪನಯನದ ಅಂಕ್ಲಿಗೆ ಬಾರಿ ಒಂಜಿ ಹೆಮ್ಮೆ ಎಂದು ಪನೊಲಿ ಶ್ರೀ ಸಂದೀಪ್ ಶೆಟ್ಟಿ ಕೊಲ್ಲಿಯ ಮೇರೆಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾದ ನಿಕ್ಲ ಮಾತೆಲ್ಲ ಪರವಾದ ಈ ಒಂಜಿ ಲೇಸಿಗೆ ಮೋಕೆಡೆಯನ್ನು ಎದುಕೊಂಡೊಂದಿಲ್ಲ ಶ್ರೀ ಸಂದೀಪ್ ಶೆಟ್ಟಿ ಕೊಲ್ಯ ಮೇರೆಗೆ ಶ್ರೀ ಶಿವಾಜಿ ಅವೇ ರೀತಿ ಶ್ರೀ ಚೇತನ್ ಮೆಕಲು ಶಾಲು ಸ್ಮರಣೆಗೆದ ಪ್ರೀತಿದ ಗೌರವವನ್ನು ಕೊಂಡು ಪಡೆದಕ್ಕೆ ಏನೊಂದಿಲ್ಲ ಶಿವಾಜಿ ಅವೇ ರೀತಿ ಚೇತನ್ ವೇದಿಕೆದ ಮಿತ್ತರ್ಮೆಗೆ ಬರ್ತದೆ ಶಾಲು ಸ್ಮರಣೆಗೆದ ಪ್ರೀತಿದ ಗೌರವವನ್ನು ಕೊಂಡು ಪಡೆದು ಭಿನ್ನಯನ್ನು ಮಲ್ತೊಂದಿಲ್ಲ ಚೇತನ್ ಅವೇ ರೀತಿ ಶಿವಾಜಿ ಶ್ರೀ ಸಂದೀಪ್ ಶೆಟ್ಟಿ ಕೊಲ್ಯ ಮಾಜಿ ಯೋಧೇರು ನಮ್ಮೊಟ್ಟಿಗೆ ಈ ಒಂಜಿ ವೇದಿಕೆ ಉಪ್ಪುನ ನಮ್ಮ ಈ ಒಂಜಿ ವೇದಿಕೆಗೆ ಮಲ್ಲಾತ ದಿನನು ಬರೊಂದುಂಡು ಶ್ರೀ ಸಂದೀಪ್ ಶೆಟ್ಟಿ ಕೊಲ್ಯ ನಮ್ಮೊಟ್ಟಿಗೆ ಮೇರೆಗೆ ಪ್ರೀತಿದ ಗೌರವ ಶಿವಾಜಿ ಪಕ್ಕ ಚೇತನ್ ಮೇರೆ ನೀಡಿದೆ ಅವೆಲ್ಲಕ್ಕೆ ಇನ್ನಿತ ಈ ಒಂಜಿ ಲೇಸಿಡ್
ಬಜರಂಗದಳ ಜಿಲ್ಲಾ ಸಂಚಾಲಕರಾದ ಪುಣಂಚಿನ ಸಂಘಟನೆ ಮುಖಾಂತರವಾದ ಹಿಂದೂ ಸಂಘಟನೆಯ ಒರಿಪಾವನಂಚಿನ ಕೆಲಸ ಕಾರ್ಯನ ನಿಸ್ವಾರ್ಥವಾದ ಮಂತೊಂದು ಬರೆದಂಚಿನ ಒಂದು ಯುವಕ್ಕೆ ಶ್ರೀಯುತ ಭರತ್ ಕುಂಡೇಲು ನಮ್ಮೊಟ್ಟಿಗೆ ಉಳ್ಳೇರು ಅರೆಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪರವಾದ ಇಂಕಲ ಮಾತೆಲ್ಲ ಪರವಾದ ಈ ಒಂದು ಲೇಸಿಗೆ ಯಾನ್ ಮೋಕೆಡೆ ಎದುಕೊಂಡೊಂದಿಲ್ಲ ಶ್ರೀ ಭರತ್ ಕುಂಡೇಲು ಮೇರೆಗೆ ಗಂಗಾಧರ ಅಮ್ರಮಗರು ಅವೇ ರೀತಿ ಲಕ್ಷ್ಮೀನಾರಾಯಣ ಮೆಕ್ಕಲು ಶಾಲು ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೊರಡು ಪಡೆದಕ್ಕೆ ಅನ್ನೋದಿಲ್ಲ ಗಂಗಾದ ಶ್ರೀ ಭರತ್ ಕುಂಡೇಲು ಮೇರೆಗೆ ಗಂಗಾಧರ ಅಮ್ಲಮಗರು ಅವೇ ರೀತಿ ಶ್ರೀ ಲಕ್ಷ್ಮೀನಾರಾಯಣ ಮೆಕ್ಕಲು ಪ್ರೀತಿದ ಗೌರವವನ್ನು ಕೊರಡು ಪಡೆದ ಭಿನ್ನಯನ್ನು ಮಲ್ತದಿಲ್ಲ ಈ ಒಂದು ಲೇಸಿಡ್ ನನರಿ ಇಂಕ್ಲ ಬಿನ್ನೇರು ಇಂಕ್ಲ ಮಸ್ತ್ ಆತ್ಮೀಯರ್ಲ ಅದು ನಂಚಿನಾರು ನಮ್ಮ ತೊಕ್ಕೊಟ್ಟದ ಬಾಗಡ್ ಹೋಟೆಲ್ ಶಿವಸಾಗರ್ ಹೋಟೆಲ್ನ ಮುನ್ನಡೆಸಿದ ಆಯ್ತಾ ಮುಖಾಂತರವಾದ ಒಂಜಿ ರುಚಿ ಏನಂಚಿನಂಜಿ ರುಚಿ ಏನಂಚಿನಂಜಿ ತಿಂಡಿ ತಿನಸಲ್ ನಮ್ಮ ತೊಕ್ಕೊಟ್ಟದ ಬಾಗಡ್ ಕೊರೊಂದು ಬರ್ಪನಂಚಿನ ಶುಚಿವ್ರತ ಶೆಟ್ಟಿಲೇರು ಅರ್ನಂಜಿ ವಿಶೇಷವಾದ ಬಂಡ ಆರು ಎಂಚ ಹೋಟೆಲ್ ಉದ್ಯಮ ಎಂಚ ಉಂಡ ಐತೊಟ್ಟಿಗೆ ಒಂಜಿ ಗೋಪ್ರೇಮಿ ಪೆತ್ತಲ್ನ ಸುಮಾರು ಪೆತ್ತಲ್ನ ಆರು ಅರ್ನ ಇಲ್ಲಡು ಸಾಂಕೊಂದು ಐತೊಟ್ಟಿಗೆ ಪೆತ್ತದೊಟ್ಟಿಗೆಲ್ಲ ಉಪ್ಪ ಐತೊಟ್ಟಿಗೆ ವ್ಯಾಪಾರ ಉದ್ಯಮನ ಒಟ್ಟಿಗೆ ಮಂತೊಂದು ಬರೋದು ಪುಣಂಚಿನ ಭಾರಿ ವಿರಳವಾದ ಪುಣಂಚಿನ ಒಂಜಿ ಇತ್ತದ ಸಮಾಜದ ಭಾರಿ ವಿರಳವೇನಂಚಿನ ವ್ಯಕ್ತಿತ್ವ ಯಾಪಂಡ ನಗರ ಪ್ರದೇಶದ ಬತ್ತಿ ಪಕ್ಕ ನಮಕ್ ಓಲ ಪೆತ್ತ ಒಂದು ಸಾಂಕೋಡ್ ಪಂಪಂಚಿನ ಆಸೆ ಇತ್ತಿಲ್ಲ ಅವು ನೆರವೇರಿಸಲು ಸಾಧ್ಯ ಜಾಂಡ ನಮ್ಮ ಶುಚಿವ್ರತ ಶೆಟ್ಟಿ ಅವೆಲ್ಲ ತೆಜುಪದೇರು ಅವೆಲ್ಲ ಸಾಧಿಸಿ ತೆಜುಪದೇರು ಅರೆಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾದ ನಿಖಲ ಮಾತೆಲ್ಲ ಪರವಾದ ಈ ಒಂದು ಲೇಸು ಜ್ಞಾನ ಮೋಕೆಡೆ ಎದ್ದುಕೊಂಡೊಂದಿಲ್ಲ ಶ್ರೀ ಶುಚಿವ್ರತ ಶೆಟ್ಟಿ ಮೇರೆಗೆ ಚಂದ್ರಶೇಖರ್ ಅವೇ ರೀತಿ ನಟರಾಜ್ ಮೆಗ್ಲು ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬೋದು ಪ್ರೀತಿದ ಗೌರವವನ್ನು ಕೊರಡು ಪಡೆದಕ್ಕೆ ಏನೊಂದಿಲ್ಲ ವೇದಿಕೆದ ಮುಖ್ಯ ಭಿನ್ನರಾದ ಪುನಂಚಿನ ಶುಚಿವ್ರತ ಶೆಟ್ಟಿ ಮೇರೆಗೆ ಚಂದ್ರಶೇಖರ್ ಅವೇ ರೀತಿ ನಟರಾಜ್ ಮೆಗ್ಲೇರ್ದು ಪ್ರೀತಿದ ಗೌರವ ಅವೆಲಕ್ಕನೆ ಇನ್ನಿತ ಈ ಒಂಜಿ ನಮ್ಮ ಕಾರ್ಯಕ್ರಮದ ಎಂಗ್ಲೊಟ್ಟಿಗೆ ಉಪಸ್ಥಿತಿರುಳ್ಳಿ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರಲ ಆತ್ಮೀಯರಲ್ಲ ಹಿರಿಯರಾದ ಪುಣಂಚಿನ ಆನಂದ್ ಕೆ ಅಸಿಗಲ್ ನಮ್ಮೊಟ್ಟಿಗೆ ಅರೆಗಲ ನಿಖಲ ಮಾತೆಲ್ಲ ಪರವಾದ ಈ ಒಂದು ಲೇಸಿಗೆ ಮೋಕೆ ಹಿಡಿದುಕೊಂಡಲ್ಲ ಶ್ರೀ ಆನಂದಕ್ಕೆ ಅಸೆಗೋಳಿ ಮೇರೆಗೆ ವಿಶ್ವನಾಥ್ ಎಲ್ಲಿಯಾರ್ ಪದವ ಮೇರೆ ಶಾಲದ ಗೌರವವನ್ನು ಕೊಂಡು ಪಡೆದು ಪ್ರೀತಿಯ ಭಿನ್ನಯನ್ನು ಮಲ್ತಂದಲ್ಲ ಅವೆಲಕ್ಕನೆ ನಮ್ಮ ಒಂಜಿ ಈ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂಜಿ ಕ್ರಿಯಾಶೀಲ ಒಂಜಿ ವ್ಯಕ್ತಿ ಈ ವರ್ಷದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೂಡುದೀಪ ಸ್ಪರ್ಧಾ ಸಮಿತಿದ ಅಧ್ಯಕ್ಷರಾದ ಪುಣಂಚಿನ ಅವೆಲಕ್ಕನೆ ಸಕ್ರಿಯವಾದ ಭಗತ್ ಸಿಂಗ್ ಸೇವೆ ಮಂತೊಂದು ಬರೋ ಪುಣಂಚಿನ ಒಂಜಿ ಯುವ ಕಲಾವಿದಲ ಪಣಲಿ ಕಿರಣ್ ಕೊಲ್ಯ ನಮ್ಮೊಟ್ಟಿಗೆ ಅದಕ್ಕೆಲ್ಲ ಮಾತೆಲ್ಲ ಪರವಾದ ಈ ಒಂಜಿ ಲೇಸಿಗೆಯನ್ನು ಮೋಕೆ ಹಿಡಿದುಕೊಂಡೊಂದಿಲ್ಲ ಶ್ರೀ ಕಿರಣ್ ಕೊಲ್ಯ ಮೇರೆಗೆ ನಾರಾಯಣ ಕೆರೆ ಬಯಲು ದೆಮಲ್ತದ ಚಾವಡಿಗೆ ಬಂದದ್ದು ಶಾಲದ ಗೌರವವನ್ನು ಕೊಂಡು ಪಡೆದಕ್ಕೆ ಏನೊಂದಿಲ್ಲ ಅವೆಲಕ್ಕನೆ ಇನ್ನಿತ ಈ ಒಂಜಿ ಲೇಸ್ಡ್ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಪಡೆಯರ ಉಪ್ಪುನಾರು ನಮ್ಮ ಒಂಜಿ ಹಿರಿಯರ್ಲ ಅವೆಲಕ್ಕನೆ ಕಬಡ್ಡಿ ಕುಡ್ಲದ ಪಿಲಿವೇಷಡ್ ಅಂಚನೆ ಹಿಂದುತ್ವದ ಆ ಒಂಜಿ ಸಂಘಟನೆ ಆ ಒಂಜಿ ದುಂಬುದ ಆ ಕಠಿಣ ಪರಿಸ್ಥಿತಿ ಹಿಂದೂ ಸಮಾಜದ ಒಂಜಿ ದಬ್ಬಾಳಿಕೆದ ವಿರುದ್ಧ ಒಂಜಿ ಸೆಟ್ಟದಂಚಿನ ಹಿರಿಯರ ನೆಂಚಿನ ಬಜಲಕೇರಿ ಕಮಲಕ್ಷ ಮೇರೆಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಎಂಕ್ಲು ಕೊರಲರ ಅರೆಗ್ಲ ಅಲ್ಲ ಬೈದರ ಅರೆಗ್ಲ ಈ ಸಂದರ್ಭದ ಸ್ವಾಗತ ಮಂತೊಂದುಲ್ಲ ಅವೆಲಕ್ಕನೆ ನನಂಜಿ ಕರುನಾಡ ರತ್ನ ಅಪ್ಪು ಸೇವಾ ಪ್ರಶಸ್ತಿನ ಎಂಕ್ಲು ಕೊರ್ರೆ ಪುಣಂಚಿನಾರು ಕರುಣ ಒಂಜಿ ಈ ಒಂಜಿ ಎಂಕ್ಲ ಕಾರ್ಯಕ್ರಮ ಗಣೇಶ್ ಕುಲಾಲ್ ಮೇರೆಗೆ ಎಂಕ್ಲು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಕೊಡ್ದಿತ್ತ ಐದು ಪಕ್ಕದ ಅವನ ಸಭೆಟ್ ಎಂಕ್ಲು ಗಣೇಶ್ ಆಂಬ್ಯುಲೆನ್ಸ್ದ ಅರೆಗೊಂಜಿ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಕೊರಡು ಪಂಚಿನ ಆಲೋಚನೆ ಮಂತಿತ್ತ ಆಂಡ ಒಂಜಿ ರೀತಿ ಯಾರು ವಿಧಿವಶರಾತಿರು ಕರಿಣ ಒಂಜಿ ಆಜಿ 7 ತಿಂಗಳು ತುಂಬು ವಿಧಿವಶರಾತಿರು ಆಂಡ ಅರ್ನ ಒಂಜಿ ಕೆಲಸ ಕಾರ್ಯ ಅವೊಂಜಿ ರೀತಿಡು ಆ ರೀತಿ ಅಪ್ಪು ಮಂತಿನಂಚಿನ ಕಾರ್ಯ ಉಂಡ ಅವೇ ರೀತಿದ ಒಂಜಿ ಕೆಲಸನ ಅರ್ನ ಗಣೇಶ್ ಆಂಬ್ಯುಲೆನ್ಸ್ದ ಅವೊಂಜಿ ವ್ಯಾಪಾರ ಕ್ಷೇತ್ರ ಅದುಪ್ಪು ವೃತ್ತಿ ಕ್ಷೇತ್ರ ಅದುಪ್ಪು ಆ ವೃತ್ತಿ ಕ್ಷೇತ್ರದ ಒಟ್ಟಿಗೆ ಸಮಾಜ ಸೇವೆ ಮನ್ಪನಂಚಿನ ಕೆಲಸನ ಆರು ಮಂತೊಂದು ಬರ್ಪನಂಚಿನ ವ್ಯಕ್ತಿ ಕೆ ಗಂಗಾಧರ್ ದಿವಂಗತ ಕೆ ಗಂಗಾಧರ್ ಅರ್ನ ಇಲ್ಲದಕ್ಕಲು ಅರ್ನ ಧರ್ಮಪತ್ನಿ ಅರ್ನ ಜೋಕುಲು ಅಕ್ಲು ಬೈದೇರು ಅಕ್ಲಿಗ್ಲ ಈ ಸಂದರ್ಭ ಯಾನು ಮೋಕೆಡ್ ಈ ಒಂಜಿ ಲೇಸಿಗೆ ಎದುಕೊಂದಿಲ್ಲ ಯಾಕೆನೆ ನಮ್ಮ BJPದ ಪ್ರಮುಖರ ನೆಂಚಿನ ಸಂಜೀವ್ ಶೆಟ್ಟಿ ಅಮ್ಲಮಗುರ್ಲೇರು ಅರೆಗ್ಲ ಮೋಕೆಡ್ ಎದುಕೊಂದಿಲ್ಲ ಅವಲಕ್ಕನೆ ನಮ್ಮ KDP ಸದಸ್ಯರ ನೆಂಚಿನ ಪ್ರಶಾಂತ್ ಕಾಪಿಕಾಡ್ ನಮ್ಮೊಟ್ಟಿಗೆ ಅರೆಗ್ಲ ಮೋಕೆಡ್ ಎದುಕೊಂದಿಲ್ಲ ಅವಲಕ್ಕನೆ 300 ಯುವಕ ಮಂಡಲದ ಗೌರವಾಧ್ಯಕ್ಷರಾದ ನೆಂಚಿನ ಹರೀಶ್ ಮುಂಡೋಲಿಲೇರು ಅರೆಗ್ಲ ಯಾನು ಮೋಕೆಡ್ ಎದುಕೊಂದಿಲ್ಲ ಅವಲಕ್ಕನೆ ಎಂಗ್ಲೆ ಮಾತಿರೆಗ್ಲ ಒಂಜಿ ಹಿರಿಯರು ಮಾರ್ಗದರ್ಶಕ ನೆಂಚಿನ ನಮ್ಮ
ವಾಸುದೇವ್ ಮಾಸ್ಟರ್ ಆರ್ಲ ಬೈದ್ಯರು ಪ್ರೀತಿದಿದ್ದಾರೆಗ್ಲ ಈ ಒಂಜಿ ಲೇಸಿಗೆ ಅನ್ನು ಮೋಕಡೆ ಎದ್ಕೊಂಡೊಂದಿಲ್ಲ ಅವಲೆಕ್ಕನೆ ಉಳ್ಳಾಲ ನಗರಸಭೆತ ಸದಸ್ಯ ನೆಚ್ಚಿನ ಶ್ರೀಮತಿ ನಮಿತಾ ಗಟ್ಟಿ ಉಳ್ಳೇರು ಅವಲೆಕ್ಕನೆ ನಮ್ಮ ಪತ್ರಿಕಾ ಬೊಕ್ಕ ದೃಶ್ಯ ಮಾಧ್ಯಮದ ಮಿತಿಯರ ನಕ್ಲು ಉಳ್ಳೇರು ಐತೊಟ್ಟಿಗೆ ಈ ಒಂಜಿ ಕಾರ್ಯಕ್ರಮನ ನಮ್ಮ ಹಬ್ಬಕ್ಕ ಟಿವಿದ ಮುಖಾಂತರವಾದ ಯೂಟ್ಯೂಬ್ ಆ ಒಂಜಿ ಲಿಂಕ್ದ ಮುಖಾಂತರ ವೀಕ್ಷಣೆ ಮಂತೊಂದು ಬರ್ಪಣಂಚಿನ ಮಾತ ವೀಕ್ಷಕರ ನಕ್ಲಿಗೆಲ್ಲ ಈ ಸಂದರ್ಭಡ್ ಮೋಕೆಡು ಎದುಕೊಂಡೊಂದು ಬೈದಿಂಚಿನ ಮಾತ ನಮ್ಮ ಕಲಾಭಿಮಾನ ನಕ್ಲೆಗ್ ಅವೆಲೆಕ್ಕನೆ ಗೂಡುದೀಪ ಪತ್ತೊಂದು ಬೈದಿನಂಚಿನ ಆ ಗೂಡುದೀಪದ ಸ್ಪರ್ಧಾಳ ನಕ್ಲೆಗ್ ಅಂಚನೆ ಮಾತ ಬೈದಿಂಚಿನ ನಮ್ಮ ಭಗತ್ ಸಿಂಗ್ದ ಮಾತ ಪದಾಧಿಕಾರಿ ನಕ್ಲೆಗ್ ಸದಸ್ಯರ ನಕ್ಲೆಗಳ ಮಾತೆರೆಗಳ ಮೋಕೆಡು ಈ ಒಂಜಿ ಲೇಸಿಗೆ ಎದುಕೊಂಡೊಂದು ಇನ್ನಿತ ಈ ಒಂಜಿ ಕಾರ್ಯಕ್ರಮಡ್ ಈ ಒಂಜಿ ಸ್ವಾಗತ ಭಾಷಣ ನೀಡಿ ಮುಕ್ತಾಯ ಮಂತಂದಲ್ಲ. ಜೈ ಹಿಂದ್, ಜೈ ಕರ್ನಾಟಕ. 2022 ಈ ಒಂಜಿ ಕಾರ್ಯಕ್ರಮಕ್ಕೆ ಬತ್ತಿಂಚ ಬಿನ್ನೆರಡು ಪ್ರೀತಿಡು ಎದುಕೊಂಡು ನಂಚಿನ ಶ್ರೀ ಜೀವನ್ ಕುಮಾರ್ ತೊಕ್ಕೋಟು ಮೆರೆಗೆ ನಿತಿನ್ ಕೊಲ್ಯ ಮೇರೆ ಶಾಲದ ಗೌರವವನ್ನು ಕೊರಡು ಬಂಡದು ಭಿನ್ನಯನ್ನು ಮಲ್ತೊಂದಿಲ್ಲ ಸಮಿತಿನ ಬಾರಿ ಪೊರ್ಲುಡು ಈ ವರ್ಷಡು ನಡತೊಂದು ಸಮಿತಿದ ಮುತಾಲಿಕೆಯನ್ನು ಪಡೆದ ನಂಚಿನ ಜೀವನ್ ಕುಮಾರ್ ತೊಕ್ಕೋಟು ಮೆರೆಗೆ ನಿತಿನ್ ಕೊಲ್ಯ ಮೆರೆ ಸುಲ್ಮೇಲು ಜೀವನಣ್ಣ ಇರೆಗೆ ಸಭಾ ಕಾರ್ಯಕ್ರಮದ ಅತಿಥಿ ನಕ್ಲೆಗೆ ಸ್ಮರಣಿಕೆ ಅವೆಲೆಕ್ಕನೆ ಶಾಲದೊಟ್ಟಿಗೆ ಕುಡಂಜಿ ಬುಕ್ಕುಗಳ ಕೊಡ್ತಾ ವೀರ ಸವರ್ಕರ್ನ ಬುಕ್ಕು ವೀರ ಸವರ್ಕರ್ನ ಬಗ್ಗೆ ಇತ್ತೆ ವಾರೀತಿ ಕೆಲವೊಂಜಿ ರಾಜಕೀಯ ವ್ಯಕ್ತಿ ನಕಲು ಕೆಲವೊಂಜಿ ಪ್ರಗತಿಪರ ಚಿಂತನೆ ಉಪ್ಪುನಂಚಿ ನಕಲು ಮಾವೋವಾದಿ ನಕಲು ವಾರೀತಿದ ಒಂಜಿ ಪ್ರಚಾರ ಮಂತಂದುಲ್ಲೇರ ಐಕೊಂಜಿ ಆ ಭಗತ್ ವೀರ ಸಾವರ್ಕರ್ನ ಚರಿತ್ರೆ ಉಪ್ಪುನಂಚಿನ ಒಂಜಿ ಪುಸ್ತಕ ಐತೊಟ್ಟಿ ಕೊಡ್ತಾ ಮಾತೆಲ್ಲ ದಯಮಂತದ ಮುಲ್ಪ ನಮ್ಮೊಟ್ಟಿಗೆ ಉಂಡು ನನ್ನ ಬುಕ್ಕು ಎರೆಗಾಣಲ ಬೋಡಿತ್ತು ನನ್ನ ದಯಮಂತ ಅಕ್ಕಲ ದೆತೊಳ್ಳಿ ವೀರ ಸಾವರ್ಕರ್ನ ಬಗ್ಗೆ ನಿಕ್ಲೆಗಳ ಒಂಜಾತು ಮಾಹಿತಿ ಉಪ್ಪಾಡು ಕೆಲವರು ಪೊರ್ಚಾಂದಿನ ಮಾಹಿತಿ ಕೊರೊಂದಿಲ್ಲ ಅಂಚಿನ ಒಂಜಿ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ ನಮಗೆ ಮಾಹಿತಿ ಬೋರ್ಡ್ ಪಂಪಂಚಿನ ಉದ್ದೇಶದ ಒಂದಿನ ಭಗತ್ ಸಿಂಗ್ನ ಈ ಒಂದು ಕಾರ್ಯಕ್ರಮದ ಅರ್ನ ಬುಕ್ಲ ಕೊರೊಂದಿಲ್ಲ. ದೀಪಾವಳಿ 2022 ಪೊರ್ಲ ಪಲಿಕೆಡ ಉದಿಪನ ಮಲ್ತ ಕೊರೊಂದಿಲ್ಲ ಕೇಳಿ ಸುವರ್ಣರು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಪಂಪನ ಶ್ಲೋಕದ ಮುಖಾಂತರ ದೀಪಾವಳಿದ ಈ ಒಂಜಿ 2022 ದೀಪ ಪ್ರಜ್ವಲನ ಬಲ್ತದೆ. ಆ ದೀಪದ ಬುಲ್ಪು ಎಂಚ ಪ್ರಕಾಶಮಾನವಾದ ಒಪ್ಪುಂಡ ಅವೇ ರೀತಿದ ಆ ಬುಲ್ಪು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ 14 ವರ್ಷದ ಗೂಡುದೀಪ ಸಂಭ್ರಮದ ಈ ಒಂಜಿ ಪೊರ್ಲ ಪದಿಕದ ಕಾರ್ಯಕ್ರಮನು ಸೇರ್ದೆ ಪೂರೆರ್ಲ ಈ ಒಂಜಿ ದೀಪನು ನಡೆದೇರು ಮಾತಾ ಬಿನ್ನೆರೆಗ್ಲ ಈ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಬತ್ತಿರ್ದು ಜೀವನ್ ಪಂಡೇರು 14 ವರ್ಷದಿಂಚಿ ಈ ಕಾರ್ಯಕ್ರಮ ಬಾರಿ ಚೊಕ್ಕಟಾದು ಬಾರಿ ಪೊರ್ಲಾದು ಈ ಬಾಗಡು ಗೂಡುದೀಪದ ಒಂಜಿ ಆ ಪರ್ಬ ಅನ್ ಪಂಡ ಅವು ಭಗತ್ ಸಿಂಗ್ ನಡ್ತೊಂದು ಬೈದಿನಿ ಯಾನೆ ಪ್ರತಿ ಒಂಜೆಗ್ಲ ಮಕ್ಕಳೊಟ್ಟಿಗೆ ಪ್ರತಿ ಕಾರ್ಯಕ್ರಮಗಳ ಸೇರೊಂದುಳ್ಳೆ ಈ ಭಗತ್ ಸಿಂಗ್ ಪ್ರತಿ ವರ್ಷ ಮಕ್ಕಳು ಸಾಧಕರಿಗೆ ಪ್ರಶಸ್ತಿ ಕೊರೊಂದು ಅಂಜನೆ ಈ ಸರ್ತಿ ಅಪ್ಪು ಸೇವಾ ಪ್ರಶಸ್ತಿ ಪ್ರದಾನ ಮಲ್ಪನಂಜನ ಕಾರ್ಯಕ್ರಮ ಇನಿ ಇಡೀ ರಾಜ್ಯೋಡೆ ಅವಳು ಕಾರ್ಯಕ್ರಮ ನಡುತ್ತಿಮ್ಮನ ಈ ಇನಿ ಆ ನಿಧನ ಆಯ್ನ ದಿನ ಬಾರಿ ಎಡ್ಡೆ ಒಂಜಿ ದಿನಟ್ಟು ಇನಿ ಅವೇ ಕಾರ್ಯಕ್ರಮ ಮೂಲು ನೆರವೇರಿಸುವಂದುಳ್ಳಾರು ಬಾರಿ ಸಂತೋಷದ ವಿಷಯ. ಇನಿ ಭಗತ್ ಸಿಂಗ್ ವೈದ್ಯಕೀಯ ಸಹಾಯ ಆದಿಪ್ಪು ಅಂಜನೆ ಜೋಕ್ಲಿಗೆ ಕಲ್ಪನೆಗೆ ಸಹಾಯ ಆದಿಪ್ಪು ಅಂಜನೆ ಬೇತೆ ಬೇತೆ ಇನಿ ಬೇತೆ ಬೇತೆ ಕಾರ್ಯಕ್ರಮನು ಬಾರಿ ಇನಿ ದೈ ನಡಿಪುಣ ಕಾರ್ಯಕ್ರಮ ಇಂಜಿನ ಎಡ್ಡೆ ಕಾರ್ಯಕ್ರಮನು ಪ್ರತಿ ವರ್ಷ ಮಲ್ತೊಂದು ಬಾರಿ ಪೊರ್ಲೋಡು ಬೈದಾರು ಇಂಚಿನ ಕಾರ್ಯಕ್ರಮ ನನ್ನ ಆತ ಎಡ್ಡೆ ರೀತಿ ನಡತದು ದುಂಬುದ ನಿಖಲ ಆ ಭಗತ್ ಸಿಂಗ್ದ ಪುದರ್ ಬಾರಿ ಎತ್ತರ ಗೋಪಾಡು ಮಾತೆರೆಗಳ ಆ ದೇವೇರು ಎಡ್ಡ ಮಲ್ಪಾಡು ಎಂದು ಪಂಡಂದು ಎನ್ನಂಜಿನಟ್ಟು ಪಾತ್ರ ಜೈ ಹಿಂದ್. ಪಿಲ್ಲಖಾನೆ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರ ಆ ಟೀಮ್ ದಕ್ಕಲ್ಲ ಮನ್ಪುನಂಚಿನ ನಿತ್ಯ ನಿರಂತರವಾದ ರಾತ್ರಿ ಪಗೆಲ್ ಮನ್ಪುನಂಚಿನ ಬೇಲೆದ ಈ ಪೊರ್ತದ ಕಾರ್ಯಕ್ರಮದ ಗುರಿಕಾರ್ಮೆಯನ್ನು ವಹಿಸೊಂದನೆ ನಮ್ಮ ಅತ್ಯಂತ ಪ್ರೀತಿದಾರೆ 10 ಹಲವು ಸಂಸ್ಥೆ ನಡಪವನ್ನಂಚಿನ ರವೀಂದ್ರ ಶೆಟ್ಟರು ನಮ್ಮೊಟ್ಟಿಗೆ ಒಳ್ಳೆಯರು
ದೀಪನು ಪ್ರಜ್ವಲನೆ ಮಂತಿನಂಚನ ನಮ್ಮ ರಾಜ್ಯದ ಹಿಂದುಳಿದ ಆಯೋಗದ ಸದಸ್ಯರು ನಂಗೆ ಮಾರ್ಗದರ್ಶಕರಾಯನಂಚಿನ ಗೌರವಾನ್ವಿತ KT ಸುವರ್ಣರು ನಮ್ಮೊಟ್ಟಿಗೆ ಉಳ್ಳೇರು ಏರೇನು ಈ ಕಾರ್ಯಕ್ರಮಗಳು ಇದೇರು ಬಂದನಾರ ಸಂಘಟನೆದ ಲೀಡರ್ನಗಳಲ್ಲಿ ಇದ್ದೇರು, ವೀರ ಯೋಧರಲ್ಲಿ ಇದ್ದೇರು, ಹಲವು ದೈವಸ್ಥಾನಗಳು ನಿತ್ಯ ನಿರಂತರವಾದ ಹಿಂದುತ್ವದ ಬೇಲಮಂತದ ಆಡಳಿತ ಮುಕ್ತೇಶ್ವರವಾದ ಟ್ರಸ್ಟಿ ಆದ ಬೇಲ ಮನ್ಪುಣಂಚಿನಕ್ಲೇನೆ ಈ ವೇದಿಕೆಗಳೇ ಇದ್ದೇರು, ರಾಜಕೀಯದ ಮುಖಂಡರಲ್ಲಿ ಇದ್ದೇರು, ನಿತ್ಯ ನಿರಂತರವಾದ ಸಮಾಜ ಸೇವೆ ಮನ್ಪುಣಂಚಿನ ಗಣ್ಯರು ಈ ವೇದಿಕೆಯಲ್ಲಿ ಮಾತೆರೆಗಳ ವಿಶೇಷವಾದ ನಮಸ್ಕಾರ ಮಂತೊಂದು 14 ವರ್ಷ ಒಂಜಿ ಕಾರ್ಯಕ್ರಮ ಮನ್ಪುಣಿ ಬಂದ ಸುಲಭದ ವಿಷಯ ಒಂಜಿ ಗೂಡು ದೀಪ ಮನ್ಪುಣಿ ಬಂದಂದ್ರೆ ಅವು ಭಾರಿ ಬಂಗದ ಬೇಲೆ ಒಂಜಿ ಅಕ್ಲನ ಟ್ಯಾಲೆಂಟ್ ಅಕ್ಲನ ಪ್ರತಿಭೆ ಉಂಡು ಅವು ಬೇತೆ ನೆಟ್ಟು ಏತೊಂಜು ಪೊರ್ಲುಡು ಏತೊಂಜು ಸೋಕುಡು ನಮ್ಮ ಸಂಸ್ಕಾರ ಸಂಸ್ಕೃತಿನೇ ತೋಜಾವುನಂಚಿನ ಆ ಗೂಡು ದೀಪನು ಮಂತದೆ ಐನು ಪೊರ್ಲುಡು ಕೊಂಡತ್ತದೆ ಈ ಮೂಲು ಪ್ರದರ್ಶನ ಮನ್ಪುಣಿ ಬಂದಂದ ಅವು ಅತ್ಯಂತ ಎಡ್ಡ ಬೇಲೆ ಐಕೆ ಒಂಜಿ ವೇದಿಕೆಯನ್ನು ತಯಾರು ಮಂತ ಕೊಡ್ತನಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಗೂ ಪ್ರಪ್ರಥಮವಾದ ಅಭಿನಂದನೆ ಸಲ್ಲಿಸೋದಿಲ್ಲ. ಯಾನೆ ಸರಿಯಾದ ಸಮಯಗೂ ಇದೆ ಬಣ್ಣಗ ದೇವರ ಕೈ ಮುಗಿದ ಇಂಚಿತುನಗ ಎಂಗೆ ವಿವೇಕಾನಂದರ ನೆನೆಪಾಂಡು ವಿವೇಕಾನಂದರ ಒಂಜಿ ದಿನ ಬಾರಿ ಮಲ್ಲ ಸಭೆತ ನಡುಡು ಪಂಪೆರಿಗೆ ಈ ದೇಶ ಪರಿವರ್ತನೆ ಆವಡು, ಈ ದೇಶದ ಒಂದು ಬದಲಾವಣೆ ಆವಡು ನಂದ ಬ್ರಿಟಿಷರು ಬುಡ್ದು ಬೋತಿನ ಮಲ್ತಿದಿನಂಚಿನ ಆ ದೌರ್ಜನ್ಯ ಅತ್ಯಾಚಾರ ಅನಾಚಾರ ನಮ್ಮ ದೇಶ ಲೂಟು ಪೋದು ಈ ಭಾರತ ಮೇಗೆ ಆತಿನಂಚಿನ ಅನ್ಯಾಯನ ಸರಿ ಮನ್ಪೊಡ್ನಾಡ ಎಂಕ್ ನೂದು ಜವಣಿಯರು ಸರಿಯಾಯಿನ ನೂದು ಜವಣಿಯರು ಅವು ಕಬ್ಬಿಣದ ಒಂದು ಎಂಜಿನ ರಾಡ್ ಎತ್ತಿನಂಚಿನ ಜವಣಿಯರು ಎಂಗೆ ತಿಕ್ಕಿಯರುನಾಡ ಅಂಚಿನ ನಿಯತದ ಜವಣಿಯರು ತಿಕ್ಕಿಯರುನಾಡ ಯಾನು ಎಂಚಿನಲ್ಲ ಮನ್ಪೆ ವಿವೇಕಾನಂದರು ಪನ್ಪೆರಿಗೆ ಅಂಚನೆ ಉಲಾಯಿ ಪೊಗ್ಗನಾಗ ಆ ಕೇಸರಿ ಸಾಲು ಪಾಡ್ದು ಭಗತ್ ಸಿಂಗ್ದ ಅಧ್ಯಕ್ಷರು ಐತ ಪದಾಧಿಕಾರಿಗಳು ಐತ ಜವಣಿಯರೇನು ಎಂಗೆ ಆ ಕೇಸರಿ ಸಾಲು ಪಾಡ್ದು ತೂನಗ ಎಂಗೆ ವಿವೇಕಾನಂದರ ನೆನಪಾಂಡು ಭಗತ್ ಸಿಂಗರ್ನಲ್ಲ ನೆನಪಾಂಡು ಯಾನ ದಾದೆಗೆ ಪನ್ಪೆ ಪಂಡ ಮುಖಸ್ತುತಿ 14 ವರ್ಷಗಳ ನಿತ್ಯ ನಿರಂತರವಾದ ಗುರುವಂದನೆಗೆ ಅತ್ಯಂತ ಮನಪೂರ್ವಕವಾದ ಇಲ್ಲಡೆ ಬೋದು ಗುರುವಂದನೆ ಮನ್ಪುಣಂಜಿನ ಈ ಭಗತ್ ಸಿಂಗ್ದ ಟೀಮಿಗೂ ದೇವರನ ಆಶೀರ್ವಾದ ಉಂಡು, ಹಿರಿಯಕ್ಲಿನ ಆಶೀರ್ವಾದ ಉಂಡು. ಕೊರೋನಾದ ಬರ್ತದೆ, ಕೊರೋನಾ ಪನ್ಪುಣ ಮಹಾಮಾರಿ ಏರೆಲ್ಲ ಬಿಡ್ತಿಜಿ, ಕೊರೋನಾ ಪನ್ಪುಣ ಮಹಾಮಾರಿದ ಬರ್ತದೆ ನಿತ್ಯ ನಿರಂತರವಾದ ಈ ಆಸ್ಪತ್ರೆಗೆ ಹೋಗ್ಪುಣಂಜಿನ ಬೇಲೆ ಮಂತಂತೆ ಒಂಜಿ ದಿನ ಕೇಸ್ ಎಗ್ಡೆ ಆಸ್ಪತ್ರೆ ತಗೊಂಡಾಗ ಭಗತ್ ಸಿಂಗ್ದ ಅಧ್ಯಕ್ಷರು ಅಕ್ಲನ ಟೀಮ್ದಂಜಿ 10-15 ಜವಣಿಯರು ಉಳ್ಳೇರು ಹೆಂಗೆ ಆಶ್ಚರ್ಯ ಅಂಡು ಕೊರೋನಾದ ಬರ್ತಾರೆ ಮಾತ್ರ ದೆಂಗದ ಕೊಲ್ಲುನ ಅಕ್ಲ ತಂದೆ ಆಸ್ಪತ್ರೆದ ನಡು ಹೆಂಚ ಅಂದ ಮೇಕ್ಲಡಕ್ಕೆ ಎನ್ನಗ ಒಂಜಿ ಅಕ್ಲನ ಊರ್ದ ಒಂಜಿ ಇವರಿಗೆ ಅಕ್ಲನೇ ಆತ್ಮೀಯರ ಕೊರೋನಾ ಬತ್ತಿ ನಡೆದವರ ಅಕ್ಲಿನ ಆಂಬುಲೆನ್ಸ್ ಆಸ್ಪತ್ರೆಯಲ್ಲಿ ತಂದು ಬರ್ತದೆ ಅಕ್ಲಿಗೆ ಬೋರ್ಡ್ ಇತ್ತಿನ ಟ್ರೀಟ್ಮೆಂಟ್ ಐದು ಪಕ್ಕ ಅಕ್ಲ ಇಲ್ಲಡೆಗೆ ಸಮಾಧಾನ ಹೆಂಗೆ ಅತ್ಯಂತ ಖುಷಿ ಅಂಡು ಯಾನು ಅವು ಒಂಜಿ ವಿಷಯ ಪನ್ಪುಣಿ ಹತ್ತು ಕೆಲವೊಂಜಿ ಆಸ್ಪತ್ರೆ ಪೋನಾಗ ಮುಲ್ತ ಜವಣಿಯರು ದಾನೆ ಬರ್ತಾರೆ ಅನ್ನೋಕೆ ಎನ್ನಾಗ ಎಂಗ್ಲಿಗೆ O ಪಾಸಿಟಿವ್ ನೆತ್ತಿರ್ಬೋಡಾಂಡು ನೆಗೆಟಿವ್ A ಪಾಸಿಟಿವ್ ನೆತ್ತಿರ್ಬೋಡಾಂಡು ಇಂಚಿಂಚಿನ ಗ್ರೂಪದ ನೆತ್ತಿರ್ಬೋಡು ನಾನು ಭಗತ್ ಸಿಂಗ್ದ ಜವಣಿಯರಡ ಏರೆರಡ ಒವ್ವು ಗ್ರೂಪದ ನೆತ್ತೇರುಂಡು ಐನ ಅರ್ಜೆಂಟ್ ಬತ್ತು ಕೊರ್ಪುನಂಚಿನ ಒಂಜಿ ವಿಶಾಲವಾಯಿನ ಮನಸ್ಸಿತ್ತನಂಚಿನ ಜವಣಿಯರೇನು ತೂನಗ ಏರೆಗಳ ಉಡಲ್ದು ಇಂಜಿದೆ ಬರಡು ಕೆಲವೊಂಜಿ ಸತಿ ಆಕ್ಸಿಡೆಂಟ್ ಆಪುಂಡು ಏರ್ಲ ಕೈತರೆ ಪೋಬುಜೇರು ಆಂಡ ಭಗತ್ ಸಿಂಗ್ದ ಜವಣಿಯರು ಅಕ್ಲೇನು ಕೊನೋದು ಪೋದು ಐಗ ಟ್ರೀಟ್ಮೆಂಟ್ ಮಂತು ಆ ಇಲ್ಲಡೆ ಪನ್ಪವನಂಜಿನ ಬೇಲೆನು ನಿತ್ಯ ನಿರಂತರವಾದ ಮನ್ಪೇರಿಂದ ಬಂದಂಡ ಒಂದು ಭಗತ್ ಸಿಂಗ್ನ ಪುದಾರ್ಡೆ ಮಂತದ ನಂಚಿನ ಪ್ರತಿಷ್ಠಾನಗೂ ಒಂದು ಎಡ್ಡೆ ಪುದಾರು ಯಥಾಸತಿ ರಕ್ತದಾನ ಶಿಬಿರ ಮಂತೇರಿ, ಯಥಾಸತಿ ಆರೋಗ್ಯ ಶಿಬಿರ ಮಂತೇರಿ, 10 ವರ್ಷ ಆ್ಯಂಬುಲೆನ್ಸ್ ಇದ್ದು ಸಮಾಜ ಸೇವೆ ಮಂತೇರಿ. ಈ ಸೇವೆಲೇನು ಮಾತ ಏಪಲ ಎಂಕ್ಲೆಗೆ ಎಂಜಿನಾನ್ಲ ಪುದರ್ ಬರೋಡು ಇಜಿನ ಎಂಗ್ಲನ ಭಗತ್ ಸಿಂಗ್ ಎಂಜಿನಾನ್ಲ ಬಾರಿಮಲ್ಲ ಜಿಲ್ಲಾ ರಾಜ್ಯೋತ್ಸವ ಇಜಿನ ಬೇತೆ ಸಂಸ್ಥೆದ ಪ್ರಶಸ್ತಿ ಬರೋಡು ಒಂದು ಮನ ಕಣ ಕಟ್ಟದ ಹೆಜ್ಜೇರು ಆಂಡ 14 ವರ್ಷ ಹೋದು 15ನೇ ವರ್ಷಗೂ ನೂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಕ್ಲೆ ನಾಡೊಂದೇ ಬರು ಮೆಕ್ಲ ಮಂತಿನಂಚಿನ ಸಮಾಜ ಸೇವೆಯನ್ನು ತೂದಾನಗ ಎನ್ನ ಅಪ್ಪೆ ಒಂಜಿ ಏಪಲ ಪನ್ಪುಣ ಉಂಡು
ನಮಗ ಸಮಾಜ ನಿಕ್ಕೆಂಚಿನ ಕೊಡ್ತೊಂದು ಈ ಏಪಲ ಕೇನ್ಯರ ಬಲ್ಲಿ ಸಮಾಜಕ್ಕೆ ಈ ಎಂಚಿನ ಸೇವೆ ಮಂತದ ಅಂದು ಅಂಜನೆ ಭಗತ್ ಸಿಂಗ್ ಸೇವಾ ಸಂಘದ ಅಧ್ಯಕ್ಷರು ಅಕ್ಲೆ ಪದಾಧಿಕಾರಿ ಬಂದುಲು ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತೊಂದು ಆ ಸಮಾಜ ಒಂಜಿ ದಿನ ಮೆಕ್ಲೆನ ನೂದಕ್ಕೆ ನೂದು ಗುರುತಿಸೌಂಡು ನಾನಾತು ಎಡ್ಡೆಡ್ಡೆ ಪ್ರತಿಭೆಲೆನ ಕೊಂಡತ್ತದೆ ಈ ವೇದಿಕೆ ಅಕ್ಲೆನ ಗುರುತಿಸವನೇ ಬಂದಂದ ಅವು ನಿಜವಾದ ನೂದಕ್ಕೆ ನೂದು ಎಡ್ಡೆ ಬೇಲೆ ಆ ಜವನೇರೇನ ತೂನಗ ಒರಿ ಎಡ್ಡೆಡ್ಡೆ ಪ್ರತಿಭೆ ಎಡ್ಡೆಡ್ಡೆ ಟ್ಯಾಲೆಂಟ್ ಜ್ಞಾನ ಭಂಡಾರ ಇಪ್ಪುನಂಜನ ಉದಾಹರಣೆಗೆ ಒಂದು 4-5 ಜನತ ಪಂಪೆ ಮಾತಾಡ ಬಂದದ ಅಧ್ಯಕ್ಷರ ವಿಶೇಷವಾದ ಜೀವನ ನಡ ಎತ್ತ ವಾಟ್ಸಪ್ಪು ಫೇಸ್ಬುಕ್ಕು ಬೇತೆ ನೆಟ್ ಆ ಯೂಟ್ಯೂಬ್ ಆರು ಪಂಪುನಂಜಿನ ಪದ್ಯ ಆರು ಮಲ್ಪುನಂಜಿನ ಸೇವೆ ಆರು ಕೊರ್ಪುನಂಜಿನ ಆ ಕೆಲವು ಸಂಘಟನೆದ ಬೇಲೆನ ತೂನಗೆ ಏರಿಯಾಗಳ ಖುಷಿ ಅವರು ಕೋಡೆ ಆ ಕೋಟಿ ಕಂಠ ಗಾಯನಡು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅವಳು ಭಾರಿ 100 ಜನ ಸೇರಿದು ಅವಳು ಒಂದು ಮನ್ಪುನಾಗ ಅರ್ನ ಟೀಮುಲ ಆರ್ಲ ಬರ್ತದೆ ಅರ್ನ ಶ್ರೀಮತಿಲ ಬರ್ತದೆ ಆ ಕೋಟಿ ಕಂಠ ಗಾಯನನು ಏತೊಂಜಿ ಶೋಕುಡು ಏತೊಂಜಿ ಪೊರ್ಲು ಯಶಸ್ವಿಯಾದಿ ಮಂತದೆ ಇನಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದ ಮಿನಿಸ್ಟರ್ ಸುನಿಲಣ್ಣ ಹೆಂಗೆ ಫೋನ್ ಅನ್ಪೇರು ನಿಕ್ಲೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಭಾರಿ ಶೋಕದು ಇನ್ನು ಮಂತ್ರಿ ಮಾರೆ ಟ್ಯೂನು ಪ್ರಕಾರವಾದ ಬಂತದಾರ ಬಂದದ ನನಗೆ ಹೆಂಗೆ ಅತ್ಯಂತ ಖುಷಿ ಅಂದೆ ತಕ್ಷಣ ಫೋನ್ ಮಂತ್ ಜನ ಅಭಿನಂದನೆ ಬಂದ ತಕ್ಷಣ ಫೋನ್ ಮಂತ್ ಜನ ಅಭಿನಂದನೆ ಬಂದ ದಾದಾ ಆಯ್ತ ಒಟ್ಟಿಗೆ ಆ ಜವನೇರ ಪ್ರತಿಭೆಲ ಉಂಡು ಆ ಜ್ಞಾನ ಭಂಡಾರಲ ಉಂಡು ಉದಾಹರಣೆಗೆ ಗೋಪಿಯನ್ನ ನಂಜನಾಗ್ಲಿ ದೊಡ್ಡ ಫೋಟೋಗ್ರಾಫರ್ ಓಲಿತ್ತಿನ ಅರ್ನ ಆ ಒಂದು ವಿಶೇಷವಾದ ಅರೆಡೆತ್ತಿನ ಟ್ಯಾಲೆಂಟ್ ಆ ಗಣೇಶ್ ಕಾಪಿಗಾಡೆ ಅರೆಡೆತ್ತಿನಂಚಿನ ಕಬಡ್ಡಿ ಅವು ಒಂದು ಆ ಜೋಕ್ಲೆನ ಕೊಂಡತ್ತು ಪಾಡಿನಂಚಿನ ಈ ಮೇಟೆ ಕಿರಣನ್ನೇ ಕುಳಿದರೆ ಕಿರಣನ್ನೇ ಆ ಕಿರು ನಾಟಕ ಯಕ್ಷಗಾನ ಈ ಪಿಕ್ಚರ್ ಬೇತೆ ಕಿರು ಚಿತ್ರ ಐನು ಮಾತಾತು ಉನ್ನಗ ಐತ ಒಟ್ಟಿಗೆ ಬೇತೆ ಮಾತೇರೆಲ್ಲ ಪಂಡ ಎಲ್ಲ ಕಾಂಡ ಮುಟ್ಟ ಎಲ್ಲ ಸಾಧ್ಯಜ್ಜಿ ಆಂಡ ನಿಜವಾದ ಒರಿ ಪ್ರತಿಭೆ ಇತ್ತಿನಂಚಿನ ಆ ಜವನೇರನ ಗ್ರೂಪು ಇಂದು ನಿಜವಾದ ನಿಕ್ಲೇನೆ ಇನಿಯತ್ತು ಎಲ್ಲ ಅಪ್ಪೆ ಪಂಡಿಲೆಕ್ಕ ನಿಕ್ಲೇನೆ ಸಮಾಜ ಗುರುತಿಸಕೊಂಡು ನಾನಾತ ಸಮಾಜರು ಎಡ್ಡೆಡ್ಡೆ ಬೇಲೆ ಮಂತದೆ ಸ್ವಾರ್ಥ ರಹಿತವಾದ ನಿಸ್ವಾರ್ಥವಾದ ಮಂತನಾಂಡ ಅಪ್ಪೆ ರಾಜರಾಜೇಶ್ವರನ ನಮ್ಮ ಹಿರಿಯಕ್ಕಳನ ಆಶೀರ್ವಾದ ನಿಕ್ಲೆ ನೂದಕ್ಕೆ ನೂದುಂಡು ಆ ಜವನೇರು ಉದ್ದೇಶಪೂರ್ವಕವಾದ ದಾದ ಪಾಪದಕ್ಲೆಗೆ ಉಪಕಾರ ಅವಡು ಮನಸ್ಸೆಲ್ಲ ಎಂಜಿನ ಉಂಡು ಮಾತ 100 ಕಷ್ಟ ಇತ್ತು ನನ್ನ ಐನು ನಮನೇ ನಿಂಗದೆ ಬೊಕ್ಕೊರಿಯ ಗೊತ್ತಾ ಒಂದೇ ಲೆಕ್ಕ ಆ ರೀತಿ ಬೇಲೆ ಮನ್ಪುಣ ಸಮಾಜರು ಜಾತಿ ಪನ್ಪುಣಂದು 4 ಪುಡೆಟ್ಲ ಕುಟ್ಟೊಂದಿತ್ತು ನಂಡ ಭಗತ್ ಸಿಂಗ್ ಪನ್ಪುಣ ಆ ಸೇವಾ ಪ್ರತಿಷ್ಠಾನಡು ಜಾತಿ ಇಜ್ಜಿ ರಾಷ್ಟ್ರೀಯತೆದ ಮಿತ್ತು ರಾಷ್ಟ್ರದ ಮಿತ್ತು ಏರು ಪ್ರೇಮ ಮನ್ಪುವೇರ ಅಕ್ಲೇನು ಅತ್ಯಂತ ಪ್ರೀತಿ ಇರಲೆತ್ತದೆ ಕುಲ್ಲುದು ಅಕ್ಲೆ ನಂದು ಮನ್ಪುಣಂಜನ ಬೇಲೆ ಮಂತೊಂದುಲ್ಲಾರು ದಿಂಜ ಪಾತೇರ ಪೋಪುಜಿ ಪಾತೇರ ನಿಕ್ಲೆನ ಭಾಗ್ಯ ಪಾತೇರತನೆ ಎಲ್ಲ ಕಾಣ ಮುಟ್ಟ ಮುಖ್ಯರಜ್ಜಿ ಒರಿಯರ್ದು ವರಿ ವಾಗ್ಮಿನಕ್ಲೆ ನಮ್ಮ ವೇದಿಕೆ ಉಳ್ಳೇರು ಅಂಚಾದ ದಿಂಜ ಪಾತೇರಂದೆ ಪಾತೇರರ ಅವಕಾಶ ಮಂತ ಕೊಡ್ತು ನಾನು ನಿಕ್ಲೆಗೆ ಪೂರೆರೆಗ್ಲ ಎನ್ನ ಉಡಲ್ ದಿಂಜನ ಸೊಲ್ಮೇಲಿನ ಸಂದ ಅಂದು ಎನ್ನ ಪಾತರವಂತವೇ ಜೈ ಹಿಂದ್ ಜೈ ಕರ್ನಾಟಕ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕರಿನ 2008 ಪ್ರಾರಂಭ ಆದ ಇದಕ್ಕೆ 15ನೇ ವರ್ಷದ ಕಾರ್ಯಕ್ರಮನ ಮಲ್ತೊಂದುಪ್ಪನ ಭಾರಿ ಅರ್ಥಪೂರ್ಣ ಕಾರ್ಯಕ್ರಮ ದಿಯಾನೇನು ಕರಿನ 14 ವರ್ಷಕ್ಕೂ ತುಂಬು ಈ ದೇಶಗೂ ಬಲಿದಾನ ಮಲ್ತಂದು ಈ ದೇಶ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಲ್ತನಂಚಿನ ಭಗತ್ ಸಿಂಗನ ಪುದರ್ದಿ ಒಂದು ಆ ಭಗತ್ ಸಿಂಗ್ ಮಲ್ತನಂಚಿನ ದೇಶ ಸೇವೆ ಸಮಾಜ ಸೇವೆನೇ ಗುರುತಿಸದು ಆರ್ನ ಪುದರ್ದಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಮಲ್ತಂದು ಪ್ರತಿ ವರ್ಷಲ ಶಿಕ್ಷಣದ ವಂಚಿತರಾಯನಂಚಿನಕ್ಲೆಗೆ ಶಿಕ್ಷಣಕ್ಕೆ ಪೂರ್ಣ ಪ್ರಮಾಣದ ಒಂದು ಪ್ರೋತ್ಸಾಹನ ಕೊರುಪಿನ ಮುಖೇನ ಪರಿಸರಕ್ಕೆ ಬೋಡಾಪಿನಂಚಿನ ಗಿಡಕಲನ್ನು ನಡೆದು ಪರಿಸರನ ಬುಲೆಪವನಂಚಿನ ಒಂಜಿ ಉದಾತ್ತವಾಯಿನ ಉನ್ನತವಾಯಿನ ಕಾರ್ಯಕ್ರಮನ ಮಲ್ತೊಂದು ಐತೊಟ್ಟಿಗೆ ಅನಾರೋಗ್ಯ ಪೀಡಿತರಾತಿನಂಚಿನ ಸಂದರ್ಭಡು ಆರ್ಥಿಕವಾದ ಮುಗ್ಗಟ್ಟಿತ್ತಂದು ಆಸ್ಪತ್ರೆಗೆ ಪೋವೆರೆಗೆ ವ್ಯವಸ್ಥೆ ಇಜ್ಜಂದ್ರಂಚಿನ ಕಾಲಘಟ್ಟನ ತೆರೆಯೊಂದು ಒರಿ ಮರಣಾಂಡ ಹಾಗೆ ಒಂಜಿ ಆ ಅಂತಿಮ ದರ್ಶನಕ್ಕೆ ಪೋಪನಂಚಿನ ಒಂಜಿ ವ್ಯವಸ್ಥೆನೇ ಕಲ್ಪಿಸವೊಂದು ಒಂಜಾತ್ ಸಮಾಜಮುಖಿ ಚಿಂತನೆ ಮಲ್ತೊಂದು ಸ್ವಾತಂತ್ರ್ಯ ಯೋಧೆ ಭಗತ್ ಸಿಂಗನ ಪುದರ್ದಿದ್ದು
ದಾದ ಕಾರ್ಯಕ್ರಮವನ್ನು ಸಮಾಜಮುಖಿ అయిన ಕಾರ್ಯಕ್ರಮವನ್ನು ಮಲ್ಪಡುವುದು ಪನಿಪಿನ ಇಚ್ಛೆಯನ್ನು ವ್ಯಕ್ತಪಡಿಸೊಂದು ಆರ್ಥಿಕ ಸಮಸ್ಯೆ ಸಂಕಷ್ಟಗಳು ಇತ್ತಂಡಲ ಪಂಚಾಯತ್ ಸಮಿತಿದ ಸದಸ್ಯರು ಆರ್ಥಿಕ ಕ್ರೋಢೀಕರಣ ಮಲ್ಪನ ಮುಖೇನ ಪಂಚಾಯತ್ ಕಾರ್ಯಕ್ರಮನ ಮಲ್ತೊಂದು ಇನಿ ಮಹತ್ಯರೆಲ್ಲ ಪ್ರೀತಿಗೆ ಪಾತ್ರರ್ತನಂಜಿನ ಒಂಜಿ ಸಂಸ್ಥೆ ಪಂಡ ಅವು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪನಿಯರೆ ಇನಿ ಭಾರಿ ಸಂತೋಷ ಆವಂದುಂಡು ಕರಿನ 14 ವರ್ಷಕ್ಕೆ ದುಂಬು ಭಗತ್ ಸಿಂಗ್ನ ಪುದರದೀದ ನಂಚಿನ ಸಂದರ್ಭಡು ಒಂಜಾತು ಜನ ಪ್ರಶ್ನೆಗೆ ಎನ್ನಗ ಅವು ನಮ್ಮ ರಾಷ್ಟ್ರದ ಇನಿ ಕೆಲಸ ಮಲ್ತನಂಚಿನಲ್ಲಿ ಗುರುತಿಸವಡು ಇನಿ ನನಾತ್ ಸಮಾಜಮುಖಿಯಾದ ಕೆಲಸ ಮಲ್ಪನೆಗೆ ಪ್ರೇರಣೆ ಅವಡು ದೇಶದ ಬಗ್ಗೆ ಭಕ್ತಿ ಪುಟ್ಟೋಡುಂದಂಡ ಆ ಸಮಾಜಕ್ಕೆ ಏರು ದೇಶಕ್ಕೆ ಬಾಡದು ಇನಿ ಕ್ರಾಂತಿಕಾರಿ ಆದ ಇನಿ ಆಕಲ್ನ ಜೀವನ ಅರ್ಪಣೆ ಮಲ್ತೀರ ಅಂಚಿನಕಲ್ನ ಪುದರ್ದಿಂದಂಡ ನನಾತ್ ದೇಶ ಸೇವೆ ಮಲ್ಪರಿಗೆ ಪ್ರೇರಣಾ ಶಕ್ತಿ ಆಪುಂಡು ಪನ್ಪಿನ ಹುಲ್ಲೆ ಪಾತಿರನೆ ಇನಿಂದ ಸಮಿತಿದ ಅಧ್ಯಕ್ಷರು ಪದಾಧಿಕಾರಿ ನಕಲು ಪಂಡೇರಿಗೆ ಪಂಚಾಯತ್ ಕಾರ್ಯಕ್ರಮನ ಇನಿ ಮಲ್ತೊಂದು ಇನಿ ಸಾಂಸ್ಕೃತಿಕವಾಯಿನ ಕಾರ್ಯಕ್ರಮನ ಇನಿ ಮಲ್ತೊಂದು ಗೂಡು ದೀಪ ಮಲ್ಪುನಂಚಿನ ಕಾರ್ಯಕ್ರಮಲ ಒಂಜಿ ವಿಶೇಷವಾಯಿನ ಒಂಜಿ ಪ್ರತಿಭೆಲೆನು ನಬಡೊಪ್ಪನಂಚಿನ ಪ್ರತಿಭೆಲೆನು ಇನಿ ಗುರುತಿಸವನಂಚಿನ ಕಾಯಕನು ಮಲ್ತೊಂದು ಆನಿ ಸ್ವಾತಂತ್ರ್ಯ ಪೂರ್ವಡು ಈ ದೇಶಕ್ಕೆ ಬೋಡಾದ ದೇಶದ ಇನಿ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಲ್ಪನಂಚಿನ ಸಂದರ್ಭಡು ಇನಿ ಇಂದು ಸಮಾಜ ಅತ್ತನ ಬಾಕಿತ್ತನ ಸಮಾಜ ಬೇತೆ ಬೇತೆ ದಿಕ್ಕಡು ಇನಿ ಬೇತೆ ಬೇತೆ ಧಾರ್ಮಿಕವಾಯಿನ ಅಕಲ್ನ ಒಂಜಿ ಕೀಳರಿ ಮೇಲೆ ಇತ್ತನಂಚಿನ ಕಾಲಘಟ್ಟಂಡು ತೂನಗ ಇನಿ ಬಾಲಗಂಗಾಧರ ತಿಲಕರಿಗೆ ಒಂಜಿ ಯೋಚನೆ ಬತ್ತನಿಗೆ ಈ ದೇಶಡು ನಮ್ಮ ಇಲ್ಲಡು ಮಲ್ಪನಂಚಿನ ಧಾರ್ಮಿಕ ಕಾರ್ಯಕ್ರಮನ ಇನಿ ಸಮಾಜಮುಖಿಯಾದ ಸಾರ್ವಜನಿಕವಾದ ಮಲ್ತಂದಂಡ ಬೇತೆ ಬೇತೆ ಇನಿ ನಮ್ಮದು ಉಪ್ಪುನಂಚಿನ ಸಮಾಜ ಒಟ್ಟಾದ ಈ ದೇಶಗೂ ಒಟ್ಟಾದ ಸ್ವಾತಂತ್ರ್ಯ ಕೊಂಡ್ರಕ್ಕೆ ಸಾಧ್ಯ ಉಂಡು ಪನಿಪಿನೇನು ಆನಿ ಬಾಲಗಂಗಾಧರ ತಿಲಕರು ಸುರುತಾದ ಪೂಣೆಡೆ ಸಾರ್ವಜನಿಕ ಗಣೇಶೋತ್ಸವನ ಪ್ರಾರಂಭ ಮಲ್ತೇರು ಅಂಚಾದ ನಮ್ಮ ಇಲ್ಲಡು ಮಲ್ಪನಂಚಿನ ಕಾರ್ಯಕ್ರಮ ಇನಿ ಸಾರ್ವಜನಿಕವಾದ ಇನಿ ರೂಪಗು ಬರೆಯರೆಗೆ ಬಾಲ ಗಂಗಾಧರ ತಿಲಕ ಕಾರಣ ಅಂಚಾದ ಐನು ಭಗತ್ ಸಿಂಗ್ ಆರನ ಒಂಜಿ ಪ್ರೇರಣೆ ದೆತೊನ್ನ ಮುಖಾಂತರ ಭಗತ್ ಸಿಂಗ್ ಎಲ್ಲ ಈ ದೇಶಕ್ಕೆ ಒಂಜಿ ಹೋರಾಟಗೋಸ್ಕರ ದೇಶದ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಲ್ಪನಕ್ಕೆ ದುಂಬು ಬತ್ತದೆ ಇನಿ ಸ್ವಾತಂತ್ರ್ಯದ ಆ ಒಂಜಿ ತಿಕ್ಕೆರೆಗೋಸ್ಕರ ಹೋರಾಟ ಮಲ್ತದ ನಮ್ಮ ಪ್ರಾಣನೇ ಇನಿ ಕಳೆವನ್ನಂಚಿನ ಪ್ರಾಣನ ದೇಶಗೋಸ್ಕರ ಅರ್ಪಣೆ ಮಲ್ತನಂಚಿನ ಒಂಜಿ ಇತಿಹಾಸನ ಇನಿ ತೆರಿಪವನಂಚಿನ ಇನ್ನು ಮೆಲುಕುಪಾಡಿನಂಚಿನ ಕಾಯಕ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅಕ್ಲ ಸೇವಾ ಚಟುವಟಿಕೆದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖೇನ ಇನಿ ಒಂಜಾತ್ ಇನಿ ಮಾತೆರೆಲ್ಲ ಸೇರಿಸೊಂದು ಇನಿ ಮಸ್ತ್ ಖುಷಿಯ ಒಂದುಂಡು ಮಸ್ತ್ ಮಹಿಳೆಯರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಲ್ಪುನಂಚಿನ ಎಡ್ಡೆ ಕಾರ್ಯಕ್ರಮನ ತೂದು ಇನಿ ಮಸ್ತ್ ಮಹಿಳೆಯರು ಇನಿ ಈ ಕಾರ್ಯಕ್ರಮಕ್ಕೆ ಬೈದೇರು ಮಸ್ತ್ ಸಂತೋಷ ಒಂದುಂಡು ಮಹಿಳೆ ಒಂಜಿ ಕಾರ್ಯಕ್ರಮನ ಬತ್ತದು ಐತ ಪೂರ್ಣ ಒಂಜಿ ಮಹತ್ವನ ತೆರೆಂಡ ಇಡೀ ಕುಟುಂಬಗೂ ಐತ ಮಹತ್ವನ ಪಸರಿಸರಿಗೆ ಸಾಧ್ಯ ಉಂಡು ಅಂಚಿನಲ್ಪ ಬೈದನಂಚಿನ ಮಾತೆಯರಿಗೆ ಸೇರಿನಂಚಿನ ಮಾತೆಯರೆಲ್ಲ ಒಂದನೆ ಅಂಚಾದ ಈ ಒಂಜಿ ಕಾರ್ಯಕ್ರಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕಾರ್ಯಕ್ರಮ ಅನಾಥ ಕಾರ್ಯಕ್ರಮ ಸೇವಾ ಚಟುವಟಿಕೆ ಆವಡು ನನಾತ್ ಸೇವಾ ಚಟುವಟಿಕೆ ಮಲ್ಪೆರೆ ನಿಖಲ್ ನಂಬರಿಂಚಿನ ಆ ದೇವರು ನಿಖಲೆ ಪೂರ್ಣ ಅನುಗ್ರಹನ ಈ ಸಂದರ್ಭಡು ಕೊರಡೊಂದು ಈ ಸಂದರ್ಭಡು ಪನೊಂದು ಈ ಒಂಜಿ ಕಾರ್ಯಕ್ರಮಕ್ಕೆ ಲೆತ್ತದ ಪಾತ್ರ ಅವಕಾಶ ಮಲ್ತು ಕೊರನಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಪದಾಧಿಕಾರಿನಕಲು ಸೇರಿನಂಚಿನ ಮಾತ ಎನ್ನ ಬಂಧುಲೆಗೆ ವಂದನೆ ಸಲ್ಲಿಸೋದನ್ನ ಪಾತ್ರ ಅಂತವೆ. ಜೈ ಹಿಂದ್ ಜೈ ಭಾರತ್. ಬರೀ ಪುರ್ಲುಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ 14 ವರ್ಷದ ಗೂಡುದೀಪ ಸಂಗಮಗೂ ಪುರ್ಲುದ ಶುಭ ಸಂದೇಶ ಕೊರಂಚಿನ ಶ್ರೀ ಚಂದ್ರಶೇಖರ್ ಉಜ್ಜಲ್ ಮೇರೆಗೆ ಸುಲ್ಮೆಲನೆ ಸಂದವೊಂದು ಬಂದಲೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ 14 ವರ್ಷದ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ 2022 ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ 2022 ಸಾಮಾಜಿಕ ಕ್ರೀಡಾ ಕಲಾಕ್ಷೇತ್ರಡು ಅವೇ ರೀತಿ ಸತೀಶನೆಲ್ಲ ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಸೇರಿದರೆ ದಯಮಂತ ಸತೀಶನ ಇರು ಮಿತ್ರ ಮೇದ ಚಾವಡಿಗೆ ಇರು ಬೋರ್ಡ್ ಪಂಡದೆ ಭಿನ್ನಯನ ಮಲ್ತಂದಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ
ಒತ್ತುಗುರುಕಂಚಿನ ಶ್ರೀಯುತ ಸತೀಶ್ ಕುಂಪಲ ಅರೆಗಲ ನಿಖಲ ಮಾತಾಡ ಪರವಾದ ಮೋಕೆಡ್ ಈ ಒಂದು ಲೇಸಿಗೆ ಎದುಕೊಂಡಲ್ಲ ವೇದಿಕೆದ ಮಿತ್ತುಪುನ ಸತೀಶ್ ಕುಂಪಲ ಶಾಲು ಸ್ಮರಣಿಕೆದ ಪ್ರೀತಿದ ಗೌರವ ರೆಡ್ಡಿ ಸರತ 22ನೇ ಸಾಧಕ ಪ್ರಶಸ್ತಿಯನ್ನು ಪಡೆಯುವ ಭಜಲಕೆರೆ ಕಮಲಾಕ್ಷರ ಮೇರ ಪರಿಚಯನು ಸಮಿತಿದ ಕಾರ್ಯಂತರ ಗಣೇಶ್ ಕಾಪಿಕಾಡ್ ಮೇರೆ ದಿವಂದುಲೆ ಪ್ರತಿಷ್ಠಾನ ಕರಿನ 7 ವರ್ಷ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಈ ಸಮಾಜಕ್ಕೆ ಒಂದು ಸಾಧನ ಮಂತನಗಳನ್ನು ಗುರುತಿನ ಕಾರ್ಯ ಕರಿನ 7 ವರ್ಷದ ಮಂತೊಂದು ಬೈದ ಇನ್ನು ಭಾರಿ ಖುಷಿ ಹಾಕೊಂಡು 7 ವರ್ಷ ಎಂಚ ಮಂತರ ಬಂದಾಗ ಸಂತೋಷ ನಾವು ಉಂಚಿಲಾಗ ಪ್ರತಿ ಸರಿಲ್ಲ ಎಂಕಲು ಒಂದು ಆ ಪ್ರಯತ್ನ ಒಂದು ಬೇರೆ ಮನ್ಪಟ್ಟು ಬಂದಾಗ ಒಂಜಾತು ಎಡ್ಡ ವ್ಯಕ್ತಿತ್ವದಾಗಲೇ ನಮಗೆ ದಿಕ್ಕು ದಾಯಪನಾಗ ಎಂಕಲಿಗೆ ಒಂಜಾತು ಖುಷಿ ಆಪುಂಡು ಇನಿ ಒಂಜಿ ಪಿಲಿ ಕಬಡ್ಡಿ ಹಿಂದುತ್ವಗ ಸಮರ್ಪಣೆ ಮಂಚಿನಂಚಿನ ಕಮಲಾಕ್ಷ ನಮ್ಮ ಪೂರ ಹಿರಿಯರ ಡೆಪ್ಪುನಾಡ ಆರೆ ಇನಿ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಒಂಜಿ ಸಾಧಕ ಪ್ರಶಸ್ತಿಗೆ ಎಂಕಲು ಪೂರ ಆಯ್ಕೆ ಬಂದದ ಎಂಕಲು ನಿಜವಾದ ಹೆಮ್ಮೆ ಒಂದಿನಿ ಖಂಡಿತವಾದ ಹೆಮ್ಮೆ ಒಂದುಂಟು ಖಂಡಿತವಾದ ಹೆಮ್ಮೆ ಒಂದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಅದು ದೀನ್ ದಯಾಳ್ ಉಪಾಧ್ಯಾಯರು ಉಪನಂಚನ ಪದ ಭಾರತೀಯ ಜನತಾ ಪಾರ್ಟಿದ ಸಾಮಾನ್ಯ ಕಾರ್ಯಕರ್ತೆ ಅದು ಕಳ್ಳಿಕೋಟೆಡು ದೀನ್ ದಯಾಳ್ ಉಪಾಧ್ಯಾಯರನೊಟ್ಟಿಗೆ ಆರು ಅಭಿನಂದನೆ ಬಗ್ಗೆ ಮಸ್ತ್ ಯಾನು ತೂನಾಗ ಕಳ್ಳಿಕೋಟೆಡು ಆರು ದೀನ್ ದಯಾಳ್ ಉಪಾಧ್ಯಾಯರನ್ನ ಸಮಾವೇಶಗಾರ ಭಾಗಿಯಾಯ್ತಾರೆ ಆರ್ನ ಪಪ್ಪನೊಟ್ಟಿಗೆ ದೀನ್ ದಯಾಳ್ ಹುತಾತ್ಮರಾಯ ಬಕ್ಕ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಜನಸಂಘದ ಅಧ್ಯಕ್ಷರಾದ ಉಪ್ಪನಗಾರರು ಮುಂಬೈದ ಊರಿಗೆ ಹೋದ ಐಟ್ಲ ಭಾಗ ಐತಾರೆ ಐ ಬಕ್ಕ ಜಯಪ್ರಕಾಶ್ ಆರ್ನ ಸಂದರ್ಭದ ಜನಸಂಘ ಉಪ್ಪನಾಗ ಲಡಕ್ ದನ್ಪನ ಊರು ಇಡ್ಲ ಬೋದು ಆರ್ನ ಪಪ್ಪನೊಟ್ಟಿಗೆ ಬೋದು ಆ ಒಂಜಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ನೆನಪುಲೆ ಆ ಟೈಮ್ಡು ಕಳ್ಳಿಕೋಟೆಗೆ ಅವಡು ಅತ್ತನ ಬೊಂಬೈಗೆ ಬೋಡಪ್ಪನ ಭಾರಿ ಒಂಜಿ ಕಷ್ಟದ ವಿಷಯ ಆ ನೆಟ್ಟಿಡು ಸಾಮಾಜಿಕದ ಜೀವನ ಆರೋಗ್ಯ ಅಲ್ಪಡ್ದೆ ಪ್ರಾರಂಭ ಆತನು ಯಾನಾರದು ಮಸ್ತ್ ಇಲ್ಯ ಎನ್ನ ಒಂಜಿ ಪುಣ್ಯ ದಯಪಣ್ಣ ಆರ್ನ ಒಂಜಿ ಅಭಿನಂದನೆ ಆ ಭಾಷಣ ಅನ್ಪಡ ದಯಪಣ್ಣಗ ಯಾನು ಆರ್ನ ಬಗ್ಗೆ ಮುರಣಿ ಮಸ್ತ್ ಕೇಂದೆ ಮುರಣಿ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿದ ಕಬಡ್ಡಿ ಆನಾಗ ಕಮಲಾಕ್ಷನೇ ಪೂರ್ತಿ ಅಲ್ಪೈತೇರು ಪ್ರತಿ ವರೆಲ್ಲ ಆರ್ನ ಕಬಡ್ಡಿದ ಬಗ್ಗೆ ಪನ್ಪನಂಜಿ ರೋಮಾಂಚನ ಹೊಂದಿತ್ತು 1976 ಬಜಲಕೇರಿ ಪಂಪ ಊರುಡು ಒಂಜಿ ಕೇಸರಿ ಒಂಜಿ ಸಂಸ್ಥೆಯನ್ನು ಪ್ರಾರಂಭ ಅಂತಿನ ಕೀರ್ತಿ ಅವು ನಮ್ಮ ಕಮಲಾಕ್ಷನ ಅಪಗ ಹಿಂದುತ್ವ ಬಡದು ಮಸ್ತ್ ಹೋರಾಟ ಒಂದಿಪ್ಪನಂಜಿ ಸಂದರ್ಭ ಕಮಲಾಕ್ಷನ್ನೇ ಬಂಡ ಬಜಲಕೇರಿ ಎಂಕ್ಲೆ ಯಾನ ಬಗ್ಗೆ ಎಲ್ಲಿ ಹೆಂಗೆ ಗೊತ್ತನು ಆರ್ನ ಪುದರ್ಪನಾಗ ಒಂದು ಇದರ ಮೈಪುರ ರೋಮಾಂಚನ ಆಪನು ಆರ್ನ ಒಂಜಿ ಎದೆಗಾರಿಕೆ ಆರ್ನ ಒಂಜಿ ಕೆಚ್ಚದೆ ಆ ಸಂದರ್ಭದ ಎಂಕ್ಲೆ ಪೂರ ಒಂಜಿ ಸ್ಫೂರ್ತಿ ಆದಿತ್ತು ಸಾಮಾಜಿಕ ಕಳಕಳೆ ಅಪನಂಚಿನ ನಮ್ಮ ಕಮಲಾಕ್ಷನ್ನೇ ಕೇಸರಿ ಫ್ರೆಂಡ್ಸ್ ಗಾಲಿ ಸ್ಥಾಪನೆ ಮಂತಿನತ್ತು ಒಂಜಿ ಸಂಘ ಸಂಸ್ಥೆ ಸ್ಥಾಪನೆ ಮಲ್ಪನ ಸುಲಭತ್ತು ఆయన ಒರಿಪದು ఆయన ಸಾರ್ಥಕತೆ ಮಲ್ಪನಂಚಿನ ಆ ಒಂಜಿ ಇತ್ತಿನ ನಾವು ನಮ್ಮ ಕಮಲಾಕ್ಷನ ದಾಯಪನ್ನಗ ಕೇಸರಿ ಪನ್ಪುನೊಂಜಿ ಸಂಸ್ಥೆ ನೀ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಬಡ್ಡಿ ದಾಖಲೆ ಲೆತ್ತಂಗೆ ಗೊತ್ತಿತ್ತು ನಾವು ಕಮಲಾಕ್ಷನ ನೇತೃತ್ವಡು ಹೆಂಗೆ ಗೊತ್ತು ದಾಯಪನಗ ಯಾನೊಂಜಿ ಕಬಡ್ಡಿ ಅಕಾಡೆಮಿದ ಸಂಘಟನಾ ಕಾರ್ಯದರ್ಶಿದ ಮಸ್ತ್ ಕಬಡ್ಡಿ ದಾಖಲೆ ಪೂರ ಅವಲೋಕನ ಮಲ್ಪನಾಗ ಇನಿ ಕುಡ್ಲ ಬಾಗಡು ಕಬಡ್ಡಿದ ಒಂಜಿ ಮೇಯ್ನ್ ಇಂದುವಾದ ರಾಜ್ಯಗ ರಾಷ್ಟ್ರಗ ಆ ಸಂದರ್ಭಡು 89ರ ದಶಕ ಬಂದಾಗ ನಮ್ಮ ಪೂರ ಹಾರ್ದಿಕವಾಯಿನಂಚಿನ ಸಂಕಷ್ಟದ ಸಮಯ ಆ ಸಂದರ್ಭದ ಮೇರೆ ಈ ನಮ್ಮ ರಾಷ್ಟ್ರದ ಮೂಲೆ ಮೂಲೆಗೆ ಕಬಡ್ಡಿದ ಪಟುನಲ್ಲಿ ಎತ್ತಬಹುದು ಇನಿ ಭಾಸ್ಕರ್ ಪನ್ಪನ ಒಂಜಿ ನಮ್ಮ ರಾಷ್ಟ್ರ ಮಟ್ಟದ ಉಪನಾಯಕ ಆದಿತ್ತು ನಾವು ನಮ್ಮ ಕಮಲಾಕ್ಷರನ ಗರಡಿ ಪರಗಿಂದ ನಿಂಚಿನ ವ್ಯಕ್ತಿತ್ವದ ಒಂಜಿ ಅವು ನಮಗೆ ಹೆಮ್ಮೆ ಹೊಡಬಹುದು ಇನಿ ನಮ್ಮ ಇತ್ತದ ಜನ್ರೇಷನ್ ಗೊತ್ತು ಬಂದು ಕಮಲಾಕ್ಷರನ ಇಂಚಿನ ತ್ಯಾಗ ಬಂದು ಯಾನು ಅರ್ನ ಮಸ್ತ್ ಮನ್ಪನಾಗ ನೀ TV ಅಂಬು ಅದು ಪೋಡು TV ಅಂಬು ಒಂಜಿ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಯಾನು ಆರಣ ಸಂದರ್ಶನ ಒಂಜಿ ನೆಟ್ ಓದಿದೆ ಪೇಪರ್ಡು ಒಂಜಿ ಮಾಸ್ಟರ್ ಅಥ್ಲೆಟಿಕ್ಸ್ ಬೇರೆ ಪುರ ಸೇರ್ದು ಆ ಕೇಸರಿ ಪನ್ಪುನ ಒಂಜಿ ಸಂಸ್ಥೆ ಪ್ರಾರಂಭ ಅಂತದ್ದು ತೊಟ್ಟಿಗೆ ಈ ಕಬಡ್ಡಿ ಪನ್ಪುನ ಒಂಜಿ ಕ್ರೀಡೆಡು ನಮ್ಮ ಜಿಲ್ಲೆಡು ಮಂತದ್ದು ರಾಷ್ಟ್ರ ಮಟ್ಟದ ಕಬಡ್ಡಿ ರಾಜ್ಯ ಮಟ್ಟದ ಕಬಡ್ಡಿ ಮಂತಿನ ಒಂಜಿ ಕೀರ್ತಿ ಇತ್ತಿನ ಅವು ಕಮಲಾಕ್ಷರನಾಗಿ ಸೇರೋಡು ಇನ್ನು ಒನಲು ಬೆಳಕಿನ ಕಬಡ್ಡಿ ಮಸ್ತ್ ಪಂದ್ಯಾಟ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಸ್ಟಾರ್ಟ್ ಮಂದಿನ ಏರ್ಪಣ್ಣಾಗ ಅವು ನಮ್ಮ ಕಮಲಾಕ್ಷನೇ ಈ ಬಾಗಡು ಒಂಜಿ ಸಂಘ ಸಂಸ್ಥೆ ಪ್ರಾರಂಭ ಮಂತದ್ದು ಕೇಸರಿ ಪನ್ಪನ ಒಂಜಿ ಸಂಸ್ಥೆ ಪ್ರಾರಂಭ ಮಂತದ್ದು ತೊಟ್ಟಿಗೆ ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಪಟು ನಕ್ಲೇನು ಆಯ್ಕೆ ಮಂತಿನ ಅತ್ತ ನಕ್ಲೇನು ಕಡಪುರದಿತ್ತು ನಾವು ಒಂದು ಕೀರ್ತಿ ಸಲ್ಲೋಡಿತ್ತು ನಾವು ನಮ್ಮ ಕಮಲಾಕ್ಷನಾಗ ಸಲ್ಲೋಡು ಖಂಡಿತವಾದ
ಕಬಡ್ಡಿದ ಬುಡ್ನಾಂಡ ಪಿಲಿ ಎಂಕ್ಲು ಎಲ್ಲೇ ಪುನಗ ಕಾಸ್ಟ್ ಇಟ್ಟದ ಸಾರದೋಸ ಮಾತ್ರ ಎತ್ತೀನಿ ಪಿಲಿ ಇತ್ತೆ ಗೋಕರ್ಣ ಇತ್ತ ಬರ ಬೈದಿನಿ ಆ ಪಿಲಿನ ತೂವಡನ್ನ ಕಮಲಾಕ್ಷಣ ಎಂಕ್ಲು ಪೂರ ಎಲ್ಲೇ ಪುನಃ ಪೋಂದಿತ್ತ ಪಿಲಿ ಪಂಡವು ಕಮಲಾಕ್ಷಣ ಬದಲಕೇರಿ ಕಮಲಾಕ್ಷನ ಪಿಲಿ ಎತ್ತಿ ಪಂಡ ಆಯ್ಕೊಂದು ಶೋಭೆನೇಜ್ ಆ ನೆಟ್ಟಡು ಸ್ವಲ್ಪ ಆರ್ನ ಪೊಪ್ಪ ಸ್ವಲ್ಪತ್ತ 4 ವರ್ಷ ಯಾನು ವರ್ಷದ ಮುಂಚೆ ಆ ಪಿಲಿತ ಅಂದು ಮತ್ತೊಂದುಲೇರು ಮೊರಣಿ ಹುಲಿ ಕುಣಿತ ನೆಟ್ಟಿ ಯಾನು ಆರ್ನ ಸೋಷಿಯಲ್ ಮೀಡಿಯಾ ತೂದಿತ್ತೆ ಆರು ಬಂದೇರು ನಾನು ಆರ್ನ ಜೋಕುಲು ಪುರ ಆಕಲ್ ಎಲ್ಲಂಜಿ 100 ವರ್ಷದ ಪಿಲಿಗೆ ಯಾನ ಸ್ವತಃ ನಲ್ಪೆ ಬಂದ್ಪನ ನೆಟ್ಟು ಇನಿ ಒಂದು ನವ ಯುವಕ ಮಲ್ಕೊಳ್ದೆ ದಾಯ ಬಂದಾಗ ನಮ್ಮ ತೂತ ಆರ್ನ ಸ್ಟೆಪ್ ಬರೋದತ್ತ ಅವೇ ಎಂಚ 1960 70 ಎಂಚ 89 ದಶಕಡಿತ್ತಾರ ಆ ಪಿಲಿತ ಅವೇ ಸ್ಟೆಪ್ ಬರೋ ನಮ್ಮ ಸೋಷಿಯಲ್ ಮೀಡಿಯಾದ ಪುರ ತೂತ ಅಂಚಿನ ಎದೆಗಾರಿಕೆದ ಅಂಚಿನ ಒಂದು ಪಿಲಿ ಅಂಚಿನ ಹಿಂದುತ್ವದ ಒಂದು ಹೋರಾಟಗಾರರೇ ಅಂಚಿನ ಕಬಡ್ಡಿನ ಇಡೀ ರಾಜ್ಯ ಮಟ್ಟಗಳು ಅಂಚಿನ ಕಮಲಾಕ್ಷನೇ ನಮ್ಮ ಈ ಅಭಿನಂದನೆಗೆ ಸಾಧಕ ಪ್ರಶಸ್ತಿಗೆ ಬೈದಿರತ್ತ ಅವು ಎಂಕಲ ಭಗತ್ ಸಿಂಗ್ ಸೇಪಕ್ಷ ಪೂರ್ಣ ಸದಸ್ಯರನ್ನು ಹೆಮ್ಮೆ ಪಡೆದು ಎಂಕೆ ಆಶೆ ಐತೊಟ್ಟಿಗೆ ಸಾಮಾಜಿಕವೈನ ಕಲಗಡಿ ರಡ್ಡು ಸರಿ ಆರು ಮಂಗಳೂರು ಮಹಾನಗರ ಪಾಲಿಕೆದ ಪಕ್ಷೇತರ ಅಭ್ಯರ್ಥಿ ಆದ ಅಲ್ಪದ ಜನಕಲ ಮೂಲಭೂತ ಸೌಕರ್ಯಕ್ಕೆ ಒಂದು ಮಂತ್ರಿ ಬರ್ತೀನಿ ಅಂಚಿನ ವ್ಯಕ್ತಿತ್ವದ ಕಮಲಾಕ್ಷನೇ ಇನಿ ಆರು ಎಕಡೆ ಬೇಗ ಬಿಡೋದು ಬರ್ಸ ಪಾಪ ಆರು ಒಂದು 2 ವೀಲರ್ ಬರ್ಪುಂಡು ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಆರು ಇನಿ ಆರು ಶಿಷ್ಯನಾಗಲಿ ಮಲಮಲ್ಲ ಅಂತಾರಾಷ್ಟ್ರೀಯ ಮಟ್ಟಡುಳ್ಳೇರು ಆಂಡ ಸರಳ ಸಜ್ಜಿಕೆನಾಗದ ಒಂದು ಕಮಲಾಕ್ಷಣ ಎಂಕ್ಲಿ ನಿಜವಾದ ಎಂಗ್ಲು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಆಯ್ಕೆ ಬಂದದತ್ತ ಆರು ಎಂಕ್ಲ ಈ ಪ್ರೀತಿ ಪೂರ್ವಕ ಏನು ಬೈದ್ಯರತ್ತ ಆ ನಿಟ್ಟಿಡು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಗೆ ನಿಜವಾದ ಎಂಕ್ಲು ಒಂದು ಹರ್ವ ವ್ಯಕ್ತಿನ ಸಿಲೆಕ್ಟ್ ಮಾಡಿ ದಯಪಣ್ಣಗ ಸೋಷಿಯಲ್ ಮೀಡಿಯಾ ಪಾಣಗ ಎಂಕ್ಲೆ ಮಸ್ತ್ ಫೋನ್ ಬರೋ ಇತ್ತು ದಯಪಣ್ಣಗ ನಿಖಿಲ್ ಎಡ್ಡ ವ್ಯಕ್ತಿನ ಆರಿಸಿದರು ಈ ಬಾಗಡ್ ಒಂಜಿ ಕಬಡ್ಡಿಗೆ ಅವಡು ಅದನ್ನು ಪಿಲಿ ವೇಷಕ್ಕೆ ಒಂಜಿ ನಮ್ಮ ಕಲೆ ಪಿಲಿ ವೇಷ ಪಂಡವು ಕಲೆ ಅವು ನಮ್ಮ ಜಿಲ್ಲೆ ದಕ್ಷಿಣ ಜಿಲ್ಲೆಗೆ ಮಾತ್ರ ಒಂಜಿ ಕಾರ್ಯತತ್ಪರ ಅದುಪ್ಪುನು ಆ ನೆಟ್ಟಿಡು ಇನಿ ಭಗತ್ ಸಿಂಗ್ ಸಾಧನ ಪ್ರಶಸ್ತಿಗೆ ಆಯ್ಕೆ ನೆಂಚಿನ ನಮ್ಮ ಕಮಲಾಕ್ಷನಿಗೆ ದಯಮಂತದ ಪೂರ ನಮ್ಮ ಒಂದು ಕರತಾಡ ಮುಖ ಆರೋಗ್ಯ ಒಂದು ಅಭಿನಂದನೆ ಕೊರಡು ಬಂದ ನೆಟ್ಟಿಡು ದೇವರ ಆರೋಗ್ಯ ಧನಾತ್ ಆರೋಗ್ಯ ಈ ಸಾಮಾಜಿಕವಾದ ಬೇಲೆ ಕೊರಪರೆ ಮಂತ್ಪಂಚಿನ ಅಪ್ಪೆ ರಾಜರಾಜೇಶ್ವರಿ ಆರೋಗ್ಯ ಕರುಣಿಸಿದ ಪಣೊಂದು ಐತೊಟ್ಟಿಗೆ ಇನಿ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಕೊರ್ಪನ ನೆಟ್ಟು ಕಮಲಾಕ್ಷನಿಗೆ ಓಮೈಶ್ವರಿ ಕಬಡ್ಡಿ ಅಕಾಡೆಮಿಲಿ ಬಂದರು ಸಾಧಕ ಪ್ರಶಸ್ತಿ ಎಂಕುಲ ಕಬಡ್ಡಿ ಬಟ್ಟನಾಗಲೇ ಮಂತದ ಮನ್ಪ ನೆಟ್ಟು ಇನಿ ಆರ್ಲ ಒಂಜಿ ಪ್ರೇರಣೆ ಪಣೊಂದು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಪಡೆನ ಕಮಲಾಕ್ಷನಿಗೆ ನಮ್ಮ ದೇವರ ನಲ್ಲಾತ್ ಆರೋಗ್ಯ ಭಾಗ್ಯ ಕೊರಡು ಸಾಮಾಜಿಕವಾದ ಬೇಲಂಬನ ಶಕ್ತಿ ಕೊಡು ಪಣೊಂದು ಆರೋಗ್ಯ ಅಭಿನಂದನೆ ಸಲ್ಲಿಸುವುದಿಲ್ಲ ಮಂಗಳೂರು ಕ್ಷೇತ್ರಡು ಪಿಲಿನಲಿಕೆದ ಬೊಳ್ಳಿಂದೆ ಪನಲಿ ಶ್ರೀ ಬಜಲಕೆರೆ ಕಮಲಾಕ್ಷರಿಗೆ ಇತ್ತೆ ಗತ್ತಡ್ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಕೊರ್ಪನಂಚಿನ ಪೊರ್ತುಡು ಜೋರಾದ ಮಾತೆರ್ಲ ಲಕ್ಕದ ಬಂತದು ವರ ಅರೆಗೆ ಆ ಒಂಜಿ ಅಭಿನಂದನೆಯನ್ನು ನಮ್ಮ ಕೊರ್ಕ ಪಂಡದ ಮಾತಾಡಲ್ಲ ಭಿನ್ನಯನ ಮಲ್ತೊಂದುಲ್ಲ ಜೋರಾಯಿನ ಕೈ ತಾಟಿದ ಬರುಟು ಮಾತ ಇಂದಿನ ಸಭಿಕೆರೆ ಬಜಲಕೆರೆ ಕಮಲಾಕ್ಷರಿಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ 2022 ಈ ವರ್ಷಡು ಕೊರ್ರೆ ಎಂಕ್ಲಿಗೆ ಮಸ್ತ್ ಖುಷಿಲ ಒಂದು ಸಂತೋಷಲ ಒಂದುಂಡು ದುಂಬುದ ಈರ್ನ ಸಾಮಾಜಿಕ ಅವಡು ಕ್ರೀಡಾ ಕ್ಷೇತ್ರ ಆವಡು ಕಲಾಕ್ಷೇತ್ರ ಆವಡು ಇರೆಗೆ ನನಾತ್ ಆ ದೇವರ ಐದ ಆಯುರಾರೋಗ್ಯನ ಕುರುಡು ಪಂಡದು ಎಂಕಲ ಮಾತೇರ್ನಲ್ಲ ಪ್ರಾರ್ಥನೆ ಅದೇ ರೀತಿ ರಾಜರಾಜೇಶ್ವರಿ ಅಪ್ಪನ ಆಶೀರ್ವಾದ ಇರೆಗೆ ಉಪ್ಪಡ ಪಂಡದ ಆ ರಾಜರಾಜೇಶ್ವರಿ ಅಪ್ಪನ ಚಾವಡಿದೆ ಇರೆಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಕೊರೊಂದಿಲ್ಲ ಪಿಲಿನಲಿಕೆದ ಆ ವಾದ್ಯ ಗೋಷ್ಠಿಡು ಬಾರಿ ಪೊರ್ಲುಡು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ನಮ್ಮ ಕೊರೋದಲ್ಲ ಈಗ ತಾನೇ ನಾವು ಬಜಲಗೇರಿ ಕಮಲಾಕ್ಷರನ್ನು ಭಗತ್ ಸಿಂಗ್ ಸಾಧನ ಪ್ರಶಸ್ತಿಯನ್ನು ನೀಡಿ ಭಾಳ ಸಂತೋಷದಿಂದ ನಾವು ಅವರನ್ನು ಗೌರವಿಸಿದ್ದೇವೆ. ಆದರೆ ಈಗ ಅಭಿನಂದನೆಯನ್ನು ಸ್ವೀಕರಿಸುವಂಥವರು ದಿವಂಗತ ಗಂಗಾಧರ್ರವರ ಧರ್ಮಪತ್ನಿ ಶ್ರೀಮತಿ ಚಿತ್ರಕ್ಕ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ನಾವು ಹೇಳ್ತೇವೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಹುಟ್ಟು ಆಕಸ್ಮಿಕವಾಗಿರ್ತದೆ, ಆದರೆ ಸಾವು ಎರಡು ನಮೂನೆಯಲ್ಲಿರ್ತದೆ. ಒಂದು ವರ್ಗದ ಸಾವು ಅಂತ ಹೇಳಿದರೆ ಜನ ಬದುಕಿ ಸಾಯ್ತಾರೆ, ಇನ್ನೊಂದು ಜನ ಸತ್ತು ಬದುಕುತ್ತಾರೆ. ಈಗ ನಾವು ಅಭಿನಂದಿಸಿರುವಂಥದ್ದು ಸತ್ತು ಬದುಕಿರುವವರನ್ನು, ಬದುಕಿ ಸತ್ತವರನ್ನಲ್ಲ. ವೇದಿಕೆಯ ಮುಂಭಾಗದಲ್ಲಿ ಭಗತ್ ಸಿಂಗ್ ಇದ್ದಾರೆ, ಸತ್ತು ಬದುಕಿದವರು. ಮಹಾತ್ಮ ಗಾಂಧೀಜಿಯವರಿದ್ದಾರೆ, ಸತ್ತು ಬದುಕಿದವರು.
ಇಡೀ ಪ್ರಪಂಚಕ್ಕೆ ರಾಜಕಾರಣದ ಮೌಲ್ಯವನ್ನು ಎತ್ತಿ ಹಿಡಿದ ಭಾರತದ ಶ್ರೇಷ್ಠ ಪ್ರಧಾನಿ ಅಂತ ಕರೆಸಿಕೊಂಡ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾರೆ, ಸತ್ತು ಬದುಕಿದವರು. ಅದಕ್ಕಿಂತಲೂ ಹೆಚ್ಚಾಗಿ ಈ ಭಾಗದಲ್ಲಿ ಅಪ್ಪು ಪುನೀತ್ ರಾಜಕುಮಾರ್ ಇದ್ದಾರೆ, ಸತ್ತು ಬದುಕಿದವರು. ಇವತ್ತು ಕೂಡ ಜನರ ಬದುಕಿನಲ್ಲಿ ಅವರು, ಜನರ ನೆನಪಿನಲ್ಲಿ, ಜನರ ಹೃದಯದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರ ಸಾಲಿಗೆ ಇವತ್ತು ಇನ್ನೋರ್ವ ವ್ಯಕ್ತಿಯನ್ನು ನಾವಿವತ್ತು ಸೇರಿಸ್ತಾ ಇದ್ದೇವೆ. ಅವರೇ ಕೆ ಗಂಗಾಧರ್ ಅವರು. ಒಬ್ಬ ಕಲಾವಿದನನ್ನು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನ ಒಬ್ಬ ಕಲಾವಿದ ಸತ್ತರೆ 1 ದಿವಸ 2 ದಿವಸ ಅವರ ಸ್ಮರಣೆ ಮಾಡ್ತಾರೆ, 3ನೇ ದಿವಸಕ್ಕೆ ಅದನ್ನು ಮರೆತು ಬಿಡ್ತಾರೆ. ಆದರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಅಪ್ಪು ಸತ್ತು 1 ವರ್ಷ ಆದರೂ ಕೂಡ ಇವತ್ತಿಗೆ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಸ್ಟೇಟಸ್ಸಿನ ಮೂಲಕ ಅವನ ಭಾವಚಿತ್ರ ಇವತ್ತು ಹರಿದಾಡ್ತಾ ಇದೆ ಅಂತ ಹೇಳಿದರೆ ಅಪ್ಪುವಿನ ಸಾಧನೆ, ಸಮಾಜ ಸೇವೆ ಅದು ಲೆಕ್ಕಕ್ಕೆ ಸಿಗದೆ ಇರುವಂಥದ್ದು. ಅಂಥ ಒಬ್ಬ ಮಹಾನ್ ಕಲಾವಿದ ಅಪ್ಪು. ಆ ಅಪ್ಪುವಿನ ಹೆಸರಿನಲ್ಲಿ ಕೊಡಮಾಡುವಂಥ ಸೇವಾ ಪ್ರಶಸ್ತಿಯನ್ನು ಇವತ್ತು ನಾವು ಗಂಗಾಧರ್ ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಗಂಗಾಧರ್ ಅವರ ಬಹಳ ಚಿಕ್ಕ ಕುಟುಂಬ. ಪತ್ನಿ ಚಿತ್ರಕ್ಕ, ಓರ್ವ ಗಂಡು ಮಗು, 2 ಹೆಣ್ಣು ಮಕ್ಕಳ ಸುಖಿ ಕುಟುಂಬ ಅವರದ್ದಾಗಿತ್ತು. ವೃತ್ತಿಯಲ್ಲಿ ಒಬ್ಬ ರಿಕ್ಷಾ ಡ್ರೈವರ್ ಆಗಿ ಜೀವನಕ್ಕೆ ಪ್ರವೇಶ ಮಾಡಿದಂಥ ಗಂಗಾಧರಣ್ಣ ಆನಂತರ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಒಂದು ಆ್ಯಂಬುಲೆನ್ಸನ್ನು ಖರೀದಿಸುವುದರ ಮೂಲಕ ತನ್ನ ಜೀವನಕ್ಕೆ ಒಂದು ಶಕ್ತಿಯನ್ನು ತುಂಬಿದವರು ಗಂಗಾಧರಣ್ಣ. ಆ ನಂತರ ಹೊಂದಿದ್ದಂಥ ಆ್ಯಂಬುಲೆನ್ಸ್ 10 ಆ್ಯಂಬುಲೆನ್ಸ್ ಆಗಿ ಪರಿವರ್ತನೆ ಆಗಲಿಕ್ಕೆ ಅವರ ಯಶಸ್ಸಿನ ಹಿಂದೆ ಇದ್ದದ್ದು ಚಿತ್ರಕ್ಕ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಚಿತ್ರಕ್ಕ ಇದ್ದಾರೆ. ಅವರ 3 ಮಕ್ಕಳು ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಬಹಳಷ್ಟು ದುಃಖ ಪಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ, ಒಬ್ಬ ಗಂಡನನ್ನು ಕಳ್ಕೊಂಡ್ರೆ ಒಂದು ಕುಟುಂಬ ಹೇಗಿರುತ್ತೆ, ಹೇಗಾಗುತ್ತೆ ಅನ್ನೋದನ್ನು ನಾವು ಅರಿತುಕೊಂಡಿದ್ದೇವೆ. ನಮಗೆಲ್ಲ ಗೊತ್ತಿರುವಂಥ ವಿಚಾರಗಳು. ನಾವು ಯಾಕೆ ಗಂಗಾಧರನನ್ನು ಸ್ಮರಿಸಬೇಕು ಅಂತ ಹೇಳಿದರೆ, ಗಂಗಾಧರನ ಒಂದು ಆ್ಯಂಬುಲೆನ್ಸ್ ತೆಗೆದರೆ ಅದಕ್ಕೆ ತನ್ನ ಹೆಸರನ್ನು ಇಡಲಿಲ್ಲ, ತನ್ನ ಪತ್ನಿಯ ಹೆಸರನ್ನು ಇಡಲಿಲ್ಲ, ತನ್ನ ಮಕ್ಕಳ ಹೆಸರನ್ನು ಇಡಲಿಲ್ಲ. ಬದಲಿಗೆ ತನಗೆ ಜನ್ಮ ಕೊಟ್ಟಂಥ ತಂದೆಯ ಹೆಸರನ್ನು ಇಟ್ಟುಕೊಂಡು ಆ ಒಂದು ಆ್ಯಂಬುಲೆನ್ಸನ್ನು ಇಡೀ ಕರ್ನಾಟಕದಾದ್ಯಂತ ಚಲಾಯಿಸುವಂಥ ಒಂದು ವ್ಯಕ್ತಿಯಾಗಿ ಅವರು ಮೆರೆದಿದ್ದಾರೆ. ಅದರ ಜೊತೆಗೆ ಸಾಮಾಜಿಕ ಸೇವೆಯನ್ನು ಕೂಡ ತನ್ನ ಬದುಕಿನ ಒಂದು ಭಾಗ ಅಂತ ತಿಳ್ಕೊಂಡಂಥವರು ಗಂಗಾಧರಣ್ಣ. 2010ರಲ್ಲಿ ಮಂಗಳೂರಿನಲ್ಲಿ ಬಹಳ ಬಜಿಪೆಯಲ್ಲಿ ವಿಮಾನ ದುರಂತ ಆದಂಥ ಸಂದರ್ಭದಲ್ಲಿ ಅವರಿಗೆ ಯಾರೂ ಕೂಡ ಫೋನ್ ಮಾಡಲಿಲ್ಲ. ಆದರೆ ಸ್ವ ಇಚ್ಛೆಯಿಂದ ತನ್ನ 10 ಆ್ಯಂಬುಲೆನ್ಸ್ಗಳನ್ನು ಅಲ್ಲಿ ಬಜಿಪೆಗೆ ಸಾಗಿಸಿದರು. ಯಾಕೆಂತ ಹೇಳಿದ್ರೆ ಅಲ್ಲಿ 100 ಜನ ಸತ್ತು ಬಿದ್ದಿದ್ದಾರೆ ವಿಮಾನ ದುರಂತದಲ್ಲಿ. ಅಂಥವರ ಶವವನ್ನು ಶವಾಗಾರಕ್ಕೆ ಕೊಂಡೋಗಲಿಕ್ಕೆ ತನ್ನ ಎಲ್ಲ ಆ್ಯಂಬುಲೆನ್ಸನ್ನು ಕೂಡ ಬಜಿಪೆಗೆ ಕಳುಹಿಸಿಕೊಟ್ಟಂಥವರು ಗಂಗಾಧರನ. ಯಾವೊಬ್ಬ ಆ್ಯಂಬುಲೆನ್ಸ್ಗಾರನು ಕೂಡ ಹೋಗಲಿಕ್ಕಿಲ್ಲ. ಆದರೆ ಗಂಗಾಧರನ ಮನಸ್ಸು ಒಂದು ಆ್ಯಂಬುಲೆನ್ಸ್ ಅಲ್ಲ, ತನ್ನಲ್ಲಿರುವಂಥ ಎಲ್ಲ ಆ್ಯಂಬುಲೆನ್ಸನ್ನು ಕೂಡ ಕಳಿಸಬೇಕಾಗಿದ್ದರೆ ಅವರ ಮನಸ್ಸು ಎಂಥದ್ದಾಗಿರಬೇಕಂತ ನಾವು ತಿಳ್ಕೊಳ್ಬೇಕು. ಸಮಾಜದ ಬಗ್ಗೆ ಕಳಕಳಿ, ಸಮಾಜದ ಚಿಂತನೆ, ರೋಗ ರುಜಿನಕ್ಕೆ ಒಳಪಟ್ಟಂಥವ್ರ ಬಗ್ಗೆ ಚಿಂತನೆ, ಇದೆಲ್ಲವೂ ಕೂಡ ಅವರಲ್ಲಿತ್ತು. ಸಮಾಜ ಸೇವೆಗೆ ಇನ್ನೊಂದು ಹೆಸರೇ ಗಂಗಾಧರ್. ಅದನ್ನು ಬಿಟ್ಟರೆ ಕಳೆದ 2 ವರ್ಷಗಳಲ್ಲಿ ಈ ದೇಶಕ್ಕೆ ಬಂದಂಥ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಬಹುಶಃ ಚಿತ್ರಕ್ಕನಿಗೆ ಅದು ಗೊತ್ತಿದೆ. ತನ್ನ ಗಂಡ ಯಾವತ್ತಾದರೂ ಹೊತ್ತಿಲ್ಲದ ಹೊತ್ತಲ್ಲಿ ಮನೆಗೆ ಬರುವಂಥದ್ದು, ರಾತ್ರಿ 10-12 ಗಂಟೆ ಆದರೂ ಮನೆಗೆ ಬರುವಂಥದ್ದು ಕೊರೋನಾ ಸಂದರ್ಭದಲ್ಲಿ. ಯಾಕಂತೇಳಿದ್ರೆ ಆ ಕಡೆಯಿಂದ ಫೋನು, ಈ ಕಡೆಯಿಂದ ಫೋನು, ಆ ಆಸ್ಪತ್ರೆಗೆ ಹೋಗಬೇಕು, ಈ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿಕೊಂಡು ಜನರ ಫೋನ್ನ ಮಧ್ಯೆ ಫೋನ್ ಬರ್ತಿರಬೇಕಾಗಿದ್ದರೆ ತನಗೊಬ್ಬಳು ಹೆಂಡತಿ ಇದ್ದಾಳೆ, ತನಗೊಬ್ಬಳು ಮಕ್ಕಳಿದ್ದಾರೆ ಅನ್ನುವುದನ್ನು ಎಲ್ಲವನ್ನು ಮರೆತು ತನ್ನ ಬದುಕು ಸಮಾಜ ಸೇವೆಯಲ್ಲಿ. ಇವತ್ತು ರೋಗ ಪೀಡಿತ ವ್ಯಕ್ತಿಗಳನ್ನು ಆಸ್ಪತ್ರೆಗೆ ಸಾಗಿಸಬೇಕು, ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದಕ್ಕಂಥ ಚಿಂತನೆ ಇದ್ದರೆ ಸಮಾಜದ ಕಳಕಳಿ ಅವರಲ್ಲಿ ಎಷ್ಟು ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬಂಧುಗಳೇ, ಬಹಳಷ್ಟು ನಮಗೆ ಬೇಸರ ಆಗ್ತದೆ. ಕಾಯಕವೇ ಕೈಲಾಸ ಅನ್ನತಕ್ಕಂಥ ಒಂದು ಸಿದ್ಧಾಂತವನ್ನು ನಂಬಿದವರು ಗಂಗಾಧರನ್ನ. ಯಾವುದೇ ಒಂದು ರೈಲ್ವೆ ಹಳ್ಳಿಯಲ್ಲಿ ಹೆಣಗಳು ಬಿದ್ದಿದ್ದರೂ ಕೂಡ ಅದನ್ನು ಎತ್ತಿ ಹಿಡಿದು ಆ್ಯಂಬುಲೆನ್ಸ್ ಕೊಂಡೋಗಿ ಶವಾಗಾರಕ್ಕೆ ಸಾಗಿಸ್ತಾ ಇದ್ದರು. ಒಂದು ರಸ್ತೆಯಲ್ಲಿ ಅಪಘಾತ ಆದರೂ ಕೂಡ ಅಲ್ಲಿ ಏನು ಹಿಂದೆ ಮುಂದೆ ನೋಡದೆ ಅವರನ್ನು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಮಾಡಿದವರು ಗಂಗಾಧರಣ್ಣವರು. ಈಗಾಗಲೇ
ನಾವು ತಿಳ್ಕೊಂಡಾಗೆ ಅವರಿಗೆ ಸಮಾಜ ಯಾವ ಪ್ರಶಸ್ತಿ ಕೊಟ್ಟರೂ ಅದು ಸಾಕಾಗುವುದಿಲ್ಲ. ಆದರೆ ನಾವಿವತ್ತು ಕೊಡುವಂಥದ್ದು ಅಪ್ಪುವಿನ ಹೆಸರಿನಲ್ಲಿ ಕೊಡುವಂಥ ಒಂದು ಶ್ರೇಷ್ಠವಾದಂಥ ಪ್ರಶಸ್ತಿ. ಯಾಕೆ ಅಂತ ಹೇಳಿದ್ರೆ ಇದೊಂದು ಮರಣೋತ್ತರ ಒಂದು ಸೇವಾ ಪ್ರಶಸ್ತಿ, ಅದು ಅಪ್ಪುವಿನ ಹೆಸರಿನಲ್ಲಿ ಕೊಡುವಂಥದ್ದು. ಯಾಕೆಂದರೆ ಅಪ್ಪು ಕೂಡ ಮಾಡಿದ್ದು ಇದೇ ಸಮಾಜ ಸೇವೆ. ಅಪ್ಪು ಮಾಡಿದ್ದು ಬಲಗೈಯಲ್ಲಿ ಮಾಡಿದರೆ ಅದು ಎಡಗೈಗೆ ಗೊತ್ತಿರಲಿಲ್ಲ, ಎಡಗೈಯಲ್ಲಿ ಮಾಡಿದ್ದು ಬಲಗೈಗೆ ಗೊತ್ತಿರಲಿಲ್ಲ. ಅವರಿಗೆ ಸಮಾಜ ಸೇವೆಯಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾದದ್ದು ಯಾವಾಗ ಅಂತ ಹೇಳಿದ್ರೆ ಅವರು ಸತ್ತ ದಿವಸ. ಸುಮಾರು 5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಬಂದಿದ್ದಂತೆ ಅದು ಸಾಮಾನ್ಯ ಅಲ್ಲ. ಅವರ ಅಪ್ಪ ಸತ್ತಾಗಲೂ ಕೂಡ ಜನ ಅಷ್ಟು ಸೇರಲಿಲ್ಲ. ಆದರೆ ಒಬ್ಬ ಕಲಾವಿದ ಸತ್ತಾಗ ಇಷ್ಟು ಸಾವಿರ ಲಕ್ಷ ಗಟ್ಟಲೆಯಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿದರೆ ಅವರ ಸಾಧನೆಗೆ, ಅವರ ಸಮಾಜ ಸೇವೆಗೆ ಎಷ್ಟು ಬೆಲೆ ಇರಬಹುದು. ಅಂಥವನ ಹೆಸರಿನಲ್ಲಿ ನಾವು ಇವತ್ತೊಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ ನಮ್ಮ ಚಿತ್ರಕ್ಕನಿಗೆ. ಹಾಗೆ ಬಹುಶಃ ಗಂಗಾಧರನ ಪಡ್ಕೊಂಡಂಥ ಪ್ರಶಸ್ತಿ ಅಷ್ಟಿಷ್ಟಲ್ಲ. ಮಂಗಳೂರು ಜೆ.ಸಿ.ಐ ಮಂಗಳೂರು ಅವರು ಸಿನ್ಸಿಯರ್ ಸೈಲೆಂಟ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅನ್ನತಕ್ಕಂಥ ಬಿರುದನ್ನು ಕೊಟ್ಟಿದ್ದಾರೆ ಗಂಗಾಧರ್ ಅವರಿಗೆ. ವಿಶ್ವ ಹಿಂದೂ ಪರಿಷತ್ ಅವರನ್ನು ಅಭಿನಂದಿಸಿದೆ, ಬಜರಂಗ ದಳ ಅವರನ್ನು ಅಭಿನಂದಿಸಿದೆ, ತೊಕ್ಕೊಟ್ಟಿನ ಕೊರಗಜ್ಜ ಸೇವಾ ಸಮಿತಿ ಅವರನ್ನು ಅಭಿನಂದಿಸಿದೆ, ರೋಟರಿ ಕ್ಲಬ್ ಮಂಗಳೂರು ಅವರನ್ನು ಅಭಿನಂದಿಸಿದೆ, ಉರ್ವ ಆರಕ್ಷಕ ಠಾಣೆ ಪೊಲೀಸರು ಕೂಡ ಅವರನ್ನು ಅಭಿನಂದಿಸಿದ್ದಾರೆ. ಕುಲಶೇಖರದ ನಂದಿನಿ ಡೈರಿ ಮಿಲ್ಕಿನ ಸಂಸ್ಥೆ ಕೂಡ ಅವರನ್ನು ಅಭಿನಂದಿಸಿ ಅಂತ ಹೇಳಿದರೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳವರನ್ನು ಅಭಿನಂದಿಸಿದ್ದು ಅದು ನಮಗೆ ಬಂದಿಲ್ಲ ಗಮನಕ್ಕೆ. ಸಾವಿರಾರು ಸಂಘ ಸಂಸ್ಥೆಗಳವರನ್ನು ಗಮನಿಸಿದೆ. ತಮ್ಮ ಸಾಧನೆಯ, ತಮ್ಮ ಜೀವನದ ಬದುಕಿನಲ್ಲಿ ತಾನು ಸಂಪಾದನೆ ಮಾಡಿದ 10% ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ. ಇವತ್ತು ಯಾರೂ ಕೂಡ ಸಮಾಜದ ಬಗ್ಗೆ ಚಿಂತನೆ ಇರಲ್ಲ. ಆದರೆ ಗಂಗಾಧರ ನನಗೆ ತಾನು ಏನು ಮಾಡಿದರೂ ಕೂಡ ಅದರಲ್ಲಿ 10% ನಾನು ಜನಸೇವೆಗೆ ಅನ್ನತಕ್ಕಂಥ ಒಂದು ಭಾವನೆ ಅವರಲ್ಲಿದೆ. ನೆನಪಿಟ್ಟುಕೊಳ್ಬೇಕು, ಗಂಗಾಧರನ ಸತ್ತರೆ ಅವರ ಹೆಂಡತಿ ಚಿತ್ರಕ್ಕನಿಗೆ ತನ್ನ ಮಕ್ಕಳಿಗೆ ಮಾತ್ರ ನೋವಾದದ್ದಲ್ಲ, ಇಡೀ ಸಮಾಜವೇ ಅವರಿಗೆ ನೋವಾಗಿದೆ. ಇಡೀ ಮಂಗಳೂರು ಅತ್ತಾವರದ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಅವರು ಸತ್ತದ್ದು ಬಹಳಷ್ಟು ತುಂಬಲಾರದ ನಷ್ಟ ಅಂತ ಜನ ಮಾತಾಡಿಕೊಳ್ಳುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಹೀಗೆ ಬಹುಶಃ ಜೀವನದ ಪಯಣವನ್ನು ಅವರು ಮುಗಿಸಿದ್ದು ಡಿಸೆಂಬರ್ 23, 2021, ಸರಿ 10 ತಿಂಗಳ ಹಿಂದೆ. ಅವರು ಇಡೀ ಅವರ ಕುಟುಂಬವನ್ನು ಬಿಟ್ಟು, ಇಡೀ ಸಮಾಜವನ್ನು ಬಿಟ್ಟು ಜೀವನದ ದಾರಿಯನ್ನು ಬಲೂ ದೂರದತ್ತ ಸಾಗಿದಂಥ ಗಂಗಾಧರನಿಗೆ ಅವರ ಆತ್ಮಕ್ಕೆ ಯಾವಾಗಲೂ ಶಾಂತಿ ಸಿಗಬೇಕು, ಅವರ ಆತ್ಮ ಚಿರಸಾಯವಾಗಬೇಕು. ಅವರ ಮನೆಯವರಿಗೆ, ಮಕ್ಕಳಿಗೆ, ಅವರ ಕುಟುಂಬಸ್ಥರಿಗೆ ಎಲ್ಲ ಅವರ ದುಃಖವನ್ನು ಸಹಿಸುವಂಥ ಶಕ್ತಿ ಆ ರಾಜರಾಜೇಶ್ವರಿ ಅಮ್ಮ ಅವರಿಗೆ ಕೊಡಬೇಕು ಅಂತ ಹೇಳಿಕೊಂಡು ಹಾರೈಸುತ್ತಾ ಇವತ್ತು ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಅವರಿಗೆ ಅಪ್ಪು ಸೇವಾ ಪ್ರಶಸ್ತಿಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಅರ್ಪಿಸುವಂಥದ್ದು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಯಾವ ರೀತಿ ಮಾಡಿದರೂ ಕಳೆದ 2-3 ದಿನದ ಹಿಂದೆ, 1 ವರ್ಷದ ಹಿಂದೆ ನಿಧನರಾದಂತಹ ಅಪ್ಪು ಅವರು ಸಹ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಆಂಬ್ಯುಲೆನ್ಸ್ನ ಸೇವೆಯನ್ನು ಮಾಡಬೇಕೆಂಬ ಅಭಿಲಾಷಣೆಯನ್ನು ಮೊನ್ನೆ ಇಟ್ಟಿದ್ದಾರೆ. ಆ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ನೀಡಿದಂತಹ ದಿವಂಗತ ಕೆ ಗಂಗಾಧರ್ ಇವರಿಗೆ ಇವರ ಧರ್ಮಪತ್ನಿಗೆ ನೀಡುವಂತಹ ಕರುನಾಡ ರತ್ನ ಅಪ್ಪು ಸೇವಾ ಪ್ರಶಸ್ತಿಯನ್ನು ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ 14ನೇ ಗೂಡುದೀಪ ಸಂಗಮದ ದೀಪಾವಳಿ ಸಂಭ್ರಮದ 2022ಕ್ಕೆ ಈ ಒಂದು ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ. ನೀಡಿದಂತಹ ಸೇವೆಗೆ ಎಲ್ಲರೂ ಎದ್ದು ನಿಂತು ಒಮ್ಮೆ ನಾವು ಅವರಿಗೆ ಅಭಿನಂದಿಸೋಣ. ಶ್ರೀ ಗಂಗಾಧರ ಕೆ ಇವರಿಗೆ ನಾವೆಲ್ಲರೂ ಎದ್ದು ನಿಂತು ಅವರ ಆ ಸೇವೆಗೆ ನೀಡುವಂತಹ ಅಪ್ಪು ಸೇವಾ ಪ್ರಶಸ್ತಿಗೆ ನಾವು ಗೌರವವನ್ನು ನೀಡೋಣ. ಗ್ರಾಮದ ದೈವ ಆಯ್ನ ರಾಜರಾಜೇಶ್ವರಿ ಅಮ್ಮನ ಪಾದಾಡು 10 ಜೋಕುಲು ಒಟ್ಟು ಸೇರ್ದು ಮನ್ಪುನ ಕಾರ್ಯಕ್ರಮ ಬಾರಿ ಪೊರ್ಲು ರೀತಿಡು ಆವೊಂದುಂಡು. ಯಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಿರಿಯ ಎಲ್ಲ ಒಂದು ಕಾರ್ಯಕರ್ತೆ, ಅಂಚನೆ ಜನಸಂಘದ ಕಾರ್ಯಕರ್ತೆ, ಜನತಾ ಪಕ್ಷದ ಕಾರ್ಯಕರ್ತೆ, BJP ಕಾರ್ಯಕರ್ತೆ, ಪ್ರತಿಯೊಂದು ಹಿಂದೂ ಬಾಂಧವನೆಲ್ಲ ನಾನು ಒಗ್ಗಟ್ಟಾದ ಒಳ್ಳೆ ಕೈ ಜೋಡಿಸೋದು ಒಳ್ಳೆ ನಾನು ಎಲ್ಲ ಕಾರ್ಯಕರ್ತೆ.
ನಾನು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 25ನೇ ಇಸ್ವಿಡು ಮೈಸೂರು ಮಹಾರಾಜೇಂದ್ರ ಕಾಲೇಜಿಡು ಬಾಲಶಿಬಿರಡಿಯಾನ ಅವರು ಪೋಯಿನಾಯಿ 25ನೇ ಇಸ್ವಿಡು ಬಾಲಶಿಬಿರ ಅದು 1 ತಿಂಗಳ ಕ್ಯಾಂಪ್ ಪೋಯಿನಾಯಿ ಅರ್ಪದ ಅತ್ತರದ್ದು ಇಟ್ಟ ಮುಟ್ಟದ ಯಾನು ಐಟೇ ಉಳ್ಳೆ ಒಡೆಯಲ್ಲ ಚೇಂಜ್ ಆಗ್ತಿದ್ದಿ ಯಾನು ಜನ ಪೂರ ಚೇಂಜ್ ಆಗಲ್ಲ ಯಾನ್ ಚೇಂಜ್ ಆಗ್ತಿದ್ದಿ ಜನಕ್ಕೂ ಎಂಚೆಲ್ಲ ಪನಾಡು ಯಾನು ಅವೇ ಅಂಚೆನೆ ಧರ್ಮದ ವಿಷಯ ಇಡ್ಲ ರಾಜಕೀಯ ವಿಷಯ ಇಡ್ಲ ನಲಿಕೆದ ವಿಷಯ ಇಡ್ಲ ಪ್ರತಿಯೊಂದಿಟ್ಲ ಯಾನು ಭಾಗವಹಿಸಿನಾಯಿ ಯಾನು ಜನಸಂಘದ ಕ್ಯಾಲಿಗೇಟೆಡ್ ಮಲಪ್ಪುರಂ ಮಾಪ್ಲಸ್ಥಾನ ಅಂದು ಆಂಡು ಮಲಪ್ಪುರಂ ಮಾಪ್ಲಸ್ಥಾನ್ ಎಂಬಿ ಚಿಬಾವೆ ನಡಪೈನ ಐಕ್ಯ ಪ್ರತಿಭಟನೆ ಅದು ಜನಸಂಘದ ಆಲ್ ಓವರ್ ಇಂಡಿಯಾದ ಕಾರ್ಯಕರ್ತರು ಅದೇ ಬೈದರು ಯಾನು ಕೂಡ ಮಂಗಳೂರದ ಸಿಜಿ ಕಾಮತ್ತನ್ನು ಬ್ಯಾಕಿಡಿ ಯಾನು ಪೋಯಿನೆ ಯಾನಡಿ ಎಂಕಲ್ನು ಯಾನು ಪೋಯಿನ ಎಲ್ಲ ಮಟ್ಟಡುಳ್ಳ್ಯಾನು ಹೋದು ಕ್ಯಾಲಿಗೇಟೆಡ್ ಎಂಕಲು ಅರೆಸ್ಟ್ ಆತ ಸಿಜಿ ಕಾಮತ್ತನ ಜೊತೆಡು ಆನಿ ಅಟಲ್ ಬಿಹಾರಿ ವಾಜಪೇಯಿ 20,000 ಜನತ ಒಟ್ಟಿಗೆ ಅರೆಸ್ಟ್ ಆಗ್ತೀರಿ 6 ಜೈಲು ಇರ್ತೀರಿ ಎಂಕುಲ್ಲ ಜೈಲು ಎಂಕಲ್ ಕ್ಯಾನೂರು ಜೈಲು ಬಾರ್ದಿರಿ 7 ದಿನ ಉಲಾಯ್ಕುಲ್ಲದೇರು 5 ದಿನ ಬಿಡ್ತೀರಿ ಕುಡ್ಲ ಮುಟ್ಟ ಫ್ರೀ ಟಿಕೆಟ್ ಆಗ್ತದೆ ಅಂಚೆನೆ ಜನಸಂಘದ 72 ಎಕ್ಸ್ಪೋರ್ಟ್ ಕಾಲೇಜ್ ಎಕ್ಸ್ಪೋರ್ಟ್ ನ್ಯೂ ಡೆಲ್ಲಿಡು ಜನಸಂಘದ ಅಧಿವೇಶನ 72ನೇ ಎಕ್ಸ್ಪೋರ್ಟ್ ಕಾಲೇಜ್ ಇಟ್ಟು ಜನಸಂಘದ ಅಧಿವೇಶನ ಆನಾಗ ಕುಡ್ಲಾದ ಮಸ್ತ್ ಜನ ಬೋತ ಹೆಂಗೆ ಪೋಯಾರ ಆಸೆ ಆಂಡು ಕಾಸಿಜ್ಜಿ ಎನ್ನೊಟ್ಟಿಗೆ ಸೇರ್ನಕ್ಕಳು ಸಿಜಿಗ ಮಧ್ಯೆ ಅಕ್ಕಳು ಮಕ್ಕಳು ಮಸ್ತ್ ಕುಡ್ಲದ ಮಸ್ತ್ ಜನ ಇಳ್ಳೇರು ಯಾನು ಒರಿಯ ಟಿಕೆಟ್ ದೇಗಿ ಯಾನು ಒರಿಯ ಟಿಕೆಟ್ ದೆಪ್ಪಂದೆ ವಿದೌಟ್ ಟ್ರೈನ್ಡ್ ಡೆಲ್ಲಿಗೆ ಪೋಯಿನೆ ಜನಸಂಘ ಅಧಿವೇಶನಗೆ ಏನು ಆಂಡಲ್ಲ ಏರಿಯಾಗಳ ಗೊತ್ತಿದ್ದು ಭಾರಿ ಕ್ರಮಟಿತ್ತೆ ಆಡ ಗೊಬ್ಬನ ಬೇಡ ಪಾತಿರೊಂದು ಆಡ ಪಾತ್ರ ಟೈಮ್ ಪಾಸ್ ಬಂದು ಆಮೇಲೆ ಇಮೇಟ್ ಟೀಚಿಂಗ್ ತೂ ಅಂತೆ ಬೇಡ 10 ವೇರ ಅಂದು ಅವನಿಗೆ ಸೆಕ್ಸದಾದು ಏನು ಜನಸಂಘ ಅಧಿವೇಶನಗೆ ಏನು ಪೋಯೆ ಆಜಿ ತಾರೀಕು ದಾನಿ ಜಯಪ್ರಕಾಶ್ ನಾರಾಯಣನ ಆಂದೋಲನ ಒಂದು ಆಡು ಎಂಕಲ್ನೊಟ್ಟಿಗೆ ಉಳ್ಳಾಳದ ಮೋತಿಪುತ್ರನ್ ಪೈಲ್ಮಾನ್ ಮೋತಿಪುತ್ರನ್ದ ಅರ್ನ ದೋಸ್ತಿಯವ್ರಿ ಎಂಕಲ್ ವಿಶ್ವ ಮನ್ಪುನಾರು ಮಸ್ತ್ ಜನ ಕುಡ್ಲಾಟ ಎಂಕಲು ಮಸ್ತ್ ಜನ ಎಂಕಲು ಪೋತಿ ಜಕ್ಕಳು ಸಂಜೀವ್ ಗಟ್ಟಿ ಸುಂದರ ಗಟ್ಟಿ ರಘುವೀರ್ ನಾಯ್ಕ್ ನಾರಾಯಣ್ ಶೆಟ್ಟಿ ಅಂಚೆನೆ ಮಸ್ತ್ ಜನ ಮಸ್ತ್ ಎಂಕಲು ಪೋತ ಆನಿ ಆಜಿ ತಾರೀಕಿದಾನಿ ದುಮ್ನಾನಿ ಮೀಟಿಂಗ್ ಇತ್ತು ಪೂರ ಜನಸಂಘದ ಲಾಸ್ಟ್ ಮನಸ್ಸು ಪೂರಿ ಬಾಜಿ ಪೂರಿಲ ಸಾಗು ಪಾಡ್ನಾಗ ಪ್ರತಿಯೊಂದು ಕಾರ್ಯಕರ್ತರ ಕಣ್ಣಿಗೆ ನೀರು ತೆಗಿದ್ರು ದಯಪಂಡ ಎಂಕಲ್ನ ಜನಸಂಘ ಇನಿಕ್ ಮುಗೀಡು ಅಂದು ಮನದಾನಿ ಜನತಾ ಪಕ್ಷ ಉದಯ ಆಂಡು ಆಜಿ ತಾರೀಕಿದಾನಿ ಬೆಳವಣಿಗೆ JP ಚಾಲವಾಡ ಎನ್ನೊಟ್ಟಿಗೆ ರಾಘವೇಂದ್ರ ನಾಗೂರಿ ಪತ್ರಕರ್ತೆ ಅದನ್ನು ಮಾಡಲಾತಂದು ನಮ್ಮ ಮೋತಿಪುತ್ರನು ಅಂಜನೆ ಮಸ್ತ್ ಕಾರ್ಯಕರ್ತೇರಿ ಎಂಗಲ್ ನಾವು ಬಿಡ್ಲಿಕ್ಕೇರಿ ಅಕ್ಕಲ್ನ ಜಿಲ್ಲೆದ ಶಬ್ದಡು ಭಾಷೆಡು ಮೆರವಣಿಗೆ ಸಾಗ್ಯಾರೆ ಎಂಗಲ್ನ ತುಳುಟು ಮಾಡ ಒಂದು 100-200 ಜನ ಎಂಗಲ್ ಅವಾಗ ಈ ಮೋತಿಪುತ್ರನು ಒಂಜಿ ಘೋಷಣೆ ಮಾಡಿಯೇರಿ ಹೊಟ್ಟೆ ಮುಕ್ಕಾಲು ಸರ್ಕಾರಕ್ಕೆ ಧಿಕ್ಕಾರ ನೀರಿನಲ್ಲಿ ತೇಳುವ ಸರ್ಕಾರಕ್ಕೆ ಧಿಕ್ಕಾರ ಬಂಡ ಎಲ್ಲಿಮಿಂದ ಪಾವಳಿ ಮಂತ್ರಿಯರು ನೀನೊಂದುಂಡು ನೀರು ಐಕಾಕ್ಲಿ ಧಿಕ್ಕಾರ ಮಾಡಿದ್ರೆ ಎಂಟು ಭಾರಿ ಭಾರಿ ನೆಟ್ಟು ಗೌಜಿಡಿತ್ತ ಸಂಜೀವ್ ಗಟ್ಟಿ ಸುಂದರ್ ಗಟ್ಟಿ ನಾರಾಯಣ್ ಶೆಟ್ಟಿ ಸಿಜಿ ಕಾಮತ್ತೆ ರಮೇಶ್ ಕಾಮತ್ತೇರಿ ಮಸ್ತ್ ಜನ ಬಕ್ಕ ಬೆಳ್ತಂಗಡಿದ ನಾಯ್ಕ್ ನೆಲನ ಪಪ್ಪ ಒಕ್ಲೆ ಅಂದು ವೀರಸಿಂಗ್ ನಾಯ್ಕ್ ಅವರೆಲ್ಲ ಎಂಗಳು ಒಟ್ಟಿಗಿತ್ತ ಚಂದ್ರಪಾಯಿ ಪೂರ ಬಾರಿ ಗೌಜಿ ಅದು ಎಂಗಳು ಭತ್ತ
ಬತ್ತಿನ ಬೆರಿಕಿ ಜನಸಂಘದ ಅಧಿವೇಶನ ಕ್ಯಾಲಿಕೇಟೆಡ್ ಆಂಡು ದೀನ್ ದಯಾಳ್ ಉಪಾಧ್ಯಾಯರು ಪ್ರಥಮ ಅಧ್ಯಕ್ಷರಾಯರು. ಅಧ್ಯಕ್ಷ ಆದ ಕೇರಳದ ಕಾರ್ಯಕರ್ತರನ್ನ ಉರುಪು ಘೋಷಣೆ ಪಾಡ್ನಾಗ ಹೆಂಗಲ್ಲ ರೋಮ ಸರ್ತಾಪುಂಡು ಆ ನಮ್ಮನಾಗ ಘೋಷಣೆ ಕೇರಳದ ಭಾರಿ ಶೋಕು ಗೊತ್ತೇ ಅದನ್ನು ಮೊಘಲ್ ಸರಾಯ್ಡು ಮಾಡ್ರಾಂಡು ದೀನ್ ದಯಾಳ್ ಉಪಾಧ್ಯಾಯರನ್ನು ಮೊಘಲ್ ಸರಾಯ್ಡು ಮಾಡ್ರಾಂಡು ನೆಕ್ಸ್ಟ್ ಇಯರ್ಸ್ ಅಟಲ್ ಬಿಹಾರಿ ವಾಜಪೇಯಿ ಅಧ್ಯಕ್ಷರಾಯರು ಬೊಂಬೈಡು ಅಲಾಡಾಡು ಯಾನು ಸದರ್ನ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಲಾರಿಡ್ ಬೋತೆ ಏನು ಪಪ್ಪ ಬಸ್ಸಿಡ್ ಬೋತೇರು ಯಾನು ಲಾರಿಡ್ ಬೋದು ಆ ಅಧಿವೇಶನಕ್ಕೆ ಭೇಟಿಯಾಯ ಅಧಿವೇಶನಗ ಭಾಗವಹಿಸಿದೆ ಬತ್ತ. ಸೆಕೆಂಡ್ ಜನತಾ ಪಕ್ಷ ಅಂಡು ಡೆಲ್ಲಿಡು ರಾಜನಾರಾಯಣ ಮಕ್ಕಳು ಪೂರ ಒಟ್ಟಿಗೆ ಎಂಗಳು ಪೂರ ಹೋಯ ಹೋಗಿತ್ತ ಎಂಗಳು ಉಳಾಯಿ ಎಂಗೆ ಲಲಿತ್ ಕಲಾವತಿ ಪ್ರಸಾದ್ ಪಂಪುನ ಒಂಜಿ ಮಹಿಳೆ ಅವರು ಅಕ್ಕನ ಕ್ಯಾಬಿನೆಟ್ ಇಂದು ಎಂಕೊಂದು ಪಾಸ್ ಕೊರಿಯರಿ ಜನತಾ ಪಕ್ಷ ಕಾರ್ಯಕರ್ತೆ ಅಂತ ಆ ಪಾಸ್ ಕಿಸೇರ್ಜಿ ಏನಾದ್ರು ಆಲ್ರೆಡಿ ಪಾಸ್ ಉಂಡು ಅವಾಗ ವಿ ಎಸ್ ಆಚಾರಿ ಬತ್ತೇರು ಅರೆ ಪಾಸ್ ಇಜ್ಜಿ ಎನ್ನ ಪಾಸ್ ಕೊರಿಯ ಅಂಚಿನ ಬರಸು ನೆನಪಾಪಣಗ ಪಂಡದು ಪೋಪುಡು ಅಂಚನೆ ಜನತಾ ಪಕ್ಷದ ಬಾಂಬೆ ದಾಂಡು ವಾಜಪೇಯಿ ಪ್ರಥಮ ಅಧ್ಯಕ್ಷರಾಯರಿ ಭಾರಿ ಗೌಜದ ಮೆರವಣಿಗೆ ದೀನ್ ದಯಾಳ್ ಉಪಾಧ್ಯಾಯರನ್ನ ಒಂಜಿ ಕುಂಟದ ಸ್ಟ್ಯಾಚ್ಯೂ ಮಧ್ಯೆ ಕೇಸರಿ ಕಲ್ಲದ ಆ ತೂಪು ನಂಚಿನ ಭಾಗ್ಯ ಅಂಚನೆ ನೆಕ್ಸ್ಟ್ BJPದ ಅಧಿವೇಶನ ಆಂಡು ಬಾಂದ್ರಾಡು ಬೊಂಬೈದ ಬಾಂದ್ರಾಡು ಜನಸಂಘ BJPದ ಅಧಿವೇಶನ ಆಂಡು ಐಕ್ಯಲ ಭಾಗವಹಿಸಿದೆ. IT ಕೇರಳದ ಕಾರ್ಯಕರ್ತೆಯರು ಒಂಜಿ 10-100 ಕಾರ್ಯಕರ್ತೆಯರು ಮುಂಡು ವೈಟ್ ಶರ್ಟ್ ಬಾರ್ದು ಪಾತೇರಿಯರು ಏನಾಡ ಯಾನ್ ಪಾತೇರಿನ ಬಂಡೆ ಕೇರಳ ದಿನ ಚಡ್ಡಿ ಬಾರ್ದು ಸೈ ಒಂದುಳ್ಳೇರು ಅಕ್ಲಿ ದಾದಾಂಡ ಕಲೆ ಮನ್ಪುಗ ಅಂದು ಬಾಲ್ದಿ ಬತ್ತಗ ಅಂದು ಯಾನ್ ಬಾಲ್ದಿ ಬತ್ತಿ ಅಕಲ್ನೊಟ್ಟಿಗೆ ಸೇರಿದು ಇಡೀ ಸಭೆಟಿಗಳು ಕಲೆಕ್ಷನ್ ಅಂತ ಅಕ್ಲಿ ಕೊರಿಯ ಬಾಂದ್ರಾಡು BJPದ ಅಧಿವೇಶನ ಐದು ಐಟೇ ಉಳ್ಳೇನು ಪಕ್ಷೇತರಾದ ರಡ್ಡು ಸರಿ ಗೆಂದಿಯೇ ಒಂಜಿ ಎಲ್ಲಿಯ ನ್ಯಾಯ ಇಲ್ಲದ ನ್ಯಾಯ ಹೌದಲ್ಲ ಊರ್ದಕ್ಕಲ್ಲ ನ್ಯಾಯ ಇಲ್ಲದ ನ್ಯಾಯ ಒಂಜಿ ಆಡು ಓಟುನು ಮಾಡು ಅಜ್ಜನೆ ಈ ಕಬಡ್ಡಿ ಬಂಡ ಕುಡ್ಲಾಡು ಪೆಡ್ಲೈಟ್ ಗೊಬ್ಬೈನೇ ಕೇಸರಿ ಪೆಡ್ಲೈಟ್ ಬಂದು ತೋಜಾಯಿನೇ ಕೇಸರಿ ಎಂಕುಲು ರತ್ನಾಕರ್ ಪುತ್ರನ್ನ ಒಟ್ಟಿಗೆ ಸೇರಿದು ಕೇಸರಿ ಜೊತೆಡಿ ಎಂಕುಲು ಸಬ್ ಜೂನಿಯರ್ ಕಬಡ್ಡಿ ಮಂತ ಫೆಡರೇಷನ್ ಕಬಡ್ಡಿ ಮಂತ ಆಲ್ ಇಂಡಿಯಾ ಮಂತ ಫೆಡರೇಷನ್ ಕಬಡ್ಡಿ ಮಂತರ ಅದು ಸುಲಭ ಇಜ್ಜಿ ಫೆಡರೇಷನ್ ಕಬಡ್ಡಿ ಬಂದು ಆಲ್ ಓವರ್ ಇಂಡಿಯಾದ 14 ಟೀಮ್ಗಳು ಲೇಡೀಸ್ ಆ್ಯಂಡ್ ಜೆಂಟ್ಸ್ ಗುಬ್ಬಿನ ಟೀಮ್ಗಳು ಲೀಕಮ್ ನೋಕೌಟ್ ಎಂಟ್ರಿ ಆಯ್ತು ಮಾತ್ರ ಫೆಡರೇಷನ್ ಕಪ್ಪು ಲೀಕಮ್ ನೋಕೌಟ್ ಎಂಟ್ರಿ ಆದ ಮಾತ್ರ ಫೆಡರೇಷನ್ ಕಪ್ಪು ಅವನು ಸಂಸ್ಥೆ ಮೈದಾನ ತೋಜಾದ ಐತೊಟ್ಟಿಗೆ CG ಕಾಮತ್ ಸ್ಮಾರಕ ಒಂಜಿ ಆಲ್ ಇಂಡಿಯಾ ಕಬಡ್ಡಿ ಐಟಮ್ ಅಂದ್ಪುನಾಗ ಏನು ಉಡುಪಿ ಓದಿತ್ತೆ ಉಡುಪಿ ಬೋನಾಗ ಸೋಮಶೇಖರ್ ಭಟ್ರು VS ಆಚಾರ್ಲ ಆಫೀಸು ಕಾರ್ಯಾಲಯ ದಿಕ್ಕೇರು ಅಕಲ್ಡ ಪಾತೇರಿದ ವಿಷಯ ಇಂಚ ಎಂಕಲ್ನ ಒಂಜಿ ಟೂರ್ನಮೆಂಟ್ ಉಂಡು ಅವಾಗ ಅಕ್ಕಳು ಸೋಮಶೇಖರ್ ಭಟ್ರದ VS ಆಚಾರ್ಲ ಬಂಡೇರು ಮೇರೆ ಎಂಕಲ್ನ ಸಂಘದ ಮಲ್ಲ ಲೀಡರ್ ಏರು ಯಡಿಯೂರಪ್ಪೇರು ಕುಲ್ಲಿಯರು ಏನಾದ್ರು ಪಾತೇರಿಯ ಬೋದು ಯಡಿಯೂರಪ್ಪಡ ಸಂಗತಿ ಹೀಗೆ ನೀವು ಮಂಗಳೂರಿಗೆ ಬರಬೇಕು ಕಬಡ್ಡಿ ಪಂದ್ಯಾಟ ಇದೆ ಅದಕ್ಕೆ ಬಹುಮಾನ ವಿತರಣೆ ಮಾಡಲಿಕ್ಕೆ ನೀವೇ ಬರಬೇಕು ಅಂತ ಆದ್ರೆ ಏನ್ರಿ ಕಬಡ್ಡಿ ಶಿವಮೊಗ್ಗ ಮೈಸೂರು ಅಲ್ಲಿಂದ ಸಾಯಿ ಸಂತ್ಯಾಗೆ ಕಬಡ್ಡಿ ಎಂದು ನಾನು ಹೇಳಿದೆ ಆ ಥರ ಅಲ್ಲ ಕಬಡ್ಡಿ ಮಂಗಳೂರು ಜನ ನೋಡಿ ನೀವು ಯಾವ ಥರ ನೋಡ್ತೀರಿ ಬನ್ನಿ ನೀವು ನಮ್ಮೊಟ್ಟಿಗೆ ಜೊತೆಗೆ ಎಂದು ಅಂಚಿನ ಒಪ್ಪಿಯರು ಕೇಸರಿ ಫ್ರೆಂಡ್ಸ್ ಸರ್ಕಲ್ದ ಪುದಾರಡು BJP ಯುವ ಮೋರ್ಚಾದ ಪುದಾರಡು ಹಿಂದುತ್ವದ ಪುದಾರಡು ಕಬಡ್ಡಿ ಮಾಚಿ ಮಂತೆ ಭಾರಿ ಗೌಜು ಬಂಡ ಜನ ಬಂಡ
ಜಾಮ್ ಪ್ಯಾಕ್ ಟಿಕೆಟ್ದ ಬಂತದೆ ಅಪ್ಪ ಮೇರ್ ಬತ್ತೇರಿ ಯಡಿಯೂರಪ್ಪೇರು ಬತ್ತೇರಿ ಏನ್ರಿ ಇದು ನೀವು ಹೇಳಿದ ಹೌದು ಮಾತು 100ಕ್ಕೆ 100 ಇಂಥ ಸಭೆ ನಾನು ಜನ್ಮಗೆ ನಾನು ನೋಡಲಿಲ್ಲ. ನಾನು ತೂತಿಜ್ಜಿ ಬಂದಿರು ಬಹುಮಾನ ವಿತರಣೆ ಮಂತೇರಿ ಫಸ್ಟ್ ಬರ್ಪುನ ಹಬ್ಬ ಕುಡ್ಲಾಗ ಆರು ಅರ್ನ ಕೈ ಬಹುಮಾನ ಮಂತ್ ಇತ್ತೆಲ್ಲ ನಾನು ಅರ್ನ ಕೈತಲ್ಲಿ ಬೋತಿದ್ದಿ ಸೆಲ್ಯೂಟ್ ಹಾಕಿದಿಜ್ಜಿ ಎನ್ನ ಬೇರೆ ಅಂದು ಅಂಚನೆ ಮಸ್ತ್ ಕಬಡ್ಡಿ ಆನಾಗ ಮಂಡ್ಯಾಡು ಬಾರಿಮಲ್ಲ ಒಂದು ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ ಆಂಡು ಎಂಗ್ಲೆ ಉಳ್ಳಾಳಗಳ ಎಂಗ್ಲೆ ಸಂಬಂಧ ಅಂತ ಪಾತಿದ್ರು ಉಳ್ಳಾಳಗೆ ಸಂಬಂಧ ಪಾತಿದ್ರು ಕಬಡ್ಡಿ ಬಾರಿಮಲ್ಲ ಕಬಡ್ಡಿ ರೈತರನ್ನ ಕ್ರೀಡಾ ಅಂಗಡಿ ಅಂಚಿನ ಸಭೆ ಜಲ್ ಮಾಡಿ ಕೂತು ಈತು ವರ್ಷ ಆಂಡದ ಅವ್ರು ಎಂಗ್ಲೆಗೆ ಮ್ಯಾಚ್ ಆಂಡು ಅಲ್ತ SP ಯಶವಂತರಾವ್ ಗೋಳು ಬಕ್ಕ ಆತ್ಮಾನಂದ MLA ಬಕ್ಕ ಪ್ರತಿ ಒರಿಯಲೈತೆ ಆಯ್ತು ಒಟ್ಟಿಗೆ ಎಂಕಲಗಿ ಇಡೀ ಎಂಗಲ್ನ ಟೀಮನ್ನು ಕಂಟ್ರೋಲ್ ಮಂದಿನಾರು ಮರಳಿದ ರವೀಂದ್ರಣ್ಣಿ ಮರಳಿ ಟ್ರಾವೆಲ್ಸ್ದ ಮಾಲೀಕರಾಯಿನ ರವೀಂದ್ರಣ್ಣಿ ಅದನ್ನ ಬಲೆ ಸದಾಶಿವಣ್ಣಿ ಅಕ್ಕುಲು ಕೂತು ಎಂಕಲ್ನ ಒಟ್ಟಿಗೆ ಇತ್ತೇರು ಇತ್ತೆಲ್ಲ ಅರ್ನ ಇಲ್ಲಾಡು ಪಟ ಉಂಡು ಎಂಕಲ್ನ ಅರ್ನ ಇಲ್ಲಾಡು ಪಟ ಉಂಡು ಇನ್ಕಲೆ ಏಪಲ ತೂವಲಿಬೋದು ರೆಡ್ಡಿ ಅಂತ ಇಲ್ಲಾಡು ಒರಿಯನ ಇಲ್ಲಾಡು ಪಟ ಉಂಟು ಎಲ್ಲೊಳ್ಳೈತಿ ಇವಾಗ ಕ್ಯಾಪ್ಟನ್ ಆಗಿತ್ತೇರಿ ಎಂಗಲ್ನ ಕೊಲ್ಲೂರು ಮುಖಾಂಬಿಕಾ ಟೆಂಪಲ್ ಹೈಸ್ಕೂಲ್ದ PT ಮಾಸ್ಟರ್ ಕರುಣಾಕರ್ ಶೆಟ್ಟಿ, ಭಾಸ್ಕರ್ ರೈ, BB ಅಮರ್ನಾಥ್ ರೈ, ರತ್ನಾಕರ್ ಪುತ್ರನ್, ಗರೋಡಿ ಹರೀಶೆ, NNBTದ ಹರೀಶೆ ಬೊಕ್ಕ ಮಸ್ತ್ ಜನ ಇತ್ತೀರಿ ಐತೊಟ್ಟಿಗೆ ದಾನವಂತೆ ಬಂದ ಎಲ್ಲ ವಿಷಯ ಎಂಕಲ್ನ ಉಳ್ಳಾಳದ ರಡ್ಡಿ ಜೋಕ್ಲೇಡು ಪಾತೇರಿ ಉಳ್ಳಾಳದ ಜೋಕ್ಲೇಡು ಪಾತೇರಿ ಎಲ್ಲ ಪಾತೇರಿ ಹರೀಶ್ ಕರ್ನಾಟಕದ ಪಿಟ್ಟರ್ ಇತ್ತಲ ಉಳ್ಳಿ ಚೂಡಪ್ಪೆ ತೀರ್ಪೋಯೆ ಅಕ್ಲೇಡ್ ಬಂಡೆ ನಿಕ್ಕಲು ಖಾಲಿ ಮೂಲ ಕಬಡ್ಡಿ ತೂಪುನತ್ತೆ ಒಂದು ಗಳಿಗೆ ಪಿದೈಲ ಬಲೆ ಒಂಜಿ ಎಂಚ ಗೊಬ್ಬು ಎಂಚ ರೈಡ್ ಎಂಚ ಕ್ಯಾಚಿ ಎಂಚನ ಪಬ್ಲಿಕ್ ಎಂಚ ಒಂದು ನಿಕ್ಕಲು ತೂಲೆ ಗೊಬ್ಬಿಗೆ ನಮ್ಮಲ್ಲಿ ತೂಲೆ ಬಂಡೆ ಬಾಬಾ ನಡಿಗೆಲ್ಲ ಬತ್ತೇರಿ ಭಾರಿ ಖುಷಿ ಅನ್ನ ಎಂಕ್ಲು ವಿನ್ನರ್ಸ್ ಆ ಮಣ್ಣು ಎಂಕ್ಲು ವಿನ್ನರ್ಸ್ ಎಂಕಲೆಗಳ ಬ್ಯಾಂಗ್ಳೂರು ಕಂಬೈನ್ ಟೀಮ್ಗಳ ಸಲಾಂ ಪಂಪಿನ ಕ್ಯಾಪ್ಟನ್ ಅಮರ್ನಾಥ್ ರೈನಿ ಮುಟ್ಟದ ಪೋತೆ ಉಂಡ್ಲ ಇಜ್ಜ ಎಂಕಲೆ ಗೊತ್ತಿಜ್ಜಿ ಒಂಜಿ ಪಾಯಿಂಟ್ ಲೀಡ್ ಉಳ್ಳೇರಿ ಅಕ್ಕಲು ಭಾಸ್ಕರ್ ಬಿದೇ ಇಲ್ಲ ಕರುಣಾಕರ್ ಶೆಟ್ಟಿ ಬಿದೇ ಇಲ್ಲೇರಿ ಎಂಟ್ರಿ ಅದು ಎಂಕಲ್ನ ಎಂಟ್ರಿ ಅದು ಗಲಾಟೆ ಪುರ ಅಂತ ಎಂಟ್ರಿ ಅದು ಎಂಕ್ಲು ವಿನ್ನರ್ ಸಹಾಯ ಅವಲ್ದೇ ಇದ್ದ ಪಟ ಮರಳಿ ಟ್ರಾವೆಲ್ಸ್ ಅಪ್ಪಗ ಬಸ್ ಕುಡ್ಲಾಡಿತ್ತು ಮರಳಿ ಬಸ್ ಮಂಡ್ಯಾಡ ಬಸ್ ಇತ್ತೀನಿ ಎಂಗಳೊಟ್ಟಿಗೆ ಭಾರಿ ಖರ್ಚು ಎಂಗ್ಲು ನೀರು ಬಸ್ ಅಂತ ಎಂಗ್ಲು ದತ್ತು ಕೊಡ್ತೀನಿ ಅಂಚಿನ ಕಬಡ್ಡಿ ಮಸ್ತ್ ಕೊಡ್ಡ ಆತನು ಇತ್ತಿನ ಊರುಡು ಕಬಡ್ಡಿ ಆತನು ಆಂಡ ಎಂಕಲ್ನ ಭಾಸ್ಕರ್ ರೈ ಮನ್ಪುನಾಯ್ ಇಂಡಿಯಾದ ನಂಬರ್ 1 ಪ್ಲೇಯರ್ ಅನೇಗಿ ಚಾಯ್ಸ್ ಆಂಡಿ ಯಾನು ಸ್ವತಃ ಬ್ಯಾಂಗ್ಳೂರ್ ಬೋದು ಅರೆ ಪುದರ್ ಕಂತ ಸೇರಿಸೋದಾಂಡಿ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆತೀರಿ ಇನಿ ಮುಟ್ಟ ಏರ್ಲ ಆತಿಗೇರು ಇಂಡಿಯಾದ ವೈಸ್ ಕ್ಯಾಪ್ಟನ್ ಭಾಸ್ಕರ್ ರೈ ದಾಣೆ ಮನ್ಪುನಿ ಅದನ್ನ ಗ್ರಾಚಾರಕ್ಕೆ ಪೋಯರ ಕಾಸಿಜ್ಜಿ ಎಸ್ ಮಸ್ತ್ ಕಾಸಿಜ್ಜಿ ಪೋಯರೆ ದಾದ ಮನ್ಪುನಿ ಕರ್ನಾಟಕ ಯಕ್ಷಗಾನ ನಾಟಕ ಪೋಯ ಒಂಜಿ ಆಟ ಹೆಂಗೆ ಶನಿವಾರದಲ್ಲಿ ಕೊರೋಡು ಒಂದು ಆಟ ಕೊರಿಯರು 16 ಗಂಟೆ ಮಣ್ಣ ನರಮಣಿಜ್ಜಿ 1 ಗಂಟೆ 1.5 ಗಂಟೆ ಜನ ಸುರಾಂಡ್ ಬರ್ರೆ ಬತ್ತಿನ ಭಾಸ್ಕರ್ ನಸೀಬ್ಗು 25,000 ಚಿಲ್ಲರಿ ಒರಿಂಡು ಅವ್ರನ್ನ ಕೈಟ್ ಕೊರಿ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆದ ಗೊಬ್ಬಿ ಒಂಜಿ ಎಲ್ಲ ಪಾತ್ರ ಬಂತಾನೆ ದಾನಮಂಡ ಯಾನು ಬ್ಯಾಂಗ್ಳೂರಿಗೆ ಬಿದಾಟಿಯೆ ಅಮೃತ್ ಕುಮಾರ್ ಇಲ್ಲ ಗಟ್ಟಿಲ್ಲ ಡ್ರೈವರ್ ಕರ್ನಾಟಕ ಮಿತ್ತು ಪೋಣಾಗ ಲೆಫ್ಟ್ ಸೈಡ್ ಲೈಟ್ ತೋಜುಂಡು ಅಂಬಾಸಡರ್ ಕಾರ್ ಲೈಟ್ ತೋಜುಂಡು ಪೂರ ಜನ ಸೇರಿದ್ದೇನೆ ದಾದಾ ಅಂತ ನಾವು ಅನಿಪಿದ್ದೇವೆ ಯಾನ ಲೈಟ್ ತೋಜಿನಕ್ಕೆ ಲಾಗದು ಪೋಯ ಅದು ಸ್ಪಾಟ್ಗೆ ಗುರಿಕಿ ಎತ್ತೋ ಗುರಿ ಹೋದ ಡ್ರೈವರ್ ಅಂತ ಹೇಳ್ಬಿಟ್ಟು ಡ್ರೈವರ್ ಸ್ಪಾಟ್ ದತ್ತಿ ಇಂಚತುನ ಏರ್ಲೈಜಿ ಪಿರಾಡ್ ಬುಳಿಪುನ ಸೌಂಡ್ಗೆ ಉಂಡು ಪೇಜಾವರ ಸ್ವಾಮಿನಿ ಪುಗೇಲ್ಡ್ ಬಾರ್ದು ಮಿತ್ತಗಂತ ಬಂಟು ವಾರಾಡು ಆಸ್ಪತ್ರೆ ಪಾಡಿಯ ಲೋಹಿತ್ ಪಂಪುನ BC ರೋಡ್ ಪಾಂಡದು ಅನ್ಪೋಯ
ಪಂಡದು ಪೋಯೆ ಬಂಡೆ ರೋಯ್ತಾರೆ ಇಲ್ಲಿ ಮೂಲೆ ಉಂಟೋಡು ಪಿಳ್ಳೆಗಂಡೆ ವೀಡಿಯೋದ ಅಕ್ಕಲು ಮಕ್ಕಳು ಪೂರ ಬರ್ಪೇರಿ ಬತ್ತನ ಪುದರಿಯರೇಗ ಹಾಕೊಂಡು ಅಂಚನೆ ಆಂಡು ಬಾಚೇರ ನಮ್ಮ ಕಾರ್ಯಕರ್ತರು ನಮ್ಮ ಇವರು ಎತ್ತುಕೊಂಡು ಬಂದು ತಂದು ಹಾಕಿದರು. ನಮ್ಮ ರೋಹಿತರು ಹೇಳಿದರು, ಸ್ವಲ್ಪ ನಿಲ್ಲಿ ಸ್ವಾಮಿ ಒಂತ ಉಂಟುಲೆ ಸ್ವಾಮೀಜಿ ಸೈತು ಜೇರು ಜುವಾಡುಳ್ಳೇರು ಅವರ ಕೇಳಿದ್ರು ವಿಡಿಯೋದಕ್ಕೂ ಅವರ ಕೇಂಡೇರು ಕೇರ್ನಾಗ ಬಂಡೇರಿ. ನನ್ನನ್ನು ಯಾರು ತರಲಿಲ್ಲ, ಬಜಲ್ ಕೇರಿ ಕಮಲಾಕ್ಷಿ ತಂದು ಹಾಕಿದರು. ಎಲ್ಲ ನೆನಪು ಬರ್ತದೆ. ನೆನಪು ಬರ್ಕೊಂಡು ಒಂಜಿ ಪಾತ್ರೆಲ್ಲ ಪುಳ್ಳೆ ಹಾಕ್ಕೊಂಡು ಯಾನು ಜಾಸ್ತಿ ಪಾತ್ರೆ ಇವಾಗ ರಾಜಕೀಯ ಲಂಚಿನಿ ನಾನು 2 ಸರಿ ಇಂಡಿಪೆಂಡೆಂಟ್ ಗೆಂದಿಯೆ ಕಾರ್ಪೊರೇಟರ್ ಆಯೆ ಟಾಟಿ ಪೊಟ್ಟಾಡ 2 ಕೈ ಬೋಡು ಯಾನು ಒರಿಯೆ ಯಾದವನ್ ಬಿಡಿ ಆಡ ಜನಸಾಮಾನ್ಯರಿಗೆ ಬೋಡಿತ್ತಿನ ಕೆಲಸ ಬಂತದೆ. ಇತ್ತೆಲ್ಲ ತೊಂದರೆಗೆ ಅಂಜ ಪುನಗ ಯಾನು ಪಾತ್ರೆನ ಒಂಚೂರು ಕಮ್ಮಿ ಬಂತದೆ. 2 ಶಬ್ದ ಪಾತ್ರೆಕ್ಕೆ ಈ ಮೂಲ ಭಗತ್ ಸಿಂಗ್ ಪ್ರತಿಷ್ಠಾನದ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಯೊಬ್ಬರ ಹಿಂದೂ ಬಾಂಧವ್ಯರು ಪ್ರತಿಯೊಬ್ಬರ ಎಂಕಲ್ನ ಬೋಡಿತ್ತಿನಕ್ಲೇನು ಏನಕ್ಲೆ ಸೊನ್ನ ಸಂದತಿ 2 ಪಾತ್ರೆ ಉಂಟುವೆ. ಜೈ ಹಿಂದೂ ಜೈ ಕರ್ನಾಟಕ. ಇದರೊಂದಿಗೆ ಶ್ರೀ ಯುವ ಉದ್ಯಮ ಇಲಾಖೆ ಶ್ರೀ ಪ್ರಸಾದ್ ಮಡ್ಯಾರ ಬೇರೆ ನಮ್ಮೊಟ್ಟಿಗೆ ಸೇರಿದರೆ ಬೇರೆಗೆ ಪ್ರೀತಿದ ಸ್ವಾಗತವನ್ನು ಮಲ್ತೊಂದಿಲ್ಲ. ಬೇರೆಗೆ ಗೋಪಿನಾಥ್ ಬಾಗಂಬಿಲ ಅವೇ ರೀತಿ ಹರೀಶ್ ನಿಗಲು ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬೋದು ಅವರಿಗೆ ಶಾಲಾ ಸ್ಮರಣಿಕೆದ ಗೌರವವನ್ನು ಕೊರಡು ಪಂಡದ ಕ್ರಮಡು ಉಮಾಮಹೇಶ್ವರಿ ಕ್ಷೇತ್ರದ ಮುಕ್ತೇಶ್ವರ ನಂಚಿನ ದಿನೇಶ್ ಅಂತವರು ನಮ್ಮೊಟ್ಟಿಗೆ ಇದ್ದೀರಿ. ಬೇರೆ ಬೇತ ಕಮಲಕ್ಷನ್ನೇ ಪಾದರ್ನಾಗ ಎಂಕ್ಲೆ ನಿಜವಾದ ಖುಷಿ ಆವಂದಿತ್ತನೆ ದಯಬಂಡ ಎಂಕ್ಲೆಗೆ ಐಟ ಆಸಕ್ತಿ ಉಂಡು. ದಯಬಂಡ ಆರು ಎಲ್ಲಿ ಒಪ್ಪನಾಗ ಎಂಚಿನ ಪೂರ ಮಲ್ದೇರು ಕಬಡ್ಡಿ ಹಿಡಿದು ಬತ್ತನ ಮಾತ ಸಂಗತಿ ಇಲ್ಲ ಎಂಕ್ಲೆ ಆಡ ಎದುರು ಕುಲ್ದನ ನಿಕ್ಲೆಗೆ ಆ ನಮ್ಮನೆದ ಆಸಕ್ತಿ ಐನು ನೆನಪು ಮಲ್ಪನಾಗ ಆಸಕ್ತಿ ಉಪ್ಪಂದು ನನ್ನ ಅಭಿಪ್ರಾಯ. ಅಂಚಾದ ಎಂಕ್ಲೆಗೆ ನಿಜವಾದ ನಲ್ಲ ಆರು ಪನೋಡು ಆವಂದಿತ್ತನೆ ದಯಬಂಡ ಎಲ್ಲಿ ಒಪ್ಪನಾಗ ಎಂಕ್ಲೆ ಎಲ್ಲಿ ಒಪ್ಪನಾಗ ಬಜರಂಗ ದಳ ಇಜ್ಜಾಂಡ್ರೆ, ಹಿಂದೂ ಜಾಗರಣ ವೇದಿಕೆ ಇಜ್ಜಾಂಡ್ರೆ, ಯುವ ಸೇನೆ ಇಜ್ಜಾಂಡ್ರೆ, ಸಂಘಟನೆ ಇಜ್ಜಾನೆ RSS ಬಿಡ್ದು ಪಕ್ಕ ಜನಸಂಘ BJP ಇತ್ತಂದು ಆಂಡ ಕುಡ್ಲಾಡು ಒಲ್ಪ ಎಂಚಿನ ಹೆಚ್ಚು ಕಡಿಮೆ ಆಂಡಲ್ಲ ಬಜಲಕ್ಕೇರಿ ಕಮಲಾಕ್ಷೇರಿ ಲಕ್ಕದ ಉಂತಿಯರು ಬಂಡ ಅಡೆಗೆ ಪೂರ ಮುಗೀನು ಅಂಚಿನ ಕಮಲಾಕ್ಷರನ್ನೇ ನಮ್ಮ ಕಬಡ್ಡಿ ಆವಡು ಪಿಲ್ಲಿ ಆವಡು ಪೆಟ್ಟು ಆವಡು ಲಡೈ ಆವಡು ಎಂಚಿನಲ್ಲ ವಾದ ಸಂಗತಿಗಳ ತಿಕ್ಕಲೇನು ಎದುರು ಕೊರ್ದು ಉಂತುನ ಜನ ಏರು ಪಂಡ ಅವು ಬಜಲಕೇರಿ ಕಮಲಾಕ್ಷರಿ ಅಂಚಾದು 74ನೇ ವರ್ಷಡ್ ಅರ್ನ ಅನುಭವನ ಪನ್ನಾಗ ನಮ್ಮ ಖಂಡಿತವಾದ ಕೇಂದ್ರಂಚಿನ ಸಂಗತಿಲು ಮಸ್ತ್ ಉಂಡು. ಹೆಂಗೆ ಮಸ್ತ್ ಖುಷಿ ಆಂಡ ಅರ್ನ ಪಾತ್ರಕ್ಕೆ ದಯಪಂಡ ಗಂಗಾಧರನ್ನಾಗ ಮುಲ್ಪ ಸನ್ಮಾನ ಮಲ್ತನಮ್ಮ ಗಂಗಾಧರನ್ನಾಗ ಸನ್ಮಾನ ಮಲ್ತನಂಚಿನ ಸಂಗತಿ ಭಾರಿ ಎಡ್ಡ ಸಂಗತಿ ದಯಪಂಡ ಆರು ಎಡ್ಡ ಸೇವೆ ಕೊರ್ನಾರು ಆಂಡ ಅರೇನು ಫಸ್ಟ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಆ್ಯಂಬುಲೆನ್ಸ್ದ ಅಸೋಸಿಯೇಷನ್ ಮಲ್ತಿನಾರ್ಲ ಕಮಲಾಕ್ಷರೆ ಗಂಗಾಧರನ ಅಧ್ಯಕ್ಷೆ ಮಲ್ತಿನಾರ್ಲ ಕಮಲಾಕ್ಷರೆ ಎಂದು ಈ ಸಂದರ್ಭದ ಪನಿಯರ ಹೆಚ್ಚಿಸುವೆ ಅವ ಅತ್ಯಂತ ಒಂಜಿ ಆ ಸಂದರ್ಭಡೆ ಅರೆಗೆ ಗುರುತಿಸಾದು ಅರೆನೆ ದುಮ್ಮುಕೊನಪ್ಪನಂಚಿನ ಕೆಲಸಲೇನು ಕಮಲಾಕ್ಷನೇ ಮಲ್ದಿದ್ದೇರು. ಕಮಲಾಕ್ಷನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕ್ಕಂದುವೇ ಮಲ್ಪುನು ದಯಪಂಡ 14 ವರ್ಷಡ್ ಏತೋ ಜನಕ್ಕೆ ಸನ್ಮಾನ ಮಲ್ಪುನು, ಅಭಿನಂದನೆ ಮಲ್ಪುನು, ಗುರುವಂದನೆ ಮಲ್ಪುನು, ಜೋಕ್ಲೆಗೆ ಪ್ರತಿಭಾ ಪುರಸ್ಕಾರ ಕೊರ್ಪುನು ಇಂಚಿತ್ತಿನ ಸಾಮಾಜಿಕವಾಗಿ ನಂಚಿನ ಬೇತೆ ಕೆಲಸ ಮಲ್ಪನ ಮುಖಾಂತರ ಈರುವ ನಮ್ಮನೆ ಗಂಗಾಧರಣ್ಣನ ಬುಲೆಪಾವನ ಕೆಲಸ ಮಲ್ತಾರ. ಈ ಊರುಡು ಮಸ್ತ್ ಜನ ಪ್ರತಿಭೆಲೇನು ಅನಾವರಣ ಮಲ್ಪನಂಚಿನ ಕೆಲಸಲೇನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಲ್ತದನಂದ ಪನಿಯರೇ ನಾನು ಅತ್ಯಂತ ಸಂತೋಷ ಪಡೆಪೆ. ಇನ್ನು ಈ ಪ್ರಾರಂಭ ಮಲ್ಪನಾಗ ಜೀವನ್ರನ್ನ ನೇತೃತ್ವಡೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನನ ಈ ಉಳ್ಳಾಲ ಬಾಗಡೆ ಒಂದು ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಈ ಬಾಗಡೆ ಜನಪರವಾದ ಕೆಲಸ ಮಲ್ಪನ ಸಂಘಟನೆ ಮಲ್ಪಡು ಮಲ್ಪನ ಪ್ರಯತ್ನ ಮಲ್ದೇರೆ ಇನ್ನು ಅತ್ಯಂತ ಯಶಸ್ವಿಯಾದ ಉಳ್ಳಾಲ ಬಾಗಡೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನನ ಕಟ್ಟದ ಬುಲೆಪಾವನಂಚಿನ ಕೆಲಸಲೇನು ಮಲ್ಪನ ಮುಖಾಂತರ ಸಮಾಜಕ್ಕೆ ಎಡ್ಡ ಸಂದೇಶ ಕೊರ್ಪನ ಕೆಲಸಲೇನು ಜೀವನ್ ಕುಮಾರ್ ತೊಕೊಟ್ ಮೇರ್ನ ನೇತೃತ್ವದ ಆತನಂದು ಈ ಸಂದರ್ಭದ ಪನಿಯರ ಹೆಚ್ಚಿಸುವೆ. ಇನ್ನು ಭಗತ್ ಸಿಂಗ್ದ ಈ ಆ್ಯಂಬುಲೆನ್ಸ್ಗಳ ಭಗತ್ ಸಿಂಗ್ಲ ಭಾರಿ ಅನನ್ಯವಾದ ಅಂಚಿನ ಸಂಬಂಧ ಉಂಟು ದಯಪಂಡ ಒಂತೆ ವರ್ಷ ಫ್ರೀ ಆದ ಈ ಬಾಗಡೆ ಆ್ಯಂಬುಲೆನ್ಸ್ ಸರ್ವಿಸ್ ಕೊರ್ನಂಚಿನ ಸಂಸ್ಥೆಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅಂದ ಪನಿಯರೆ ನಾನು ಅತ್ಯಂತ ಸಂತೋಷ ಪಡೆಪೆ. ಈ ಬಾಗಡೆ ವನ ಮಹೋತ್ಸವ ಆದಪ್ಪು ಬೇತೆ ವಿದ್ಯಾರ್ಥಿ ಜೀವನಡೆ ವಿದ್ಯಾರ್ಥಿಗೆ ಪ್ರೋತ್ಸಾಹ ಕೊರ್ಪನಂಚಿನ ಕೆಲಸ ಆದಪ್ಪು ಈ ನಮ್ಮನೆ ಗೂಡು ದೀಪದ ಈ ಒಂಜಿ ಪಂತೋಲ ಆದಪ್ಪು ನೇನು ಪೂರ ಆಯೋಜನೆ ಮಲ್ಪನ ಮುಖಾಂತರ ಈ ಒಂಜಿ ಸಂಸ್ಥೆಡಿ ಯಥಾ ಜನನ ಜನಪ್ರತಿನಿಧಿ ಮಲ್ಪನ ಮುಖಾಂತರ
ಈ ಒಂಜಿ ಸಂಸ್ಥೆಡ್ ಯಥಾ ಜನನ ಸಂಘಟನಾತ್ಮಕವಾದ ನಾಯಕತ್ವ ಕೊರ್ಪುನಂಚಿನ ಕೆಲಸಲೇನು ನಿರಂತರವಾದ ಮಲ್ತಿನ ಕಾರಣಗೋಸ್ಕರ ಇನ್ನು ಈ ಸಂಘಟನೆ ಅತ್ಯಂತವಾದ ಯಶಸ್ವಿ ಆದ ಬುಲೆ ಒಂದು ಈ ಹಂತಕ್ಕೆ ಬರೆಯರ ಕಾರಣ ಆತನಿಂದ ಈ ಸಂದರ್ಭದ ಪನೊಂದು ಇನ್ನು ಈ ಒಂಜಿ ಸಂದರ್ಭದ ಬಾರಿ ಎಡ್ಡ ರೀತಿದ ಈ ಗುಡುದೀಪ ಪಂತಲಿನ ಆಯೋಜನೆ ಮಲ್ಪನ ಮುಖಾಂತರ ಸಮಾಜದ ಮಾತವರ್ಗದ ಜನಗಳೇನು ಒಟ್ಟಿಗೆ ಕೊನಪುನ ಒಟ್ಟಿಗೆ ಸಂಘಟನೆ ನಮ್ಮ ಮಾತೆಲ್ಲ ಒಟ್ಟಾದ ಒಂಜಾದ ದುಂಬು ಪೋಡ ಪಂಪನ ಕೆಲಸ ಕಾರ್ಯನ ಮಲ್ಪನ ಮುಖಾಂತರ ಎಂಗ್ಲು ಮಾತೆಲ್ಲ ಈ ಒಂಜಿ ಸಂಘಟನೆದ ಮುಖಾಂತರ ಸಮಾಜದ ಮಾತ ಜನಗಳಿಗಿರ ಪ್ರೋತ್ಸಾಹ ಕೊರ್ಪುನಂಚಿನ ಕೆಲಸಲೇನು ಮಲ್ಪ ದುಂಬದ ದಿನಗಳೆಡೆ ಹಿಂದುತ್ವದ ಪರವಾಯಿನಂಚಿನ ಕೆಲಸ ಕಾರ್ಯಲೆಗೆ ಎಂಗ್ಲು ಬೆರಿಸಾಯ ಕೊರ್ಪುನ ಒಟ್ಟಿಗೆ ಎದುರುಂತದು ನೇಕ ಬೆಂಗವಲಾದ ಉಂಟು ಅಂತ ಪನ್ಪುನಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಇಂಚಿನ ಸಂಕಲ್ಪ ಉಂಡ ಅವು ಅತ್ಯಂತ ಯಶಸ್ವಿಯಾದ ಆವಡಂದು ಈ ಸಂದರ್ಭದ ಪನೊಂದು ಇನ್ನು ಭರತ್ ಕುಮ್ಟೇಲಿ ಈ ವೇದಿಕೆ ಉಳ್ಳೇರು ನಿವೃತ್ತ ಸೇನಾನಿ ನಮ್ಮ ಸಂದೀಪನ್ನೇ ಉಳ್ಳೇರು ನಿವೃತ್ತ ಸೇನಾನಿ ಆದ ಆರು ಸೇನೆ ಮಲ್ತನಂಚಿನ ಸೇವೆಯನ್ನು ಗುರುತಿಸ ಆರೇನೆ ಅತಿಥಿ ಆದ ಲೆಪ್ಪುನಂಚಿನ ಕೆಲಸ ಮಲ್ತಾರೆ ಇನ್ನು ಭರತ್ ಕುಮ್ಟೇಲೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಈ ಬಾಗಡು ಮಾತ ಹಿಂದುತ್ವದ ಜವನರಿಗೆ ಶಕ್ತಿಯಾದ ಒವ್ವೇ ಸಮಸ್ಯೆ ಬತ್ತಿನ ಎದುರುಂತುನ ಶಕ್ತಿಯಾದ ಈ ಭಾಗದ ಕೆಲಸ ಮಲ್ಪನಂಚಿನ ಭರತ್ ಕುಮ್ಟೇಲ್ನ ಈ ಭಾಗದ ಕಾರ್ಯಕ್ರಮಕ್ಕೆ ಅತಿಥಿ ಆದ ಲೆಪ್ಪನ ಮುಖಾಂತರ ಇನ್ನು ಸತೀಶ್ ಕುಳ್ಳಾಲ್ ಅಂಚನೆ ಶುಚಿವೃತ್ತನ್ನೇ ದಿನೇಶನ್ನೇ ಅಂಚನೆ ಎನ್ನ ಮಾತಾ ಆತ್ಮೀಯ ನಾಯಕರನ್ನ ಅಂಚನೆ ಚಂದ್ರಶೇಖರ್ ಉಚ್ಚಿಲ್ ಸಂತೋಷ್ ಬೋಳಿಯಾರ್ ರವೀಂದ್ರ ಶೆಟ್ರ್ ಅಂಚನೆ ವಿವೇಕನ್ನೇ ಈ ಭಾಗದ ಕ್ರಿಯಾಶೀಲ ಜನಪ್ರತಿನಿಧಿ ಆದಪ್ಪನಂಚಿನ ಧನಲಕ್ಷ್ಮಿ ಅಕ್ಕ ಪೂರೆಲ್ಲ ಲೆತ್ತದ ಬಾರಿ ಎಡ್ಡ ರೀತಿದ ಕೆಲಸ ಕಾರ್ಯ ಮಲ್ದಾರೆ ನನ್ನ ಒಂಜಿ ಪಾತ್ರನ ಪನ್ಪುನು ಗಣೇಶ್ ಕಾಪಿಗಾಡ್ ಆ ಮೇರೆನೆ ನಮ್ಮ ಕಮಲಾಕ್ಷನ ಅಭಿನಂದನಾ ಒಂಜಿ ಪಾತ್ರ ಪಂಡರತೆ ಅತ್ಯಂತ ಅದ್ಭುತವಾದ ಪಾತ್ರೆಯರೇ ಇರೊಂಜಿ ಜನಪ್ರತಿನಿಧಿ ಆದ ಇನ್ನು ಬಾರಿ ಪ್ರೌಢಿ ಮೇಡೆ ಪಾತ್ರೆಯರಂದು ಈ ಸಂದರ್ಭದ ಪನ್ಯರ ನಾನು ಸಂತೋಷ ಪಡಪೆ ಐದೊಟ್ಟಿಗೆ ಮಾಸ್ಟರ್ಗೆ ದಲ ಕಲ್ಪೋಡು ನಿಜ್ಜಿ ಪಾತ್ರರೆ ಆರು ಜೋಕ್ಲಿಗೆ ಪೂರ ಕಲ್ಪದು ಇನ್ನು ಇಂಚಿತ್ತಿನ ಪಾತ್ರನೇನು ಇರ್ನೇನು ದಾಲ ಪನ್ನೊಂದಿಜ್ಜಿ ಮಾಸ್ಟ್ರ್ ಎಂಕ್ಲೆಗೆ ಮಾತ್ರೆಗಳ ಬೆಂಗಾವಲಾದ ಕೆಲಸ ಮಲ್ಪನಾರು ಈ ಸಂಘಟನೆ ಬೆನ್ಪುನ ಮಾತ್ರೆಗಳ ಪಿರೋರ ಅಭಿನಂದನೆ ಸಲ್ಲಿಸ ಒಂದು ಎದುರುಡುಪುನ ನಿಗ್ಲೆಗಳ ಅಭಿನಂದನೆ ಸಲ್ಲಿಸೋದು ಏನೋ ಪಾತ್ರ ನಿಂತವೆ. ಜೈ ಹಿಂದ್ ಜೈ ಕರ್ನಾಟಕ ಸಂದೇಶ ಮಲ್ತದು ದುಂಬು ವೇದಿಕೆಡೆ ಬಿಜೆಪಿ ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಏನ ಶುಭ ಸಂದೇಶಗಾದ ಇದ್ದ ವೇದಿಕೆ ಸಾನ್ನಿಧ್ಯಡ್ ಎಂಕ್ಲೆನ್ ಮಾತ ಕಾತೊಂದುಪ್ಪನ ಅಪ್ಪೆ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವರನ ಪಾದಗಳು ಜತ್ತಿ ಬಾಕಲು ಸದಾ ಕಾಪುನಂಚಿನ ಎಂಕ್ಲೇನು ಉವಾವಂಡ ಒಂಜಿ ಸಂಘಟನೆ ಬಿನ್ನೆರಾದ ಲೆಪ್ಪನಿ ಆಣ ನಿಜವಾದಲ ಬತ್ತಿಂಚಿನಕಲಿ ಏರು ಪಂಡಂದಾಂಡ ಎದುರು ಚಾವಡಿಡ ಕುಲ್ದಿನಂಚಿನ ಗಣ್ಯ ಬಿನ್ನೆರು ಅವು ಕಲಾಭಿಮಾನಿಲಾದಪ್ಪು ಅತ್ತಂಡ ಕ್ರಿಯಾತ್ಮಕವಾದಪ್ಪನ ಭಕ್ತಾಭಿಮಾನಿಲಾದಪ್ಪು ಎಕಡೆ ಅಣ್ಣೆ ಪಂಡಿಲಕ್ಕನೆ ಏರ್ಲ ಎಂಗಲ ಭಾಷಣಕ್ಕೆ ನೆರೆ ಮೂಲ ಕುಲ್ದಿನಾರತ್ ಬಂದುಲೆ ರಡ್ಡೇ ಪಾತ್ರ ಪನೆರ ನಿಕ್ಲೆಗೆ ಇಚ್ಛೆ ಪಡಪೆ ರಡ್ಡು ಜನನು ಈ ಒಂಜಿ ಮಿತ್ತ ಚಾವಡಿಡು ಅಕ್ಲೆಗೆ ಮಾನಾದಿಗೆ ಮಲ್ತಾರೆ ಎಂಕ್ಲೆನ ಮಲ್ಲಣ್ಣೆ ದೀನ್ ದಯಾಳ್ ಉಪಾಧ್ಯಾಯರನ ಜೀವನ ಚರಿತ್ರಕ್ಕೆಂದ ಆಂಡ ಅರ್ನಾತೆ ಆ ಪೊಲ ಬಿತ್ತಿನಂಚಿನ ಆ ಕಮಲಾಕ್ಷಣ್ಣನ ಆ ಒಂಜಿ ಮಾನಾದಿಗೆದ ಮೇದಿಕೆಡು ತೂದಾನಗ ಮೂಲ ಎಂಕ್ಲೆನ ಮೈಕದಾರ ಬಾರಿ ಎಡ್ಡೆ ಉಂಡು ಸೌಂಡ್ ಇಫೆಕ್ಟ್ಸ್ ಪಿಲಿತ್ತ ಒಂಜಿ ಸ್ವರನು ಪಾಡ್ಬೇರು ಕಮಲಾಕ್ಷಣ್ಣನ ಕಾರು ಗೊತ್ತಿಜ್ಜಂದೇ ಆ ಪಿಲಿನಲಿಕೆಗೆ ಇತ್ತೆಲ್ಲ ಈ 74 ಪ್ರಾಯುಡು ಅವು 11 ಪಣ್ಣಂದಾಂಡ ಅರ್ನ ಪೊಲಬು ಸತೀಶಣ್ಣೆ ಪಲ್ಲಕನೆ ಇಂಕ ನನಾತಕೇನುಗ ಇಂಚಿನ ಒಂಜಿ ವ್ಯಕ್ತಿಲ ನಮ್ಮ ಸಮಾಜಡು ಮೌನವಾದ ಒವೇ ಒಂಜಿ ಪ್ರಚಾರ ಇಜ್ಜಂದೆ ಅಬ್ಬರೆಜ್ಜಂದೆ ಉಲ್ಲೆರತ ಬಹುಶಃ DVGನ ಕವನಡು ಪಲ್ಲಕನೆ ಇದು ಭಾಗ್ಯವಯ್ಯನೇ ಪನೋಲಿ ಐದು ಪಕ್ಕ ಚಿತ್ರಕ್ಕ ಒಂಜಿ ಮಹಿಳೆಗಲ ಇನ್ನು ಭಗತ್ ಸಿಂಗ್ ಪ್ರತಿಷ್ಠಾನದಕ್ಕಲು ಅರ್ನ ಆ ಕಣ್ಣನೆನ ನೆಂಪುಗಾದ ಒಂಜಿ ಮಾನಾದಿಗ ಮಲ್ತಾರೆ ಬಂದುಳೆ ನಿಖಲು ಗಮನಿಸಾರ ಗೊತ್ತಿ ಜನ ನೇಪಲ್ ಒಂಜಿ ಒಬ್ಸರ್ವರ್ ಅಂದು ಬನ್ಪೇರು ಆ ಅಪ್ಪೆ ಕಣ್ಣ ಕೊಡಿಟ್ಟು ಕಣನೀರು ದೆತ್ತೊಂದು ನಿಖಲು ಕೊರ್ನಂಚಿನ ಆ ಮಾನಾದಿಗೆನು ಖಾಲಿ ಜನಕ್ಕುಲೆಗೆ ಫೋಟೋಕು ಮಾತ್ರ ತೋಜಾಯಿಜೇರು ತನ್ನ ಕಣ್ಣನೇನ ನೆಂಪುಡು ಐನು ಕಣ್ಣು ಗೊತ್ತದು ಕಣನೀರು ಪಾಡ್ನಂಚಿನ ಚಿತ್ರಕ್ಕನ ಮೋನೆಡು ಅಂಚನೆ ಆ ಮನಸ್ಸುಡು ಏತು ಬೇಜಾರುಪ್ಪು ಪನ್ಪುನೇನು ನಮ್ಮ ಮಾತ ತೆರೆಯೊಂದು ಇನ್ನು ಸಮಾಜಗಾದ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಪನ್ಪುನ ಒಂಜಿ ಪೊಲಬುದೊಟ್ಟಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕಲು ಕರಿನ 14 ವರ್ಷದಿಂಚ ಪ್ರತಿ ವರ್ಷ ಎಲ್ಲ ಏನೊಂಜಿ ಇಲ್ಲದ ಮಗಲಾದ ಈ ಒಂಜಿ ಮಿತ್ತ ಚಾವಡಿಗೆ ಲೆತ್ತದು ಎನಡ್ದಾಪುನ ಉವಾಂಡ ಒಂಜಿ ಸೇವೆಗೆ ಕೈ ಕೊರ್ಪನವು ಇಂಚಿಪ್ಪ ನಡತಿನ ಅಕಲ ಮಾತ ಸಾಧನೆಯನ್ನು ಪಂಡೇರು ಇಂಚಿಪ್ಪ ನಡತಿನ ಅಮೃತ ಮಹೋತ್ಸವದ ಈ ಒಂಜಿ ಎಡ್ಡೆ ಪೊರ್ತುಡು ಎಂಕ್ಲೆನ ಭಗತ್ ಸಿಂಗ್ದ ಕೂಟ ತೊಕ್ಕೋಟದ ಫ್ಲೈಓವರ್ ಅಂಡರ್ ಹಿಡ್ದು ಬಹುಶಃ ಕಲ್ಲಾಪು ಮುಟ್ಟ ಬಾರಿ ಪೊರ್ಲದ ಸೀತಾ ವೃಕ್ಷಡ್ದು ಪತ್ತಿನ ಕೆಲವು ಅಧ್ಯಕ್ಷಗಳ ಕೇಂದಿತ್ತೆ ಜೀವನಣ್ಣ ಎಂಕಿ ದೈತ ಪುದರ್ ಮಾತ ಪಲ್ಲೆನ್ ಯಾನು ದಾಯೆ ಪಂಡೆಂದಾಂಡ ಇನಿ ಒಂಜಿ ದಿನ ವನ ಮಹೋತ್ಸವ ಅಂಡ ಆ ಒಂಜಿ ತಿಂಗೊಲಾನಾಗ ಒಣ ಮಹೋತ್ಸವ ಅಂದ ಅಪ್ಪನು ಡ್ರೈ ಮಹೋತ್ಸವ ಅಂದ್
ಆಂಡ ಪ್ರತಿದಿನ ಎಂಕಲಕ್ಕೆ ಪುಲ್ಯಕಾಂಡೆ ಆ ಸಾದಿಡು ಪೋಡುಂದಾಂಡ ಎಂಕ ಭಾರಿ ಖುಷಿ ಆಪುನದಾದ ಪಣ್ಣಂದಾಂಡ ಆ ಕಣ್ಣಿಗೆ ಸಂಪು ಕೊರ್ಪುನಂಚಿನ ಆ ದೈಕುಲೆನ ಒಟ್ಟುಗು ಪ್ರಕೃತಿನ ಒರಿಪಾವುನಂಚಿನ ಮಾಮಲ್ಲ ಸಾಧನೆದ ಬೇಲೆ ಮಂತೊಂದುಲ್ಲೆರು ಬಂದುಳೆ ಸಂಘಟನೆ ಕಟ್ಟು ನಾವು ಬುಳೆಪ್ಪಾವು ನಾವು ಬಾರಿ ಬಂಗ ಐತ ಒಟ್ಟುಗು ಬರ್ಪಿಂಚಿನ ಬೆತೆ ಬೇತೆ ಅಡೆತಡೆಲೇನು ಒಟ್ಟು ಸೇರ್ಸಾ ಒಂದು ಸಂಘಟನೆ ಗಟ್ಟಿಯಾದ ಬುಳೆಂಡ ಮಾತ್ರ ಅವು 25 ವರ್ಷ 5 ವರ್ಷ ಸುವರ್ಣ ಮಹೋತ್ಸವದ ಸಂಭ್ರಮನ ತುಯ್ಯರ ಸಾಧ್ಯ ಪನೊಂದು ಅಕ್ಕ ಮಹಾದೇವಿ ಒಂಜಿ ಕಡೆ ಪನ್ಪೊಲು ಅಡವಿಯೊಳಗೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರ ತಡದಿ ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಗಳಿಗೆ ಅಂಜಿದರೆ ಎಂತಯ್ಯ ಪನ್ಪಿನ ಕೂಡಲ ಸಂಗಮ ದೇವ ಪನ್ಪಿನ ಲಕನೆ ನಮ್ಮ ಸಂಘಟನೆ ಮಲ್ಪುನಗ ಆ ಸಂಘಟನೆ ದೊಟ್ಟುಗು ಬುಳೆನಗ ಒಂಜಾತ ನಮಕ್ ಬೇತೆ ಬೇತೆ ಬೇನೆ ಬೇಜಾರು ಬತ್ತಂದಾಂಡಲ ಇನಿ ಗಟ್ಟಿಯಾದ ಕುತ್ತಾರದ ಮಣ್ಣಡು ಇನಿ ಈತ ಸಭೆ ಜೀವನಣ್ಣ ಇಂಕ್ಲೆ ಗೊತ್ತುಂಡು ತೊಕ್ಕೊಟ್ಟುಡು ಆ ಸ್ಟಾರ್ಟಿಂಗ್ ದಿಂಚಲಿ ಯಾನು ತೂವೊಂದುಲ್ಲ ಅಣ್ಣ ಕುತ್ತಾರದ ಮಣ್ಣದ ಪವರ್ ಎಂಚೊಂಡು ಪಣ್ಣಂದಾಂಡ ಮುಲ್ಪೊಪ್ಪನ ಕಲಾ ಪ್ರೇಕ್ಷಕರು ಮುಲ್ಪೊಪ್ಪನ ಅಪ್ಪನ ಭಕ್ತರು ಓವಾಂಡ ಒಂಜಿ ಸಂಘಟನೆ ದಕ್ಕಲು ಈ ಜಾಗೇಡು ಎಡ್ಡೆ ಕಾರ್ಯಕ್ರಮ ಮಂತಂದಾಂಡ ಅವು ಬುಳೆ ಒಂದೇ ಪೋಪುನಿ ಅಕ್ಲೆನ ಸಂಘಟನೆ ಎಡ್ಡೆ ಒಂದೇ ಪೋಪುನಿ ಅತ್ತಂದೆ ವಾ ಕಾರಣಗಳ ನೆಗಪ್ಪು ನಂಚಿನ ಶಕ್ತಿನ ಅಪ್ಪೆ ಏಪಲ ಕೊರ್ಪು ಜಲು ಒಂದು ಎಂಕ್ಲೆನ ಅನುಭವದ ಪಾತೆರ ಬಂದುಳೆ ನನೋರ ಇಂಚಿನ ಒಂಜಿ ಪೊರ್ಲ ಕಂಟದ 14ನೇ ವರ್ಷದ 15ನೇ ವರ್ಷ ಪಣ್ಣಂದಾಂಡ 14 ವರ್ಷ ಪಂಡ ಎಡೌಲಸೆಂಟೇಜ್ ನಮ್ಮ ಪನ್ಪ ಜೋಕ್ಲೆಗೆ ಈ ಒಂಜಿ ಪ್ರಾಯ ಬನ್ನಾಗ ನಮಕ್ ಮಾತ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಪುನಿ ಐತೊಟ್ಟಿಗೆ ಬೆತೆ ಬೇತೆ ಹದಿಹರೆಯದ ಒಂಜಾತ್ ಪೊರ್ಲ ಕಂಟದ ಇನ್ನು ದೀಪಾವಳಿದ ಮೂಲಕ ಗೂಡು ದೀಪ ನಮ್ಮ ಹಿರಿಯಕ್ಕಳು ಗೊತ್ತುಂಡು 4 ದಿನ ಮಾತ್ರ ದೀಪಾವಳಿ ಸಂಭ್ರಮಾತ್ ಬರ್ಪಿನ ಪುಣ್ಣಮೆ ಮುಟ್ಟ ಈ ಸಂಭ್ರಮಡು ಇನ್ನು ದಾಯ ತಾಮ್ರದ ಮಂಡೆಡು ನೀರು ಚಿಂಜಾದು ಮನದಾನಿ ಮೈಕೈಗೆ ಎಣ್ಣೆ ಪೂಜೆಡು ಪಣ್ಣಂದಾಂಡ ಚಳಿತ ಈ ಕಾಲಡು ದೀಪಾವಳಿದ ಒಂಜಿ ಎಲ್ಲೇ ಸಂದೇಶ ನಿಕ್ಲೆಗೆ ಆತೆ ಐದು ಪಕ್ಕ ಪೊಟ್ಟವನಂಚಿನ ನಮ್ಮ ದೀಪದ ಬೊಲ್ಪು ಸದಾ ನಿಕ್ಲೆನ ಜೀವನನು ಬೆಳಗಾವಡು ನಿಕ್ಲೆಗೆ ಮಾತೆರೆಗಿಲ್ಲ ಎಡ್ಡೆ ಆವಡು ಪನ್ಪುನ ಎಡ್ಡೆಪ್ಪುದ ಒಟ್ಟುಗು ನನೋರ ಈ ಒಂಜಿ ಸಂಘಟನೆದ ಗುರ್ಕಾರ್ಲೈನಂಚಿನ ಇಂಕಲ್ನ ಆತ್ಮೀಯ ಸಹೋದರ ಜೀವನಣ್ಣ ಅಕಲ್ನ ಕೂಟದಕ್ಲೆಗೆ ಮಾತ ಎಡ್ಡೆಪ್ಪು ಬೈಕೊಂದು ರಡ್ಡು ಮಾನಾದಿಗೆ ಪಡತಿನ ಹಿರಿಯಕ್ಲೆಗ್ಲ ಗೌರವನ ಸಂದಾವೊಂದು ಈ ಒಂಜಿ ಚಾವಡಿದ ನೇಡ್ದು ಎನ್ನ ಪಾತೆರಗ ಚುಕ್ಕಿದಿ ಒಂದುಲ್ಲೆ ಸರ್ವೇ ಜನ ಸುಖಿನೋ ಭವಂತು. ಅದೇ ರೀತಿ ಇಬ್ಬರು ಬಹಳ ಶ್ರೇಷ್ಠರಾಗತಕ್ಕಂಥವರನ್ನು ನಾವು ವೇದಿಕೆಯಲ್ಲಿ ಅಭಿನಂದಿಸಿದ್ವಿ. ಎಲ್ಲರೂ ಕೂಡ ಬಹಳಷ್ಟು ವಿಚಾರಗಳನ್ನು ಅವರ ಬಗ್ಗೆ ಹೇಳಿದ್ದು. ಬಜಲಗೇರಿ ಕಮಲಾಕ್ಷನ್ನ ಅಂತ ಹೇಳಿದರೆ ನಾವೆಲ್ಲ ಕಾಲೇಜಿಗೆ ಹೋಗುತ್ತ ಸಂದರ್ಭದಲ್ಲಿ ನಮಗೆ ಅವರ ಪರಿಚಯ ಇಲ್ಲ. ಆವಾಗ ಆಮೇಲೆ ಪರಿಚಯ ಆಗಿರ್ತಕ್ಕಂಥದ್ದು. ಬಜಲಗೇರಿ ಕಮಲಾಕ್ಷನ್ ಅಂತ ಹೇಳಿದ ತಕ್ಷಣ ಒಂದು ಬಾರಿ ರೋಮಾಂಚನ ಆಗುವಂಥ ಪರಿಸ್ಥಿತಿ ಆಗಿನ ಕಾಲದಲ್ಲಿ. ಸತೀಶನ ಭಾಳ ಒಳ್ಳೆಯ ರೀತಿಯಲ್ಲಿ ಹೇಳಿದರು. ಸಂತೋಷನ ಕೂಡ ಅವರ ಬಗ್ಗೆ ಹೇಳಿದರು. ಅದರಲ್ಲೂ ಕೂಡ ನಮ್ಮ ಗಣೇಶ್ ಕಾಪಿಕಾಡು ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಮಾಡಿರತಕ್ಕಂಥ ಒಟ್ಟು ಅವರು ನಡೆದು ಬಂದಂಥ ದಾರಿಯನ್ನು ನಮ್ಮ ಮುಂದೆ ಇಡುವಾಗ ಒಂದು ಬಾರಿ ನನಗೆ ಆವಾಗದ ನೆನಪಾಯಿತು. ಬಜಲಗೇರಿ ಕಮಲಾಕ್ಷನ್ನ ಅಂತ ಹೇಳಿದರೆ ನಮ್ಮ ಗೌರಿ ಮಠ ಕಮಲಾಕ್ಷನ್ನ ಗೌರಿ ಮಠದಲ್ಲಿ ಭಾಸ್ಕರ್ ಶೆಟ್ಟರ್ ಅಂತ ನನ್ನ ಹೆಂಡತಿಯ ತಂದೆ ಭಾಸ್ಕರನ್ ಅಂತಿದ್ರು. ಇವರು ಬಸ್ಸಿಗೆ ಹೇಳಿದ್ರು ಪಿಳಿ ಅಂತ ದಲ್ಲನಶಕ್ಕೆ ಹೇಳಿದರು. ಆ ಪಿಳಿ ವಾದನದ ಆ ಮ್ಯೂಸಿಕನ್ನು ಹಾಕಿದಾಗ ಅವರ ತಲೆ ಮತ್ತು ಕಾಲು ಅಲ್ಲಾಡೋದು ನಾನು ಕೂಡ ಗಮನಿಸಿದೆ. ಆ ರೀತಿಯಾದ ಒಂದು ಶ್ರೇಷ್ಠ ವ್ಯಕ್ತಿಯನ್ನು ಈ ವೇದಿಕೆಯಲ್ಲಿ ಅಭಿನಂದಿಸಿದ್ದು. ಅದೇ ರೀತಿ ನಮ್ಮ ಆ್ಯಂಬುಲೆನ್ಸಿನ ಗಂಗಾಧರಣ್ಣ, ನನ್ನ ಮೊಬೈಲಲ್ಲಿ ಈಗಲೂ ಕೂಡ ಮೊಬೈಲ್ ಗಂಗಾಧರಣ್ಣ ಅಂತ ನಂಬರ್ ಇತ್ತು. ನಾನು ಸಂತೋಷನಿಗೆ ಸತ್ಸನ ತೋರಿಸಿದೆ ಗಂಗಾಧರಣ್ಣನ ನಂಬರ್, ನಾನು ತೆಗೆಯಲಿಲ್ಲ. ನಾನು ಯಾವತ್ತೂ ಕೂಡ ಗಂಗಾಧರಣ್ಣನಿಗೆ ಫೋನ್ ಮಾಡೋದು. ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತೇನೆ. ಗಂಗಾಧರಣ್ಣನ ಎಷ್ಟು ಒಬ್ಬ ಆ್ಯಂಬುಲೆನ್ಸಿನ ಆ ಒಂದು ಶವವನ್ನು ಕೊಂಡೋಗತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಒಬ್ಬರು ನಮ್ಮ ಕಾರ್ಮಿಕರು ದೇರಳಕಟ್ಟೆಯ ನೆಟ್ಟೆಯ ಇಬ್ಬರು ಕಾರ್ಮಿಕರು ಕಟ್ಟಡದಿಂದ ಕೆಳಗೆ ಬಿದ್ದು ಮೃತರಾದಾಗ ಯಾರೂ ಕೂಡ ಕೊಪ್ಪಳಕ್ಕೆ ಕೊಂಡೋಗ್ಬೇಕು ಆ ಹೆಣವನ್ನು ಯಾರೂ ಕೂಡ ತಯಾರಾಗಲಿಲ್ಲ. ಆಗ ನಾನು ಗಂಗಾಧರನಿಗೆ ಫೋನ್ ಮಾಡಿದೆ. ಗಂಗಾಧರಣ್ಣ ರವಿಯಣ್ಣ ದಾಲ ಪೊಡಚಿ ಯಾನ್ ಬರ್ಪೆ ಅಂತ. ಅಂಥ ಒಂದು ಸಾಹಸಮಯಿಯಾಗಿರ್ತಕ್ಕಂಥ ಗಂಗಾಧರಣ್ಣನ ಅವರ ನೆನಪಿಗಾಗಿ ನಾವು ಇವರನ್ನು ಅಲ್ಲಿ ನಾವೀಗ ಸನ್ಮಾನ ಮಾಡಿದ್ವಿ. ಈ ರೀತಿಯಾದ ವ್ಯಕ್ತಿಗಳನ್ನು ಸನ್ಮಾನ ಮಾಡುವಂಥದ್ದು. ಇವತ್ತು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಸಭೆ ಕಾರ್ಯಕ್ರಮ ಪ್ರತಿ ಬಾರಿ ನಾನು ಭಾಗವಹಿಸ್ತೇನೆ. ನನಗೂ ಕೂಡ ಒಂದು ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ 2014ನೇ ಇಸವಿಯಲ್ಲಿ ತೊಕ್ಕೊಟ್ರಲ್ಲಿ ನನಗೂ ಕೂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನನಗೆ ಸನ್ಮಾನವನ್ನು ಮಾಡಿದ್ದಾರೆ. ಅದು ನೆನಪನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ ಬಹಳ ಒಂದು ಇವತ್ತು ಗೂಡುದೀಪ ಸ್ಪರ್ಧೆ ಬಹಳಷ್ಟು ಪ್ರತಿಭಾನ್ವಿತ ನಮ್ಮ ಸಮಾಜದಲ್ಲಿ ಇದ್ದಾರೆ. ಇದೊಂದು ಗೂಡುದೀಪ ಸ್ಪರ್ಧೆಯಲ್ಲಿ ನಾವು ನೋಡುತ್ತಾ ಬಂದಾಗ ಎಷ್ಟೆಷ್ಟು ಚಂದವಾದ ಆ ಗೂಡುದೀಪಗಳನ್ನು ಮಾಡಿದ್ದಾರೆ. ಅದಕ್ಕೆ 1 ತಿಂಗಳು 2 ತಿಂಗಳು 6 ತಿಂಗಳು ಅಂತ ಹೇಳಿದ್ರು ಒಬ್ಬರು ಕೇಳಿದಾಗ. ಆ ರೀತಿ ಒಂದು ಶ್ರಮ ವಹಿಸಿ
ಆ ಒಂದು ಗೂಡುದೀಪವನ್ನು ರಚನೆ ಮಾಡಬೇಕು ಅಂತ ಆದರೆ ಅವರ ಪ್ರತಿಭೆ ಎಷ್ಟಿರಬೇಕು, ಅವರ ತಾಳ್ಮೆ ಎಷ್ಟಿರಬೇಕು, ತದೇಕ ಚಿತ್ತದಿಂದ ಅದನ್ನು ನೂಲನ್ನು ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು, ಮೊಟ್ಟೆಗಳನ್ನು, ಬೇರೆ ಬೇರೆ ರೀತಿಯಾದ ವಿನ್ಯಾಸಗಳನ್ನು ಮಾಡಿಕೊಂಡು ಆ ಗೂಡುದೀಪ ರಚನೆ ಮಾಡಬೇಕು ಅಂತಾದರೆ ಅವರ ಪ್ರತಿಭೆಗೆ ನಾವು ಗೌರವನ ಕೊಡಬೇಕಾಗ್ತದೆ. ಆ ರೀತಿಯಾದ ಒಂದು ಪ್ರದರ್ಶನವನ್ನು ಮಾಡಿರ್ತಕ್ಕಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹಳಷ್ಟು ಸೇವಾ ಕಾರ್ಯಗಳು, ಕೇವಲ ಗೂಡುದೀಪ ಸ್ಪರ್ಧೆ ಇನ್ನಿತರದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಇವತ್ತು ಸಂತೋಷನ ಭಾಳ ಒಳ್ಳೆಯ ರೀತಿಯಲ್ಲಿ ಅವರು ಮಾಡಿದಂಥ ಸೇವಾ ಕಾರ್ಯಗಳ ಬಗ್ಗೆ ಹೇಳಿದರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಆ ಯುವಕರನ್ನು ನೋಡುವಾಗ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದು ರೀತಿಯಾದ ಸಮಾಜಮುಖಿ ಚಿಂತನೆಯಲ್ಲಿ ನಾನು ಸಮಾಜದಿಂದ ನನಗೆ ಏನು ಸಿಕ್ಕಿದೆ ಅಂತ ಹೇಳೋದಕ್ಕಿಂತಲೂ ಕೂಡ ಸಮಾಜಕ್ಕೆ ನಾನು ಏನು ಕೊಡಬಲ್ಲೆ ಎಂಬ ಒಂದು ಚಿಂತನೆಯನ್ನು ಇಟ್ಕೊಂಡು ಸಮಾಜದಲ್ಲಿ ಕೆಲಸ ಮಾಡುವವರು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಿರಲಿ, ಸರ್ವ ಸದಸ್ಯರಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಾದ ಸಮಾಜಮುಖಿ ಚಿಂತನೆ ಇರತಕ್ಕಂಥ ಕೆಲಸವನ್ನು ಮಾಡುವಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಬರತಕ್ಕಂಥ ದಿನಗಳಲ್ಲೂ ಕೂಡ ನಿಮ್ಮಿಂದ ಇನ್ನಷ್ಟು ಸೇವಾ ಕಾರ್ಯಗಳು ಈ ಸಮಾಜಕ್ಕೆ ದೊರಕಲಿ, ಇನ್ನಷ್ಟು ಆ ಪ್ರತಿಭೆಗಳನ್ನು ತಂದು ವೇದಿಕೆಯಲ್ಲಿ ಅವರಲ್ಲಿರತಕ್ಕಂಥ ಪ್ರತಿಭೆಯನ್ನು ಅನಾವರಣ ಮಾಡತಕ್ಕಂಥ ಕೆಲಸವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಾಡಲಿ ಅಂತ ಹೇಳುತ್ತಾ, ಯಾರೆಲ್ಲ ಈ ಒಂದು ಗೂಡುದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ, ನೀವೊಂದು ಆ ಮಾಡಿದಂತಹ ಆ ಎಲ್ಲ ಗೂಡುದೀಪಗಳನ್ನು ನಮಗೂ ಕೂಡ ಒಂದು ನೋಡುವಂಥ ಅವಕಾಶವನ್ನು ತಂದುಕೊಟ್ಟಂಥ ಈ ಒಂದು ಸಂಘಟನೆಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ, ಆ ಎಲ್ಲ ಗೂಡುದೀಪ ತಯಾರು ಮಾಡಿದವರನ್ನು ಕೂಡ ಅಭಿನಂದಿಸಿ, ಇನ್ನೂ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಕೈಯಲ್ಲಿ ಇನ್ನಷ್ಟು ಒಳ್ಳೊಳ್ಳೆಯ ಒಂದು ಕಲಾಕೃತಿಯಾಗಿ ಆ ಗೂಡುದೀಪಗಳು ಬರಲಿ. ಬೆಳಕಿನ ಹಬ್ಬ ದೀಪಾವಳಿ ಯಾವತ್ತೂ ಕೂಡ ನಮ್ಮ ಬದುಕಿನಲ್ಲಿ ಯಾವುದೇ ಕತ್ತಲೆಯನ್ನು ಹೋಗಲಾಡಿಸಬೇಕು ಅಂತ ಆದರೆ ಬೆಳಕು ಬಹಳ ಅತ್ಯಗತ್ಯ. ಆ ರೀತಿಯಾದ ಬೆಳಕಿನ ಹಬ್ಬ ದೀಪಾವಳಿಯ ಒಂದು ಸಂಕೇತ ಈ ಒಂದು ಗೂಡುದೀಪ. ಈ ನಿಟ್ಟಿನಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ, ಅದು ಕೂಡ ಭಗತ್ ಸಿಂಗ್, ವೀರ ಭಗತ್ ಸಿಂಗ್, ಈ ಕಡೆಯಿಂದ ನಮ್ಮ ಪುನೀತ್ ರಾಜ್ಕುಮಾರ್, ಅಪ್ಪು, ಎಂಥ ಒಂದು ಇಬ್ಬರನ್ನ ವೇದಿಕೆಯಲ್ಲಿ ಇಟ್ಕೊಂಡು, ಯಾಕೆ ಅಂತ ಹೇಳಿದ್ರೆ ಪುನೀತ್ ಅಪ್ಪುವನ್ನು ಇವತ್ತು ಅವರ ಸಂಸ್ಮರಣೆ ದಿನ. ಇವತ್ತು ಅಪ್ಪು ಮಾಡಿದಂಥ ಕೆಲಸ ಕಾರ್ಯಗಳು ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಆಶ್ಚರ್ಯ ಆಯಿತು. ಇಷ್ಟು ಸಾವಿರ ಮಕ್ಕಳನ್ನ ದತ್ತು ತೆಗೊಳ್ಳುವಂಥದ್ದು, ಇಷ್ಟು ಅನಾಥಾಶ್ರಮಗಳಿಗೆ ಸೇವಾ ರೂಪದಲ್ಲಿ ಸಹಾಯ ಸಹಕಾರವನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ದೇವರು ಮೆಚ್ಚುವಂಥ ಕೆಲಸ. ನಾನು ಯಾವತ್ತೂ ಕೂಡ ಹೇಳಲಿಕ್ಕಿದೆ, ಸಮಾಜ ಸಭೆ ಸಮಾರಂಭಗಳಲ್ಲಿ ನಾವು ಯಾವತ್ತೂ ಕೂಡ ದೇವರು ಮೆಚ್ಚುವ ಕೆಲಸವನ್ನು ಮಾಡಬೇಕು. ದೇವರು ಮೆಚ್ಚುವ ಕೆಲಸವನ್ನು, ಜನ ಮೆಚ್ಚುವಂಥ ಕೆಲಸವನ್ನು ಎಲ್ಲರೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಎಷ್ಟು ಜನ ಸೇವೆ ಮಾಡಿದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆ ಟಿಪ್ಪಣಿ ಇರ್ತದೆ. ಆದರೆ ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಜನ ಅದನ್ನು ಖಂಡಿತವಾಗಿಯೂ ಆಶೀರ್ವಾದ, ದೇವರ ಆಶೀರ್ವಾದ ಕೂಡ ಇರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೆಲಸವನ್ನು ಮಾಡೋಣ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ಅನಿರೀಕ್ಷಿತ ನಾನು ಬರುವಾಗ ಹೇಳಿದೆ ಜೀವನ ಹತ್ರ, ನನಗೆ ಬೇರೆ ಹೋಗ್ಲಿಕ್ಕುಂಟು, ನಾನು ಬೇಗ ಒಂದೆರಡು ಮಾತನಾಡಿ ಹೋಗ್ತೀನಿ ಅಂತ. ಅಷ್ಟೊತ್ತಿಗೆ ವೇದಿಕೆಯಲ್ಲಿ ಕೂತಾಗ ಚಂದ್ರಾಸ್ ಪೂಂಜರವರು, ನಮ್ಮ ಇನೋಲಿ ದೇವಸ್ಥಾನದ ಆಡಳಿತ ಮುಕ್ತ ಚಂದ್ರಾಸ್ ಪೂಂಜರವರು ಅನಾರೋಗ್ಯ ಕಾರಣದಿಂದ ಅವರು ಬರಲಿಲ್ಲ. ಆದ್ದರಿಂದ ನನ್ನನ್ನು ಅಧ್ಯಕ್ಷ ಅಂತೇಳಿ KT ಶಿವರಾಮ ಸಂತೋಷನ ಹೇಳಿದರು. ನಾನು ಹೇಳಿದೆ, ನೀವು ರಡ್ಡು ಜನ ಲಕ್ಕೆರೆ ಬರಲಿ, ನೀವು ಕುಳ್ಳುವಾರ್ದಾನೆ ಯಾರು ಅಂತ. ಹಾಗೆ ಸಂತೋಷನ ಕೂಚಿದ್ದಾರೆ. KT ಶಿವರಾಮ ಅಗತ್ಯದ ಕೆಲಸಕ್ಕೆ ಅವರು ಓದೋದು, ಆದ್ದರಿಂದ ತೊಂದರೆ ಇಲ್ಲ, ಎಲ್ಲರೂ ಕೂಡ ಇದ್ದೀರಿ. ಮುಂಭಾಗದಲ್ಲಿ ಕೂತಂಥ ಜನ ಇವತ್ತು ರಾಜರಾಜೇಶ್ವರಿ ತಾಯಿಯ ಈ ಒಂದು ವಠಾರದಲ್ಲಿ ಆಗತಕ್ಕಂಥ ಕೆಲಸಕರು ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯುವಂಥದ್ದು. ಎಲ್ಲ ಕೆಲಸಗಳು ಕೂಡ ಇವತ್ತು ಇಷ್ಟು ಜನ ಇಷ್ಟು ಹೊತ್ತು ಕೂಡ ಕೂತಿದ್ದಾರೆ ಅಂತ ಹೇಳಿದ್ರೆ ಯಾನುಲ್ಲೆತ್ತ ಅಲ್ವಾ? ಯಾನುಲ್ಲೆತ್ತ ಅಂತ ಅವರು ಆವತ್ತು ಹೇಳ್ತಿದ್ರು ಬಜಲಗೇರಿ ಕಮಲಾಕ್ಷನ, ಯಾವುದೇ ಘಟನೆ ಅಂದರೂ ಯಾನುಲ್ಲೆತ್ತ ಅಂತ. ಆ ರೀತಿಯ ನಾಟಕ ಕೂಡ ಇಲ್ಲಿ ಪ್ರದರ್ಶನ ಆಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಂದೊಂದು ರೀತಿಯಲ್ಲಿ ಬಹಳಷ್ಟು ಜನ ಇಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಪವಿತ್ರ ಗಟ್ಟಿಯವರಿದ್ದಾರೆ. ನಮ್ಮ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದಂಥ ಗೋಪಾಲ್ ಕುತ್ತಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸಂಜೀವನ್ನ ಅಮ್ಲಮಗರಿದ್ದಾರೆ, ದಯಾನಂದ ಕೊಟ್ಟಿದ್ದಾರೆ, ನಮ್ಮ ಲಕ್ಷ್ಮಣ ನಮ್ಮ ಜೊತೆ ಇದ್ದಾರೆ, ನಮ್ಮ ವಾಸುದೇವ ಮಾಸ್ಟರ್ ಇದ್ದರು ಮುಂದಕ್ಕೆ, ಆಗ ನೋಡಿದೆ ನಾನು. ಹಾಗೆ ಎಲ್ಲ ಬಹಳಷ್ಟು ಗಣ್ಯರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರನ್ನು ಮುಂದೆ ಇದ್ದೀರಿ. ಬಹಳಷ್ಟು ಮಹಿಳೆಯರು ಇಲ್ಲಿ ಭಾಗವಹಿಸಿದ್ದೀರಿ. ಯಾವತ್ತೂ ಕೂಡ ನಮ್ಮ ಸಭೆ ಸಮಾರಂಭ ಆಗುವಾಗ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಆವಾಗ ಆ ಸಭೆಗೂ ಒಂದು ಗೌರವ ಬರ್ತದೆ. ಸಭೆ ಸಮಾರಂಭಗಳಲ್ಲಿ ಜನಗಳು ಸೇರಿದಾಗ ಆ ಸಭೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮೆಲ್ಲರ ಸಹಾಯ ಸಹಕಾರ ಈ ಒಂದು ಒಳ್ಳೆಯ ಕೆಲಸ ಮಾಡತಕ್ಕಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮೇಲೆ ಇರಲಿ
ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ದೇವರು ಮೆಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ದೇವಿ ರಾಜರಾಜೇಶ್ವರಿಯ ಗಣಪತಿ ಆಶೀರ್ವಾದ ಖಂಡಿತವಾಗಿ ಅವರಲ್ಲಿ ಇರ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಸಮಾಜದಲ್ಲಿ ನಮಗೇನು ಕೂರ್ತದೆ ಒಂದು ಅಳಿಲ ಸೇವೆಯನ್ನು ಮಾಡ್ತಕ್ಕಂಥ, ನಾನು ಯಾವತ್ತೂ ಹೇಳಲಿಕ್ಕಿದೆ, ಜನನ, ಜೀವನ, ಮರಣ ಈ ಮೂರರಲ್ಲಿ ಆ ಮಧ್ಯದೇನಿದೆ, ಆನಂದ ಮಾಸ್ಟರ್ ಬಹಳ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಉಪಮೆಯನ್ನು ಕೊಟ್ಟು ಹೇಳಿದರು. ಆ ಜೀವನ, ಆ ಮೂರಕ್ಷರ ಬಹಳ ಪವಿತ್ರವಾದದ್ದು, ಬಹಳ ಪವಿತ್ರವಾದದ್ದು. ಆ ಜೀವನದಲ್ಲಿ ನಾವೇನು ಮಾಡ್ತೀವಿ, ನಮ್ಮಿಂದ ಈ ಸಮಾಜಕ್ಕೆ ಅಥವಾ ಅಶಕ್ತರಿಗೆ ಏನಾದರೂ ನಮ್ಮಿಂದ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆಯಾ, ಆ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಸಮಾಜ ನಮಗೆ ಏನು ಕೊಟ್ಟಿದೆ ಅಂತ ಹೇಳಿಕೋದಕ್ಕಿಂತಲೂ ಸಮಾಜಕ್ಕೆ ನಾವೇನು ಕೊಡ್ಬೋದು ಎಂಬ ಚಿಂತನೆಯನ್ನು ನಾವು ಮಾಡಿದಾಗ ಖಂಡಿತವಾಗಿ ಒಂದು ಸಮೃದ್ಧವಾದ, ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು, ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಅಂತ ಹೇಳುತ್ತಾ, ಶ್ರೀದೇವಿ ನಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಬೆನ್ನು ಮುಂದೆ ನಿಂತು ನಮಗೆ ಸದಾ ರಕ್ಷಣೆ ಮಾಡತಕ್ಕಂಥ ದೇವಿಯ ಆಶೀರ್ವಾದವನ್ನು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಕೂಡ ದೇವಿ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ, ನನಗೂ ಕೂಡ ಇವನು ಅನಿರೀಕ್ಷಿತವಾಗಿ ಅಧ್ಯಕ್ಷ ಸ್ಥಾನವ ಹಲವಾರು ಬಾರಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕಾರ್ಯಕ್ರಮದ ಅತಿಥಿಯಾಗಿ ಅಧ್ಯಕ್ಷರಾಗಿ ಭಾಗವಹಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲವರು ಎಲ್ಲ ಯುವಕರು ಕೂಡ ನನ್ನ ಬಹಳ ಆತ್ಮೀಯ ಸಹೋದರರು. ಯಾವುದೇ ಕಾರ್ಯಕ್ರಮ ಕೂಡ ಒಂದು ಫೋನ್ ಮಾಡಿದಾಗ ಎಲ್ಲರೂ ಬಂದು ಸೇರಿದಲ್ಲಿ ಗೋಪಿಯನ್ನ ಇದ್ದಾರೆ, ಎಲ್ಲರ ಹೆಸರು ಗಣೇಶನ ಹೆಸರು ಆಗಲೇ ಹೇಳಿದ್ದೇನೆ, ಎಲ್ಲ ಯುವಕರು ಕೂಡ. ಆದ್ದರಿಂದ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಸಾಗೋಣ ಅಂತ ಹೇಳಿ ಮುಂದಡಿ ಇಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಜೊತೆ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡದ್ದು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತು ನಿಲ್ಲಿಸ್ತೇನೆ. ಕಡೆಯ ಅಂಗ ಧನ್ಯವಾದ ಕಿರಣ್ ಕೊಲ್ಯ ಇವರಿಂದ. ಅದಕ್ಕೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೇಂದ್ರ ಸಮಿತಿ ಕೋಟು ಗೂರ್ದೀಪ ಸ್ಪರ್ಧಾ ಸಮಿತಿದ ಆಶ್ರಯಡು ನಡೆದಿನಂಚಿನ ಗೂರ್ದೀಪ ಸಂಗಮ ದೀಪಾವಳಿ ಸಂಭ್ರಮ 2022 ಈ ವಂಚಿ ಕಾರ್ಯಕ್ರಮದ ಮಿತ್ತ ಚಾವಡಿತಿದ್ದು ಈ ಕಾರ್ಯಕ್ರಮನ ಉದೀಪನ ಮಂತಿನಂಚಿನ ಬೇತಂಜಿ ಕಾರ್ಯಕ್ರಮ ನಿಮಿತ್ತ ಪೋಯಿನಂಚಿನ KT ಸುವರ್ಣ ಮೇರೆಗೆ ಎಂಕಲ ಪ್ರತಿಷ್ಠಾನ ಬಕ್ಕನಿಕಲ ಮಾತೇನ ಪರ ಉಡಿಯಾರ್ಜಿನ ಸೊನ್ನೆ ಚಂದೊಂದಲ್ಲೇ ಅಂಚನೆ ಚಂದ್ರಸ್ ಪೂಂಜ ಇಂಬೆರ್ನ ಅನುಪಸ್ಥಿತಿಡು ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿನಂಚಿನ ಎಂಕಲ ಮಾರ್ಗದರ್ಶಕರಾಯನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಎಂಕಲ್ನ ಬಕ್ಕನಿಕಲ ಮಾತೇನ ಪರ ಉಡಿಯಾರ್ಜಿನ ಸೊನ್ನೆ ತಂದೊಂದಲ್ಲೇ ಅಂಚನೆ ಎಂಕಲ ಆತ್ಮೀಯರು ಮಾರ್ಗದರ್ಶಕರಾಯನಂಚಿನ ಸಂತೋಷ್ ಕುಮಾರ್ ರೈ ಬೋಲಿಯರ್ ನಮ್ಮೊಟ್ಟಿಗೆ ಉಪಸ್ಥಿತರು ಅರೆಗಳ ಎಂಕಲ ಪ್ರತಿಷ್ಠಾನ ಬಕ್ಕನಿಕಲ ಮಾತೇನ ಪರ ಉದಾಹರಿಸಿನ ಸೊನ್ನೆ ಸಂದೊಂದಲ್ಲೇ ಅಂಚನೆ ಚಂದ್ರಶೇಖರ್ ಉಚ್ಚಿಲು ನಮ್ಮೊಟ್ಟಿಗೆ ಉಪಸ್ಥಿತರು ಅರೆಗಳ ಸೊನ್ನೆ ಸಂದೊಂದಲ್ಲೇ ಅಂಚನೆ ಈ ಒಂಜಿ ದೇವಸ್ಥಾನದ ಅಧ್ಯಕ್ಷರಾಯನಂಚಿನ ಎಂಕಲ ಪ್ರೀತಿದ ಯುವಕನ್ನೇ ಉಪಸ್ಥಿತರು ಅರೆಗಳ ಸೊನ್ನೆ ಸಂದೊಂದಲ್ಲೇ ಅಂಚನೆ ಹೋಟೆಲ್ ಶಿವಸಾಗರದ ಶುಚಿಯನ್ನೇ ನಮ್ಮೊಟ್ಟಿಗೆ ಉಪಸ್ಥಿತರು ಅರೆಗಳ ಸೊನ್ನೆ ಸಂದೊಂದಲ್ಲೇ ಅಂಚನೆ ವಿಶೇಷವಾದ ಇತ್ತ ಸಂದೀಪನ್ನೇ ಆರೊಂಜಿ ಆರ್ಮಿದ ರಂಚಪುರ ಬಂಡೇರು ಆರು ವಿಶೇಷ ಅದು ಕ್ರೀಡಾ ಪ್ರೇಮಿ ಪನ್ನೋಳು ದಯಬನ್ ಎನ್ನ ಊರ್ದಾರೆ ಆತ್ಮೀಯರು ಆರು ಓಡಿಮುಟ್ಟ ಬಣ್ಣ ಮೂರೊಂಜಿ KPL ಕ್ರಿಕೆಟ್ ಮ್ಯಾಚ್ ಅನ್ನು ಒಂಜಿ ಟೀಮನ್ನು ದೆತ್ತೋನೀರು ದೆತ್ತೊಂದೆ ಕೊಂಚ ಪುದರ್ದಿತ್ತು ಪ್ರತಿಯೊರಿನ ಟೀ ಶರ್ಟ್ಲ ಆರ್ಮಿಂದ ಬರೀತೀರು ಅವಳು ಆರೆಂಜ್ ಕಲರ್ದ ಎಂಕ್ಲೊಂಜಿ ಕೊಡ್ತೀರು ಅಂಚಿನೊಂಜಿ ಓಲು ಕ್ರಿಕೆಟ್ ಆಪುಂಡು ಅವಳು ಸಂದೀಪನ್ನೊಳ್ಳೇರು ಕ್ರಿಕೆಟ್ ಆವಡು ಕಬಡ್ಡಿ ಆವಡು ಅಂಚಿನೊಂಜಿ ಲಾಸ್ಟ್ ಟೈಮ್ನ ಪಂದ್ಯತೀರು ಒಂಜಿ ಅತಿಥಿ ಅದು ಬರೋಡೊಂದು ಅದು ಬಿಸಿ ತೀರ ನೀನಿ ಒಂಜಿ ಸರಿಯಾದ ಸಮಯ ಬೈದಿರು ಸಂದೀಪನ್ನೇ ಅವರೆಗ್ಲ ನಾನು ಸೊಲ್ಮೆ ಸಂದೊಂದಲ್ಲೇ ಅಂಚಿನ ಇನ್ನೊಂಜಿ ಹೈಸ್ಕೂಲ್ದ ಸಾಪಾಟಿ 4 ವರ್ಷದಿಂದ ಲಾಕ್ ಮಾಡ್ದೆ ಈ ಬರೋಡೆ ಎಂದು ಎಂಜ ರೀಸನ್ ಒಂತಪ್ಪ ಅಂತೆ ಇನ್ನು ಮಾತ್ರ ಬುಡ್ಜಾನ್ ಏತ್ ಲೇಟನ ಬರೋಡೊಂಡೆ ಆಯ್ಲು ಎಡ್ಡೆ ಪಾತೇರ್ನೇನೆ ಅಂಡ ನಾಟಕದಾಗ ಗೊಬ್ಬೆಡೊಂದಿಲ್ಲ ಸೂರನ ಮಂಡಿ ಆ ಪಾತೇರ್ಜಿಂದು ಪ್ರೀತಿ ದಿದ್ದೆ ಎಂಕ್ಲೊಟ್ಟಿ ಬೈದ ಪ್ರಸಾದ್ ಇರಗ್ಲ ಸೊಲ್ಮೆ ಸಂದೊಂದಲ್ಲೇ ಅಂಚನೆ ನಮ್ಮ ಸದಸ್ಯ ಕುಲಾಲ ನಮ್ಮೊಟ್ಟಿಗೆ ಉಪಸ್ಥಿತರಿಲ್ಲ ಅರೆಗ್ಲ ಸೊಲ್ಮೆ ಸಂದೊಂದಲ್ಲೇ ಅಂಚನೆ ನಮ್ಮ ಪಿಲಿ ಕೆಲವರು ಪಂಡೇರಿ ಬಣ್ಣಗನೆ ಕಮಲಸನ ಒಂದು ಸ್ಟೇಜ್ ಪಿಲ್ಲಿನಲ್ಲಿ ನೆಂಚ ಅಂದು ಐಕೆ ಪಂಡೆ ಆರೊಂಜಿ ಪಾತೆರಂತೀರಿ ಇತ್ತ 94 ವರ್ಷ ಆಯ್ತು 100ನೇ ವರ್ಷ ನನಗೆ ಪಿಲಿ ಪಾಟ್ ಅಂದು ಅಪ್ಪ ಒಂಜತ್ತೊಂದಿನ ಎಂಕಲ್ ಯಾರನ್ನ ಊರು ಪೋದೆಂಗೆ ಇಡೀ ಭಗತ್ ಸಿಂಗ್ ಮೆಂಬರ್ಗಳು ಸೇರ್ದಾರ ನಳಿಪ ದಯಪಂಡ ಯಾನು ಪುಟ್ಟು ಬಳಿತೀನಿ 5 ವರ್ಷ ಬಾಲ ಯಾರನ್ನ ಊರುಡೆ ಎನ್ನ ಪೊಪ್ಪಾರ ಒಟ್ಟಿಗೆ ಮಳೆ ಪಾಡೊಂದಿತ್ತೀನಿ ನಕಲು ಅಂಚೆ ಯಾರು ಎಲ್ಲೆಂಚ ತೂತಿನಾಯ್ನೆ ಆರ್ಲ ಈ ಪೊರ್ತು ಬೈದಾರಿಗಳ ಎಂಕಲ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಕೊಡ್ತಾ ಬಾರಿ ಪೊರ್ಲುಡೆ ಸ್ವೀಕಾರ ಮಾಡ್ತೀರ ಯಾರನ್ನ ಫ್ಯಾಮಿಲಿ ಬೈದೇರಿ ಬೊಕ್ಕ ವಿಶೇಷ ಬಣ್ಣ ಮುರಣಿ ವೆಂಕಟರಮಣ ದೇವಸ್ಥಾನ ಕಾಲಿ ಯಾರನ್ನ ಫ್ಯಾಮಿಲಿದಾಗ 30 ಜನ ಪಿಲಿ ಬಾರ್ದೇರು ಅವ್ರ ಪುಲ್ಲಿನಾಗಲ್ಲ ಅಕ್ಕನ ಜೋಕಲನ್ನ ಪೂರ ಇಡೀ ಫ್ಯಾಮಿಲಿದಾಗ ಪಿಲಿ ಬಾರ್ದೇರು ಎಂಗ್ಲ ಪ್ರೀತಿದಲ್ಲಿ ಇಪ್ಪು ಬತ್ತದೇ ಇರೋಂಜಿ ಈ ಎಂಗ್ಲ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಎತ್ತು ನೀರು ಇರೆಗ್ಲ ಸೊಲ್ಮೆ ಸಂದೊಂದಲ್ಲ ಅಂಚನೆ ಗಂಗಾಧರನ ಧರ್ಮ ಪತ್ನಿ ಎಂಗ್ಲೊಟ್ಟಿ ಉಪಸ್ಥಿತಿರಲ್ಲಿರು ಎಂಕ್ಲ ಏನಿತ ಕರುಣರತ್ನ ಅಪ್ಪು ಸೇವಾ ಪ್ರಸಿದ್ಧಾರಿ ಕೊಡ್ತಾ ಅರ್ಲ ಪ್ರೀತಿದ ಅರ್ನ ಜೋಕುಲ ಸಮೇತವಾದ ಕಾರ್ಯಕ್ರಮ ಇದೆ ಅರೆಗ್ಲ ಸೊಲ್ಮೆ
ಚಂದೊಂದುಲ್ಲೆ ಅಂಚನೆ ನಮ್ಮ ಒಂಜಿ ಹಿಂದೂ ಸಂಘಟನಾ ನಾಯಕರು ಆತ್ಮೀಯ ಮಿತ್ರರಂಚಿನ ಭರತ್ ಕುಂಬ್ಡೇಲ್ ಉಪಸ್ಥಿತಿ ಉಳ್ಳಿ ಅರಿಗಳ ಸೊಲ್ಮೆ ಚಂದೊಂದುಲ್ಲೆ ಈ ಪ್ರತಿಷ್ಠಾನದ ಗೌರವ ಸಲಹೆಗಾರಂಚಿನ ಆನಂದ ಸೆಕುಲ್ಲಿ ಅರಿಗಳ ಸೊಲ್ಮೆ ಚಂದೊಂದುಲ್ಲೆ ಈ ಒಂಜಿ ಕಾರ್ಯಕ್ರಮದ ರೂವಾರಿ ಎಂಕಲಂಚಿನ ಏತೋ ಯುವಕರಿಗೆ ಪ್ರೇರಣೆ ನೆಂಚಿನ ಎಂಕಲ ಜೀವನ್ ಕುಮಾರ್ ತುಕೋಟಿ ಒಂಜಿ ಪ್ರತಿಷ್ಠಾನದ ಅಧ್ಯಕ್ಷ ಅರಿಗಳ ಸೊಲ್ಮೆ ಚಂದೊಂದುಲ್ಲೆ ಅಂಚನೆ ಈ ಒಂಜಿ ಕಾರ್ಯಕ್ರಮ ಅನ್ಪೇರೆ ಪ್ರತಿಯೊಂಜಿ ವ್ಯವಸ್ಥೆ ಇಕ್ಲೆ ದಾದ ಬೋರ್ಡ್ ಹೆಂಚಿನ ಬೋರ್ಡ್ ಬಂದು ಕೇನೊಂದಿತ್ತಿನ ಈ ದೇವಸ್ಥಾನ ಸಂಬಂಧಪಟ್ಟಿನ ಈ ದೇವಸ್ಥಾನದ ಅಧ್ಯಕ್ಷರು ಸರ್ವ ಸದಸ್ಯರು ಇವಾಗ ಮಾತಿರೇನು ನರೋಜನ ಸೊಲ್ಮೆ ಸಂದೊಂದುಲ್ಲೆ ಅಂಚನೆ ಒಂಜಿ ಕಾರ್ಯಕ್ರಮ ಪ್ರಚಾರ ಅವಡಾಕ ಮಾಧ್ಯಮ ಮಿತ್ರರ ಅಗತ್ಯ ಅಂಚನೆ ಹೊಸ ಗುರಲ್ದವರೋಡು ಹಬ್ಬಕ್ಕವಡು ಪ್ರತಿಯೊಂದು ಪೇಪರ್ ದಕ್ಲ ಬೈದೇರು ನಿಕ್ಲೆ ಮಾತಾರಿಲ್ಲ ಸೊಲ್ಮೆ ಸಂದೊಂದುಲ್ಲೆ ಅಂಚನೆ ಉಲ್ಲಾಲ ಆರಕ್ಷಕ ಠಾಣೆಗದ ಪೊಲೀಸ್ ಸಿಬ್ಬಂದಿ ಅಕ್ಲ ಬೈದೇರು ಅಕ್ಲೆಲ್ಲ ಸೊಲ್ಮೆ ತಂದೊಂದುಲ್ಲೆ ಅಂಚನೆ ಒಂಜಿ ವಿಶೇಷವಾದ ಎಂಕ್ಲೊಂದು ಇನ್ವಿಟೇಷನ್ ಕೊರ್ನ ಇದು ಪೀರಿಯಡ್ ಒಂಜಿ ಬಿತ್ತು VIP ಲಾಸ್ಟ್ ಬೆಂಚ್ ಬಂದು ಅಕ್ಲೊಂದು ಈ ಕಾರ್ಯಕ್ರಮ ನಿಜವಾದ ಬೈದೋಡು ಅಕ್ಲ ಫಿಲಿಮ್ ಆಯ್ನದ ಬೇಗ ರಿಲೀಸ್ ಆಯ್ರಂಡು ಅಕ್ಲಿ ಈ ಕಾರ್ಯಕ್ರಮ ಎಂಕ್ಲೆ ಒಂಜಿ ಸಪೋರ್ಟ್ ಮಂದಿದ್ದೀರಿ ಅಕ್ಲೆಗ್ಲ ಸೊಲ್ಮೆ ಸಂದೊಂದು ಈತಿನ ಶಾಂತ ರೀತಿಯ ಕುಲ್ದು ಈ ಒಂಜಿ ಕಾರ್ಯಕ್ರಮ ನನಗೆ ಮಾತ ಕಾಲಭಯ ಈ ಊರು ಜನಕ್ಲೆಗ್ಲ ಸೊಲ್ಮೆ ಸಂದು ಆ ದೇವ್ರ ಮಾತಾಡ್ಲೆ ಎಡ್ಡೆ ಮಾಡ್ಪಾಡು ಸರ್ವೇ ಜನ ಸುಗಿನ ಬಂದು ಜೈ ಹಿಂದ್ ಜೈ ಭಾರತ್ ಮಾತಾ ಜೈ ಭಗತ್ ಸಿಂಗ್. ಗಣೇಶ್ ಕಾಪಿಕಡ್ ಉಪಾಧ್ಯಕ್ಷರು ಗೋಪಿನಾಥ್ ದಯವಿಟ್ಟು ಬರಬೇಕು. ಹಾಗೆ ಗೂಡುದೀಪ ಸ್ಪರ್ಧಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್, ಹಾಗೆ ದಾಮೋದರ್ ನಡರ್, ಕೃಷ್ಣ ಪಣ್ಣತ್ತೋಡು, ಸುಧಾಕರ್ ಇವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ನವೀನ್ ಪಿಲಾರ್ ಇವರಿಗೆ ದಾಮೋದರ್ ನಡರ್ ಇವರು ಶಾಲು ಹಾಗೆ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು ವಿಜಯ ಕರ್ನಾಟಕ ಇದರ ವರದಿಗಾರರಾಗಿರ್ತಕ್ಕಂಥ ಸತೀಶ್ ಪುಂಡಿಕ ಇವರಿಗೆ ಶರತ್ ಭಂಡಾರಿ ಇವರು ಶಾಲು ಹಾಕಬೇಕು, ಹಾಗೆ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸತೀಶ್ ಪುಂಡೇಕರ್ ಅವರು ಇವತ್ತು ಮಾತ್ರ ಅಲ್ಲ, ಕಳೆದ ಹಲವು ವರ್ಷಗಳಿಂದ ನಮ್ಮ ಈ ಒಂದು ಗೂಡುದೀಪ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ನಮಗೆ ಸಹಕಾರ ನೀಡಿಕೊಂಡು ಬಂದಿರತಕ್ಕಂಥವರು. ಕರೆಕ್ಟ್ ಒಂದು ನಿಖರವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ತೀರ್ಪನ್ನು ಅವರು ಇಲ್ಲಿವರೆಗೆ ಕೂಡ ನೀಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಅಂತಹ ಒಂದು ತೀರ್ಪನ್ನು ನೀಡಿದ್ದಾರೆ ಎನ್ನುವಂಥ ಒಂದು ಭರವಸೆ ನಮಗೆ ಕೂಡ ಇದೆ. ಈ ಸಂದರ್ಭದಲ್ಲಿ ಗೂಡುದೀಪ ಸ್ಪರ್ಧೆಯ ಬಗ್ಗೆ ಮತ್ತು ಈ ಒಂದು ಗೂಡುದೀಪ ತಂದಂಥ ಮತ್ತು ಗೂಡುದೀಪವನ್ನು ಮಾಡಿದಂಥವರ ಬಗ್ಗೆ ಒಂದಷ್ಟು ಅವರು ಮಾಹಿತಿಯನ್ನು ಹಂಚಿಕೊಳ್ಬೇಕಂತ ವಿನಂತಿಯನ್ನು ಮಾಡ್ತಿದ್ದೀನಿ. ಓಂ ನಮೋ ಭಗವತಿ ವಾಸುದೇವಾಯ ನಮಃ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಒಂದು ದೀಪಾವಳಿ ಸಂಭ್ರಮ ಗೂಡುದೀಪ ಸಂಗಮದಲ್ಲಿ ಕಳೆದ ಹಲವು ವರ್ಷಗಳಿಂದ ನಾನು ಮಿತ್ರ ನವೀನ್ ಪಿಲ್ಲರ್ ಹಾಗೂ ವಿಶ್ವನಾಥ್ ತೋಕೋಟಿ ಇವರು ತೀರ್ಪುಗಾರಿಕೆಯನ್ನು ನೀಡ್ತಾ ಇದ್ದೇವೆ. ನಾವು ಮುಖ್ಯವಾಗಿ ತೀರ್ಪುಗಾರಿಕೆಯಲ್ಲಿ ಗಮನಿಸಬೇಕಾದ ನಮ್ಮ ಮನಸ್ಸಿನಲ್ಲಿ ನಾವು ಅಂದುಕೊಳ್ಳೋದು ಅಂತ ಹೇಳಿದರೆ ಅವರ ಕೆಲಸ ಹೇಗೆ ಕಾಣ್ತದೆ. ನೋಡುಗರಿಗೆ ಕೆಲವೊಂದು ಬಾರಿ ಆ ಗೂಡುದೀಪಗಳು ಆಕರ್ಷಣೀಯವಾಗಿರ್ತದೆ, ಕೆಲವೊಂದು ಗೂಡುದೀಪಗಳು ಆಕರ್ಷಣೀಯವಾಗಿದ್ದರೂ ಗೂಡುದೀಪದ ಒಂದು ತತ್ವ ಸಿದ್ಧಾಂತ ಅದಕ್ಕೆ ಒಂದು ಈ ರೀತಿ ರೂಪುರೇಷೆಗಳಿಂದ ಇರ್ತದೆ. ನಾವು ಅದನ್ನು ಮುಖ್ಯವಾಗಿ ಗಮನಿಸ್ತೇವೆ. ಮತ್ತು ಆ ಕುಸುರಿ ಕೆಲಸಗಳು, ಕೆಲವೊಂದು ಗೂಡುದೀಪಗಳನ್ನು ನೋಡ್ಬೋದು. ಅಲ್ಲಿ ಒಂದು ರತ್ನಗಂಧಿ ಮುಳ್ಳಿನಿಂದ ಮಾಡಿದಂಥ ತೊಗಟೆಯಿಂದ ಮಾಡಿದಂಥ ಗೂಡುದೀಪ ಇತ್ತು. 6 ಬಗೆಯ ಮುಳ್ಳನ್ನು ಒಂದು ಬೇರಿನಿಂದ ತೆಗೆದು ಬೇರೆ ಬೇರೆ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟಿನ ಹುಲ್ಲುಗಾವಲು ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಹುಲ್ಲನ್ನು ಕಲೆಕ್ಟ್ ಮಾಡಿ ಅದನ್ನು ಸೆಟ್ ಮಾಡುವಂಥ ಈ ರೀತಿ ಪ್ರಯತ್ನಗಳು ನಮ್ಮ ಗಮನ ಸೆಳೆದಿದೆ. ಹಾಗೆ ತರಕಾರಿ ಬೀಜಗಳಿಂದ ಬೇರೆ ಬೇರೆ ಕಡೆಯಿಂದ ತರಿಸಿ ಅದನ್ನು ಪೋಣಿಸುವಂಥ, ಅಂಟಿಸುವಂಥ, ಜೋಡಿಸುವಂಥ ಆ ಕಾರ್ಯಗಳನ್ನು ಇಂಥ ಬಹಳಷ್ಟು ಗೂಡುದೀಪಗಳು ಸಾಂಪ್ರದಾಯಿಕ ಇರ್ಬೋದು, ಆಧುನಿಕ ಇರ್ಬೋದು, ಪ್ರತಿಯೊಂದು ಈ ಬಾರಿ ಮತ್ತೊಂದು ವಿಷಯ ಅಂತ ಹೇಳಿದರೆ ಕಳೆದ ಬಾರಿಗಿಂತ ನಮಗೆ ಟಫ್ ಕಾಂಪಿಟೇಷನ್ ಅಂತ ಕಾಣಲಿಲ್ಲ. ಕಳೆದ ಬಾರಿಗಿಂತ ಕಡಿಮೆ ಗೂಡುದೀಪಗಳು ಬಂದಿದೆ. ಮತ್ತು ಬೃಹತ್ತಾದ ಗೂಡುದೀಪಗಳು ಈ ಬಾರಿ ಕಡಿಮೆ. ಆಧುನಿಕ ಭಾಗದಲ್ಲಿ 2 ಅಂಧ ಮಕ್ಕಳು ಬರ್ತಾಯಿದ್ರು. ಪ್ರತಿ ಸಾರಿ ಬಹಳಷ್ಟು ದೊಡ್ಡ ಟಫ್ ಕಾಂಪಿಟೇಷನ್ ಇತ್ತು. ಈ ಬಾರಿ ಅವರು ಸಹ ಬರಲಿಲ್ಲ. ಆದರೂ ಸಹ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ತಮ್ಮ ಒಂದು ಪ್ರತಿಭೆಯನ್ನು ಮೇಳೈಸುವಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವೊಂದು ಕಸದಿಂದ ರಸ ಎಂಬ ಕಲ್ಪನೆಯಲ್ಲಿ ಗೂಡುದೀಪಗಳನ್ನು ಮಾಡುತ್ತಾ ಈ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಕೆಲವೊಂದು ಅಲಂಕಾರಿಕಗಳಿದೆ. ಸಾಂಪ್ರದಾಯಿಕದಲ್ಲಿ ಸಹ ಕೆಲವೊಂದು ಆಧುನಿಕ ಟಚ್ ಇದೆ. ಆಧುನಿಕದಲ್ಲಿ ನಾವು ಯಾವುದೇ ಗೂಡುದೀಪಗಳು ನಾವು ಕೇಳೋದು ಅದಕ್ಕೆ ಬೇಕಾದಂಥ ಬಾಲ ಇರ್ಬೋದು, ರೆಕ್ಕೆಗಳು, ಗರಿ, ಈ ಥರ ಯಾವುದೆಲ್ಲ ಇದೆ, ಕಿವಿಗಳು, ಈ ಥರ ಗೂಡುದೀಪಗಳು ಬೇಕಾದಂಥ ಮುಖ್ಯ ಅಂಶಗಳನ್ನು ಗೂಡುದೀಪ ತಯಾರಕರು ಗಮನಿಸಬೇಕು. ಎಲ್ಲೂ ಕೂಡ ನಾವು ತಾರತಮ್ಯ ಮಾಡಿಲ್ಲ. ಯಾರದು ಕೂಡ ಹೆಸರು, ಅವರ ಪರಿಚಯ, ಊರನ್ನು ಯಾವುದು ಕೇಳಿಲ್ಲ. ಅವರ ನಂಬರ್ ಮತ್ತು ಅವರ ಶ್ರಮ, ಅವರ ಕುಸುರಿ ಕೆಲಸ. ಕೆಲವೊಂದು ಗೂಡುದೀಪಗಳಿಗೆ 3 ವರ್ಷಗಳ ಕಾಲ ಕೊರೋನಾ ಕಾಲಘಟ್ಟದಲ್ಲಿ ತಯಾರು ಮಾಡಿದಂಥ ಗೂಡುದೀಪಗಳು ಇವತ್ತು ಪ್ರದರ್ಶನಕ್ಕೆ ಬಂದಿದೆ. ಕೆಲವೊಂದು ಗೂಡುದೀಪಗಳು ದುಬಾರಿ, ಒಂದು ಮೊಟ್ಟೆಯಿಂದ ಮಾಡಿದಂಥ ಗೂಡುದೀಪ ಇದೆ. 891 ಮೊಟ್ಟೆಯನ್ನು ಶೇಖರಿಸಿ ಅದನ್ನು ಹೋಲ್ ಮಾಡೋದು ಬಹಳಷ್ಟು ಕಷ್ಟ.
ಅಂತಹ ಗೂಡುದೀಪಗಳನ್ನು ತರುವುದು ಸಹ ತ್ರಾಸದಾಯಕ. ಹೀಗೆ ಈ ಒಂದು ಸ್ಪರ್ಧೆಗೆ ಬಂದಿರುವಂಥ ಎಲ್ಲ ಗೂಡುದೀಪ ಸ್ಪರ್ಧಾಳುಗಳಿಗೆ ನಾವು ನ್ಯಾಯವನ್ನು ಕೊಟ್ಟಿದ್ದೇವೆ ಅಂತೇಳಿ ತುಂಬ ಹೃದಯದಿಂದ ಈ ಕಲಾವಿದರನ್ನು ಅಭಿನಂದಿಸ್ತೇವೆ. ಹಾಗೆ ನ್ಯಾಯವನ್ನು ಕೊಟ್ಟಿದ್ದೇವೆ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಗೂಡುದೀಪ ಸ್ಪರ್ಧೆಗಳಿಗೆ ಇನ್ನಷ್ಟು ಗೂಡುದೀಪ ತಯಾರಕರು ಬರಬೇಕು, ಹೊಸ ಹೊಸ ವಿನ್ಯಾಸಗಳನ್ನು. ದಯವಿಟ್ಟು ಎಲ್ಲ ಗೂಡುದೀಪ ತಯಾರಕರಿಗೆ ಒಂದು ವಿನಂತಿ ಏನಂತ ಹೇಳಿದರೆ, ಒಂದು ಬಾರಿ ಮಾಡಿದಂಥ ಗೂಡುದೀಪವನ್ನು ಮತ್ತಿನ ವರ್ಷ ಅದನ್ನೇ ತರಬೇಡಿ. ಮುಂದಕ್ಕೆ ಜನ ಬದಲಾವಣೆ ಬಯಸ್ತಾರೆ. ನನಗೀಗ ಒಂದು ಸ್ಪರ್ಧಿ ಹೇಳಿದರು, ಸರ್ ಕಳೆದ ವರ್ಷ ನೀವು ನನಗೆ ಒಂದು ಮಾತು ಹೇಳಿದ್ದೀರಿ, ನಿಮ್ಮಂಥ ಟ್ಯಾಲೆಂಟ್ ಇರುವಂಥ ಒಂದು ವ್ಯಕ್ತಿ ಇಂತಹ ಒಂದು ಗೂಡುದೀಪವನ್ನು ತರುವುದು ಇದು ಅರ್ಥ ಇಲ್ಲ, ನಿಮಗೆ ಇನ್ನಷ್ಟು ಪ್ರದರ್ಶನ ಬೇಕು ಅಂತ ಕೇಳಿದಾಗ, ಈ ಬಾರಿ 3 ವರ್ಷಗಳ ಕಾಲ ದುಡಿದು ಶ್ರಮಪಟ್ಟು ತೀರ್ಪುಗಾರಿಕೆ ಮತ್ತು ಸೇರಿದ ಜನರ ಮನಸ್ಸನ್ನು ಗೆಲ್ಲಬೇಕೆಂದೇಳಿ ಆ ಮೂಲಕ ಪ್ರಶಸ್ತಿಯನ್ನು ಪಡೆಯುತ್ತೇನೆ ಛಲ ತೊಟ್ಟು ಬಂದಿದ್ದಾರೆ. ಅದು ಯಾರಂತೇಳಿ ಮತ್ತೆ ಸ್ಪರ್ಧೆಯಲ್ಲಿ ತೀರ್ಪುಗಾರಿಕೆ ಬರುವಾಗ ನಿಮಗೆ ಅರ್ಥ ಆಗ್ತದೆ. ಹಾಗೆ ಬಹಳಷ್ಟು ಸ್ಪರ್ಧಾಳುಗಳು, ಟಫ್ ಕಾಂಪಿಟೇಷನ್ ಇದೆ. ಇನ್ನಷ್ಟು ಆಧುನಿಕದಲ್ಲಿ ಇನ್ನಷ್ಟು ಬೇಕಿದೆ. ಸಾಂಪ್ರದಾಯಿಕದಲ್ಲಿ ಬಹಳಷ್ಟು ಖುಷಿ ಅಂದರೆ ಸಂಪ್ರದಾಯವನ್ನು ಮರೆಯದೆ ಈ ಒಂದು ಗೂಡುದೀಪ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದೀರಿ. ಸಂಘಟಕರಿಗೆ, ನಮ್ಮ ಜೊತೆಯಲ್ಲಿ ಸಹಕರಿಸಿದ ಆತ್ಮೀಯ ಮಿತ್ರ ನವೀನ್ ಪಿಲ್ಲರ್ ಹಾಗೂ ವಿಶ್ವನಾಥ್ ತೋಕೋಟಿ ಇವರೆಲ್ಲರಿಗೆ ನಾನು ತುಂಬ ಅಭಿನಯಿಸ್ತಾ ನನಗೆ ಅವಕಾಶ ಕೊಡೋದಕ್ಕೆ ವಂದಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಸದಸ್ಯರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಆದೇಶಿಗೆ ಜೋರಾಯಿನ ಕೈದಾಟಿದ ಹೊರಟು ನಮ್ಮ ಸೊಲ್ಮೇಲಿನ ಸದಯದ ಮಲ್ಪುಗ ಸುಲ್ಮೆಲು ಆದೇಶ ಮೇರೆಗೆ ಅವೇ ರೀತಿ ರಾಯರೇ ಯೂಟ್ಯೂಬ್ ಚಾನಲ್ ಮೂಲಕ ನಮಗೆ ಸಹಕಾರ ಮಂತ್ರಿನ ಹಬ್ಬ ಟಿವಿದ ಶಶಿಧರ್ ಪುಯ್ಯತ ಬಯಲು ಮಿತ್ತು ಚಾಪಟಿ ಮಾನದಿಗಿದೆ. ಗೂಡುದೀಪ ಸ್ಪರ್ಧಾ ಕಾರ್ಯಕ್ರಮದ ಬಹುಮಾನ ವಿತರಣಾ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಇಲ್ಲಿ ಬೈಗಡೆ 5 ಗಂಟೆ ದಿಟ್ಟನೆ ಬೇರೆ ಬೇರೆ ಕಡೆ ದೂರ ದೂರದ ಕಡೆ ಬೈದಿನ ನಮ್ಮ ಸ್ಪರ್ಧಾಗಳಲ್ಲಿ ಅಕ್ಕಿನ ಆಕರ್ಷಣೀಯ ಬಾರಿ ಗೊಂದಲದ ಅಕ್ಕಿನ ಕಲಾ ಕುಸಿದ ಗೂಡುದೀಪನ ನಮ್ಮ ಈ ಒಂದು ರಾಜರಾಜೇಶ್ವರಿ ಒಟ್ಟಾರದ ಈ ಒಂದು ಸಭಾಂಗಣಕ್ಕೆ ಕೊಡಬೇಕಾದ್ರೆ ಇಂಥ ಸಾಂಪ್ರದಾಯಿಕ ಆಧುನಿಕ ವಿಭಾಗದ ನಡೆದಿನ ಯೋಜನೆ ಗೂಡುದೀಪ ಸ್ಪರ್ಧೆದ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ನಡೆದುಕೊಂಡು ಸುರುಕಾದ ಸಾಂಪ್ರದಾಯಿಕ ವಿಭಾಗ ಪ್ರೋತ್ಸಾಹಕರ ಬಹುಮಾನ ನಂಬರ್ 1 ಪ್ಯಾಕೇಜ್ ವೇದಿಕೆ ಮಾಡು 114 ಪ್ರೋತ್ಸಾಹಕರ ಬಹುಮಾನ ಜೋರಾದ ಕೈತೊಡಗಳಿಗೆ ಪ್ರೋತ್ಸಾಹ ಕೊಡುವುದಕ್ಕೆ ಭಾರಿ ತಾಳ್ಮೆ ಬಾರಿ ಗೊಂದಲು ಮಸ್ತ್ ದಿನ ಐತ ಒಟ್ಟಿಗೆ ಇದ್ದದ ಈ ಶೋಕದಲ್ಲಿ ಗುರುತಿ ಬಂದ ಮುಖೇಶ್ ಅವರು ನಮ್ಮ ಮುಲ್ಪ ಎದುರು ದುಃಖಂಚಿನ ಅವನಿಗೆ ಮೂಜಿನಟ ಅವನಿಗೆ ಗೂಡುದೀಪನೆ ಪ್ರೋತ್ಸಾಹಕರ ಬಹುಮಾನ ಪಡೆಯುವುದು ನಮ್ಮ ಗೌರವ ಸಲಹೆಗಾರ ನೆಚ್ಚಿನ ಆನಂದ್ ಮಾಸ್ಟರ್ ಶಾಲೆ ಅವರಿಗೆ ಅಕ್ಕಳಿಗೆ ನಗದು ಸ್ಮರಣಿಕೆ ಕೊಟ್ಟು ಕರೋಡು ಬಂದಿದ್ದೇನೆ. ಏನಿಲ್ಲ ತೃತೀಯ ಬಹುಮಾನ ನಂಬರ್ 122 ತೃತೀಯ ಬಹುಮಾನ 122 ಈ ನಂಬರ್ ಗೂಡುದೀಪಕ್ಕೆ ಬದಲು ಎಂಬತ್ತದು ಬೇಗ ಹೊರಡು 122 ನಂಬರ್ 122 ಸ್ಮರಣಿಕೆ ನಗದು ಕೊಟ್ಟು ಗೌರವಿಸುತ್ತಿರುವ ಜೋರಾದವರ ಒಂದು ಕಲಾ ಪ್ರತಿಭೆಗೆ ಒಂದು ದಾಟಿದ ಹೊರಟು ಪ್ರೋತ್ಸಾಹ ಕೊಟ್ಟು ಬಂದಿಲ್ಲ.
ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೂಡುದೀಪ ಸಂಭ್ರಮದ 2022 ಗೂಡುದೀಪದ ಬಹುಮಾನ ಪುರ ಇತ್ಯಾತಿ ಪಟ್ಟದಾಂಡು ಮಾತೆರೆಗ್ಲ ಗೂಡುದೀಪ ಕಂತಿನಂಚಿನಿಂದ ಮಾತೆರೆಗ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಲಕಡಿಪು ಡ್ರಾ ಒಂದುಂಡು ದಯಮಲ್ತದ ಲಕಡಿಪು ಏರಣ್ಣಲ ಮಾರೊಂದಿತ್ತಾರನ ಜೋಕುಲು ದಯಮಲ್ತದ ಇಡ ಕಂತು ಕೊರ್ಲೆ ಐತ ಲಕಡಿಪದ ಅವೊಂಜಿ ವ್ಯವಸ್ಥೆಯನ್ನು ಮಲ್ತು ಕೊರ್ನಂಚಿನ ನವೀನಣ್ಣೆ ಈರು ವೇದಿಕೆದ ಎದುರು ಬರ್ತದೆ ಎಂಗ್ಲೆಂಡ್ ಸಾಲು ಸ್ಮರಣಿಕೆದ ಗೌರವವನ್ನು ಸ್ವೀಕಾರ ಮಲ್ಪಡ್ಬಂಡದ್ದು ದಯಮಲ್ತಕ್ಕೆ ಏನೊಂದಿಲ್ಲ ಕೃಷ್ಣ ಜಿ ಮಂಜೇಶ್ವರ ಅವೊಂಜಿ ನಾಟಕ ಹೊಡಿತನಂಚಿನ ಕೃಷ್ಣ ಜಿ ಮಂಜೇಶ್ವರ ಬೇರೆಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಕಾರ್ಯಂತೆರಾಯನಂಚಿನ ಗಣೇಶ್ ಕಾಪಿಕಾಡ್ ಶಾಲು ಅಧ್ಯಕ್ಷೆಯನ್ನು ಹಿಡಿದು ಗೌರವದ ಸ್ಮರಣಿಕೆದ ಪ್ರೀತಿದ ಗೌರವವನ್ನು ಕೋರೊಂದುಲ್ಲ ಬಂದಲೆ ಐತೆ ಲಕಡಿಪದ ಕಡೆತ ಒಂಜಿ ಅಂಗ ಲಕಡಿಪದ ಡ್ರಾ ಮಲ್ಪೆರಲ್ಲ ಐತೆ ಲಕಡಿಪದ ಡ್ರಾನ್ ಮಲ್ತಂದುಲ್ಲೇರು ಏರಾಂಡ ಜೋಕುಲು ದಯಮಲ್ತದ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬರಡು ಮಾಡೋದಕ್ಕೆ ಏನೋದಿಲ್ಲ ಮೂಜಿನ ಬಹುಮಾನ ಟಿಲ್ಟಿಂಗ್ ಗ್ರೈಂಡರ್ ಮೂಜಿನ ಬಹುಮಾನದ ಲಕಡಿಪು ಡ್ರಾ ಒಂದುಂಡು ಟಿಲ್ಟಿಂಗ್ ಗ್ರೈಂಡರ್ ಮೂಜಿನ ಬಹುಮಾನ ಐತೆ ತೆತ್ತೊಂದುಲ್ಲೇರು ಒಂಜಿ ದೆಪ್ಪಲೆಮ್ಮ ಒಂಜಿ ಟಿಲ್ಟಿಂಗ್ ಗ್ರೈಂಡರ್ 0789 0789 ಬರಲಿ ಇತ್ತೆ ಎರಡನೇ ಬಹುಮಾನ ಮೊಬೈಲ್ ಸೆಟ್ ಎರಡನೇ ಬಹುಮಾನ ಮೊಬೈಲ್ ಸೆಟ್ 1250 ಇತ್ತೆ ಬಂಪರ್ ಬಹುಮಾನ ಪ್ರಥಮ ಬಹುಮಾನ ರೆಫ್ರಿಜರೇಟರ್ ಫ್ರಿಡ್ಜ್ ಬಂಪರ್ ಬಹುಮಾನ ಒಂಜಿ ದೆತ್ತರಿತೆ ನಂಬರ್ 1112 1112 ಇತ್ತೆ ನಂಬರ್ ಪನ್ನೋದಿಲ್ಲ ಮೂಜಿನ ಬಹುಮಾನ 0789 ದ್ವಿತೀಯ ಬಹುಮಾನ 1250 ಪ್ರಥಮ ಬಹುಮಾನ 1112 ಎರಡ ಇತ್ತರಣ ದಯಮಲ್ತದ ಮೂಲ ಅಧ್ಯಕ್ಷರ ಕಾರ್ಯದರ್ಶಿ ಕೋಶಾಧಿಕರಣ ಕೇಂದ್ರ ದೇತೊನ್ಲೆ ಬಂಡದಕ್ಕೆ ಏನೊಂದು ಇತ್ತೆ ವೇದಿಕೆ ನಮ್ಮ ಪೂರ ಕಾತೋದುಪುರ ನಾಟಕ ಯಾನ್ ಉಲ್ಲೆತ್ತ ಅಧ್ಯಕ್ಷರ ಪ್ರೀತಿದ ಗೌರವ ಶಾಲು ಸ್ಮರಣಿಕದ ಪ್ರೀತಿದ ಗೌರವ ಸೋಮಲು ರಾಜಣ್ಣ ಇಲ್ಲಿದ್ದ ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಕಾರ್ಯಕ್ರಮಕ್ಕೆ ನಮ್ಮ ಊರದ ಪೆರ್ಮೆದ ಕಲಾವಿದೆ ದಿನೇಶ್ ಅವರ ಬೆನ್ನೊಳ್ಳೆ ಬೈದರೆ ದಯಮಂತದಾರ ವೇದಿಕೆ ಬರ್ತದೆ ಗೌರವ ಸ್ವೀಕಾರ ಪಡೆದು ನಮಗೆ ಊರದ ಪೆರ್ಮೆದ ಕಲಾವಿದೆ ದಿನೇಶ್ ಅವರ ಇಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ಒಂದು ಶಾಲ್ ಮಾಡಿದ ಸ್ಮರಣೆಗೆ ಕೋರುತ್ತೇನೆ. ಹಲವಾರು ನಾಟಕಗಳು ಬರ್ತದೆ ರಚನೆ ಬರ್ತದೆ ನಿರ್ದೇಶನ ಬರ್ತದೆ ರಚನ ದಿನೇಶನ್ನೇ ಎಂದೊಟ್ಟಿಗೆ ಒಳ್ಳೆಯರು ಅವರಿಗೆ ಪ್ರೀತಿದ ಗೌರವ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಪ್ರೀತಿದ ಗೌರವ ದಿನೇಶನ್ನಲ್ಲಿ ಸಾಲು ಭಗ ಸ್ಮರಣಿಕದ